ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ಪ್ರಖಂಡದ ಅಖಂಡ ಭಾರತ ಸಂಕಲ್ಪ ದಿನದ ಬೃಹತ್ ಪಂಜಿನ ಮೆರವಣಿಗೆಗೆ ಬಂದಂತಹ ಎಲ್ಲ ಹಿಂದೂ ಭಗವದ್ಭಕ್ತ ಬಾಂಧವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಒಳಗೆ ಶ್ರೀ ಶಾರದಾ ಮಂದಿರದಲ್ಲಿ ಇದೀಗಲೇ ಪೂಜೆಯನ್ನು ನೆರವೇರಿಸಿ ಇದೀಗ ಹನುಮಾನ್ ಚಾಲೀಸ್ನ ಮುಖಾಂತರ ಈಗ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ತಾವೆಲ್ಲರೂ ಇಲ್ಲಿ ಬರಬೇಕಾಗಿ ಎಲ್ಲ ಹಿಂದೂ ಭಗವದ್ಭಕ್ತ ಬಾಂಧವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಭಗವದ್ಭಕ್ತ ಬಾಂಧವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದೀಗ ಓಂಕಾರ ರಾಮತಾರಕ ಮಂತ್ರ ಹನುಮಾನ್ ಚಾಲೀಸ್ನ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ब्रह्मादि मुनीसा
लांगी गए अचरज नाई, दुर्गम काज जगत के जेते, सुगम अनुग्रह तुम्हारे देते। राम दुआरे तुम रखवारे, होतन आज्ञा बिन पैसारे। सब सुख लहे तुम्हारे शरण, तुम रक्षक काहू को डरना। आपन तेज समारो आपे, तीनों लोग हांकते कांपे। भूत पिशाच निकट नहीं आवे, महावीर जब नाम सुनावे। नासे रोग हरे सब पीरा, जपत निरंतर हनुमत बीरा। संकट से हनुमान छुड़ावे, मन क्रम वचन तन जो लावे। सब पर राम तपस्वी राजा, जिनके काज सकल तुम साजा। और मनोरथ जो कोई लावे, सोई अमित जीवन फल पावे। चारों जुग पर ताप तुम्हारा, है पर सिद्ध जगत उजियारा। साधु संत के तुम रखवारे, असुर निकंदन राम दुलारे। अष्ट सिद्धि नवनिधि के दाता, असबर दीन जानकी माता। राम रसायन तुम्हारे पासा, सदा रहो रघुपति के दासा। तुम्हारे भजन राम को पावे, जन्म जन्म के दुख बिसरावे। अंत काल रघुवर पुर जाहि, जहाँ जन्म हरि भक्त कहाहि। और देवता चित्तन धरहि, हनुमत से ही सर्व सुख करहि। संकट कटे मिटे सब पीरा, जो सुमिरे हनुमत बलबीरा। जय 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 हनुमान गोसाई, कृपाकरो गुरुदेव की नाहि। जो सत बार पाठ कर कोई, छूटहि बंदी महा सुख होई। जो यह पढ़े हनुमान चालीसा, होय सिद्धि साकी गौरीसा। तुलसीदास सदा हरि चेरा, कीजै नादर जय महाडेरा। पवन तनय संकट हरणा, मंगल मूर्ति रूपा। राम लखन सीता सहिता, हृदय बसव सुर भूपा। महादेव की जय। बोलो भारत माता 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 की जय। वंदे वंदे। बोलो भारत माता की, बोलो भारत माता की। वंदे वंदे वंदे। श्रीराम जय राम, रमणीय नाम रघुराम। श्रीराम जय राम, रमणीय नाम रघुराम। राम मंत्र वाजति सी, राम मंत्र वाजति सी।
ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಧರೆಯುಳಿನ ಮುಖ್ಯ ಸರಿಸಾಟಿ ಇಲ್ಲವೆಂದು ಪರಮ ವೇದಗಳೆಲ್ಲ ಹೊಗಳುತ್ತಿವೆ. ಚಿಕ್ಕ ಕಾಯಗಳು ರಾಯೆಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ. ಭಕ್ತಿ ಪ್ರಿಯನೇ ಮುಕ್ತಿದಾಯಕ ಭಕ್ತಜನ ಶ್ರೀಮಂದಾರನೇ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಅಮರರು ನಾವು ಬಲ್ಲೆವೇನು. ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ಪ್ರಭುವಿನ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಧರೆಯುಳಿನ ಮುಖ್ಯ ಸರಿಸಾಟಿ ಇಲ್ಲವೆಂದು ಪರಮ ವೇದಗಳೆಲ್ಲ ಹೊಗಳುತ್ತಿವೆ. ಚಿಕ್ಕ ಕಾಯಗಳ ಪವಿತ್ರ ಮಾಡು ಕರಿಯ ಭಕ್ತವರ ಹನುಮಂತ ಒಬ್ಬ ತಾವಲ್ಲ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ಮಡಿದ ಹುತಾತ್ಮರಾದ ಬಲಿದಾನವನ್ನು ಸ್ಮರಿಸುವ ಸಲುವಾಗಿ ಸ್ವಾತಂತ್ರ್ಯ ಹೋರಾಟದ ನೈಜ ಇತಿಹಾಸವನ್ನು ಸಮಾಜದ ಮುಂದಿಡಲು ಸನಾತನ ಧರ್ಮ ದೇಶ ಹಿಂದೂ ಸಮಾಜದ ರಕ್ಷಣೆಯ ಪಣದೊಡುವ ನಿಶ್ಚಯ ಮಾಡುತ್ತಾ ಭಾರತ ಮತ್ತೆ ಅಖಂಡವಾಗಲಿ ಎನ್ನುವ ಮಹಾ ಸಂಕಲ್ಪದೊಂದಿಗೆ ಅಖಂಡ ಭಾರತ ಸಂಕಲ್ಪ ದಿನಕ್ಕೆ ಬಂದಂತಹ ಎಲ್ಲ ಹಿಂದೂ ಭಗವದ್ಭಕ್ತ ಬಾಂಧವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ.
ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಮಾಜಿ ಸೈನಿಕ ಸಂಘ ಅಬ್ಬಕ್ಕ ವಲಯ ಉಳ್ಳಾಲ ಇದರ ಮಾಜಿ ಅಧ್ಯಕ್ಷರು ಆಗಿರುವಂತಹ ಕ್ಯಾಪ್ಟನ್ GS ಪ್ರಸಾದ್ ಕುಂಪಲ ಇವರು ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣವನ್ನು ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಖಂಡದ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರಸಾದ್ ಕುಮಾರ್ ರೈ ಇವರು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಇದೀಗ ಈ ಕಾರ್ಯಕ್ರಮದ ಪ್ರಾರಂಭವಾಗಿ ಧ್ವಜಾರೋಹಣ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ತಮ್ಮೆಲ್ಲರಲ್ಲೂ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವರೊಂದಿಗೆ ಉಳ್ಳಾಲ ಗ್ರಾಮಾಂತರದ ಅಧ್ಯಕ್ಷರಾಗಿರುವಂತಹ ಶಿವಪ್ರಸಾದ್ ಕೊಣಾಜೆ, ಉಳ್ಳಾಲ ನಗರ ಪ್ರಕರಣದ ಅಧ್ಯಕ್ಷರಾಗಿರುವಂತಹ ನಾರಾಯಣ ಕುಂಪಾಲ್, ಭಜನಗ ದಳದ ಉಳ್ಳಾಲ ನಗರದ ಸಂಚಾಲಕರಾಗಿರುವಂತಹ ಪ್ರದೀಪ್ ಕೆರೆಬೈಲು, ಅದೇ ರೀತಿ ಚೇತನ್ ಹಸೈಗೋಳಿ ಸಂಚಾಲಕರು ಗ್ರಾಮಾಂತರ ಪ್ರಖಂಡ ಇವರು ಈ ಒಂದು ಕಾರ್ಯಕ್ರಮದೊಟ್ಟಿಗೆ ಒಟ್ಟು ಸೇರಬೇಕಾಗಿ ಕೇಳಿಕೊಳ್ಳುತ್ತಾ ಇದೀಗ ಪ್ರಾರಂಭವಾಗಿ ಧ್ವಜಾರೋಹಣದ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಇದೀಗ ಒಂದೇ ಮಾತರಂ ಕುಮಾರಿ ಸಾಕ್ಷಿ ತಾರಿಪಡ್ಬು ಇವರಿಂದ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ शुभ्रजोत्स्ना पुलकितयामिनी पुल्लकुसुमिता सुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरं कोटि कोटि कंठ कल कल निनाद करले कोटि कोटि भुजै धृत कल कल वाले अबलां क्यनुमातो बले बहुबल करिणि नमामि धरिणि त्रिपुतलवरिणि मातरं वन्दे मातरं तुमि विद्या तुमि धर्म तुमि वृत्ति तुमि मर्म त्वं विप्राणाः शरीरे बहुदे तुमि मा शक्ति हृदये तुमि मा भक्ति उमारो प्रतिमा गणि मंदिरे मंदिरे वन्दे मातरं त्वं विदुर्गा दश प्रहरणधारिणी कमला कमलदल विहारिणी वाणी विद्या दारिणी नमामि त्वा नमामि कमला ममला अधुरां सुजलां सुफलां मातरं वन्दे मातरं श्यामलां सरलां सुस्मिता भूषिता धरणी भरणी मातरं वन्दे मातरं वन्दे मातरं बोलो ಭಾರತ್ ಮಾತಾ ಕಿ बोलो ಭಾರತ್ ಮಾತಾ ಕಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಭಾರತ ಮಾತೆಗೆ ದೀಪ ಪ್ರಜ್ವಲಿಸಿ ಭಾರತ ಮಾತೆಗೆ ಹೂವನ್ನು ಅರ್ಚನೆ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. बोलो भारत माता की जय, बोलो भारत माता की जय, बोलो भारत माता की जय. ಪುಷ್ಪಾರ್ಚನೆ ಮುಖಾಂತರ ಭಾರತ ಮಾತೆಗೆ
ನಮಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಎಲ್ಲರೂ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಅಧ್ಯಕ್ಷರು, ಅದೇ ರೀತಿ ದಿಕ್ಸೂಚಿ ಭಾಷಣವನ್ನು ಮಾಡಿಕೊಳ್ಳೋರು, ಅದೇ ರೀತಿ ಈಶ್ವರಪ್ರಸಾದ್ ಕೊಣಾಜೆ, ನಾರಾಯಣ್ ಕುಂಪಾಲ, ಪ್ರದೀಪ್ ಕೆರೆಬೈಲು, ಅದೇ ರೀತಿ ಚೇತನ್ ಸೈಗೋಳಿ ದಯವಿಟ್ಟು ತಾವು ಇರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಸ್ಥಳದ ತಾಯಿಯ ಮೂಕಾಂಬಿಕೆ ದೇವಿಗೆ ವಂದಿಸುತ್ತಾ ತಾಯಿ ಭಾರತ ಮಾತೆಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸುತ್ತಾ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ಪ್ರಖಂಡ ಇದರ ಅಖಂಡ ಭಾರತ ಸಂಕಲ್ಪ ದಿನದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 1947 ಆಗಸ್ಟ್ 14ರ ಮಧ್ಯರಾತ್ರಿ ನಡೆದಂತ ದೇಶ ವಿಭಜನೆಯ ದುರಂತ ಕಥೆಯನ್ನು, ಹಲವಾರು ಕ್ರಾಂತಿಕಾರಿಗಳ ನೆನಪನ್ನು ಮೆಲುಕು ಹಾಕುವಂತಹ ಕಾರ್ಯಕ್ರಮ. ಇಂದಿನ ನಮಗಾಗಿ ಅಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿ ಹುತಾತ್ಮರಾದ ಬಲಿದಾನವನ್ನು ಸ್ಮರಿಸುವ ಸಲುವಾಗಿ ಮತ್ತು ಸ್ವಾತಂತ್ರ್ಯದ ನೈಜ ಘಟನೆಯನ್ನು ಸಮಾಜದ ಮುಂದಿಡಲು ಸನಾತನ ಧರ್ಮ, ದೇಶ, ಹಿಂದೂ ಸಮಾಜದ ರಕ್ಷಣೆಯ ಪಣ ತೊಟ್ಟುವ ನಿಶ್ಚಯ ಮಾಡುತ್ತಾ ತ್ರಿಖಂಡವಾಗಿರುವ ಭಾರತ ಮತ್ತೆ ಅಖಂಡವಾಗುವ ಎನ್ನುವ ಮಹಾ ಸಂಕಲ್ಪದೊಂದಿಗೆ ಹಮ್ಮಿಕೊಂಡಂತಹ ಕಾರ್ಯಕ್ರಮವೇ ಈ ಅಖಂಡ ಭಾರತ ಸಂಕಲ್ಪ ದಿನ. ಇಂದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಕ್ಯಾಪ್ಟನ್ GS ಪ್ರಸಾದ್ ಕುಂಬಲ, ಮಾಜಿ ಸೈನಿಕರು, ಅಧ್ಯಕ್ಷರು ಮಾಜಿ ಸೈನಿಕರ ಸಂಘ ಅಪ್ಪಕ್ ವಲಯ, ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಗೆ ಶ್ರೀ ಶರತ್ ಕೊಣಾಜೆ ಇವರು ಬಂದು ಗೌರವದ ಶಾಲಾ ನೀಡಿಯವರನ್ನು ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ದಿಕ್ಸೂಚಿ ಮಾತನಾಡಲು ನಮ್ಮೊಂದಿಗಿರುವವರು ಶ್ರೀ ಪ್ರಸಾದ್ ಕುಮಾರ್ ರೈ, ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಖಂಡ, ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಸುಧಾಕರ್ ಮಾಡುವರು ಇವರು ಬಂದು ಗೌರವದ ಶಾಲಾ ನೀಡಿಯವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿರುವವರು ಚಂದ್ರಾಸ್ ಪಂಡಿತ್ ಹೌಸ್ ಆಡಳಿತ ಅಧ್ಯಕ್ಷರು, ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಾರಾಯಣ್ ಕುಂಪಾಲ್, ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ನಗರ ಪ್ರಖಂಡ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಶಿವಪ್ರಸಾದ್ ಕೊಣಾಜೆ, ಅಧ್ಯಕ್ಷರು ಉಳ್ಳಾಲ ಗ್ರಾಮಾಂತರ ಪ್ರಖಂಡ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಪ್ರದೀಪ್ ಕೆರೆಬೈ, ಸಂಚಾಲಕರು ಬಜರಂಗ ದಳ ಉಳ್ಳಾಲ ನಗರ ಪ್ರಖಂಡ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಚೇತನ್ ಅಸಿಗೋಡಿ, ಸಂಚಾಲಕರು ಬಜರಂಗ ದಳ ಸಂಚಾಲಕರು ಉಳ್ಳಾಲ ಗ್ರಾಮಾಂತರ ಪ್ರಖಂಡ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾಗೇಶ್ ಕುಂಬಲ, ಜಿಲ್ಲಾ ಕಾರ್ಯವಾಹರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಂಗಳೂರು ಗ್ರಾಮಾಂತರ ಜಿಲ್ಲೆ, ಇವರ ಗೌರವ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಗೋಪಾಲ್ ಗುತ್ತರ್, ಕಾರ್ಯಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಜಿಲ್ಲೆ, ಸತೀಶ್ ಕುಂಬಲ, ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಜಿಲ್ಲೆ, ರವಿ ಅಸೇಗೋಳಿ, ಕಾರ್ಯದರ್ಶಿಗಳು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಮಹಾನಗರ, ಅರ್ಜುನ್ ಮಾಡೂರು, ಬಜರಂಗ ದಳದ ಜಿಲ್ಲಾ ಸಂಯೋಜಕರು ಮಂಗಳೂರು ಗ್ರಾಮಾಂತರ ಜಿಲ್ಲೆ, ನವೀನ್ ಕೊಡಾಜೆ, ಜಿಲ್ಲಾ ಸಹ ಕಾರ್ಯದರ್ಶಿಗಳು ಮಂಗಳೂರು ಜಿಲ್ಲೆ, ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿವಿಧ ಕ್ಷೇತ್ರದ ಎಲ್ಲ ಪ್ರಮುಖರ ಉಪಸ್ಥಿತಿಯನ್ನು ಗೌರವಿಸುತ್ತಾ ನನ್ನ ಸ್ವಾಗತ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಮೊದಲುಗಳಿಗೆ ಇದೀಗ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ ಚಂದ್ರಾಸ ಪಂಡಿತ್ ಅವರಿಗೆ ಇಶಾಂತ್ ಕೊಟ್ಟು ಇವರು ಶಾಲಾ ಹಾಕಿಯವರನ್ನು ಗೌರವಿಸಬೇಕು ಕೇಳಿಕೊಳ್ತಾ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಪ್ರಮುಖರು ಪ್ರವೀಣ್ ಕುತ್ತಾರ್ ಇವರು ಗೌರವ ಉಪಸ್ಥಿತಿಯನ್ನು ಗೌರವಿಸ್ತಾ ಇದೀಗ ಮುಂದೆ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕ್ಕೆ ನಾವು ಹೋಗ್ತಾ ಇದ್ದೇವೆ. ಇವತ್ತಿನ ದಿಕ್ಸೂಚಿ ಭಾಷಣವನ್ನು ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಕಟಣದ ಅಧ್ಯಕ್ಷರಾದಂತಹ ಶ್ರೀ ಪ್ರಸಾದ್ ಕುಮಾರ್ ರೈ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸುದ್ದಿ ಮಾಧ್ಯಮ, ದೃಶ್ಯ ಮಾಧ್ಯಮದ ಗೌರವ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿದಂಥ ಹಿರಿಯ ಪೂಜ್ಯರ ಸಂಸ್ಮರಣೆಯನ್ನು ಮಾಡ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ದೇಶದ ಗಡಿ ಕಾಯ್ತಾ ಇರುವಂತಹ ಸೈನಿಕರಾಗಿ ಕೆಲಸ ಮಾಡಿ ಇದೀಗ ನಮ್ಮ ಜೊತೆಗೆ ನಮ್ಮ ವೇದಿಕೆಯಲ್ಲಿ ಸಮಾಜದಲ್ಲಿ ಅನೇಕ ಸೈನಿಕರಾಗಿ ಕೆಲಸ ಮಾಡುವಂತಹ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಲ್ತಾ ಇರುವಂತಹ ಕ್ಯಾಪ್ಟನ್ GS ಪ್ರಸಾದ್ ಕುಂಪಲರವರೇ ಹಾಗೂ ವೇದಿಕೆಯಲ್ಲಿ ಅನ್ಯಾನ್ಯ ಜವಾಬ್ದಾರಿಯನ್ನು ನಿಭಾಯಿಸಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ, ವೇದಿಕೆಯ ಮುಂದೆ ಆಸೀನರಾಗಿರುವಂತಹ ರಾಷ್ಟ್ರಭಕ್ತ ಬಂಧುಗಳೇ,
ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೇರೆ ಬೇರೆ ವಿಭಾಗಗಳಲ್ಲಿ ಈ ರೀತಿಯ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಉಳ್ಳಾಲ ಪ್ರಖಂಡ ರಾಣಿ ಅಬ್ಬಕ್ಕರ ಸಂಸ್ಮರಣೆಯ ಅಥವಾ ಅವರು ಓಡಾಡಿದಂತಹ ಪದಚಿಹ್ನೆ ಇರುವಂತಹ ನೆಲ ಇದು. ಉಳ್ಳಾಲ ಜೊತೆಗೆ ಅಬ್ಬಕ್ಕನ ಸಂಸ್ಮರಣೆ ಆಗೇ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ನರನಾಡಿಗಳಲ್ಲಿ ರಾಷ್ಟ್ರಭಕ್ತಿ ಅನ್ನುವುದನ್ನು ಹರಿಸಲಿಕ್ಕೆ ಯಾವುದೋ ಭಾಷಣದ ಪ್ರೇರಣೆ ಬೇಕು ಅಂತ ನನಗೆ ಅನಿಸುವುದಿಲ್ಲ. ಈಗಾಗಲೇ ಮೆರವಣಿಗೆಯನ್ನು ಪ್ರಾರಂಭಿಸಬೇಕಾದ್ರೆ ಕೆಲವು ದೊಂದಿಗಳನ್ನು ಹಚ್ಚಿ ರಾತ್ರಿಯ ಹೊತ್ತಿನಲ್ಲಿ ಕೂಡ ಮಲಗಿರ್ತಕ್ಕಂಥ ಸಮಾಜವನ್ನು ಎಬ್ಬಿಸುವ ದೃಷ್ಟಿಯಿಂದ ಬೆಳಕನ್ನು ತೋರಿಸಿರ್ತಕ್ಕಂಥ ಎಲ್ಲ ಬಂಧುಗಳು ನಾವು ಆ ಹೆದ್ದೆಯಲ್ಲಿ ಸೇರಿಕೊಂಡಿದ್ದೇವೆ ಅಂತ ನನಗೆ ಅನಿಸುತ್ತೆ. ನಾಳೆ ದಿನ ಆಗಸ್ಟ್ 15 ನಮಗೆಲ್ಲ ಗೊತ್ತು. ಬೆಳಿಗ್ಗೆ ನಾವೆಲ್ಲ ಸಣ್ಣದಿರುವಾಗದಿಂದ ಇವತ್ತಿನವರೆಗೂ ಅನೇಕ ಶಾಲೆಗಳಿಗೆ ಹೋಗ್ತಾರೆ. ಹೋದಾಗ ಬೆಳಿಗ್ಗೆ ಪೆಪ್ಪರ್ಮೆಂಟುಗಳನ್ನು ನೀಡ್ತಾರೆ ಅಥವಾ ಲಾಡುಗಳನ್ನು ನೀಡ್ತಾರೆ. ಆ ಖುಷಿಗೂ ಏನೋ ಹೋಗಿ ಆನಂತರ ಸ್ವಾತಂತ್ರ್ಯದ ಬಗ್ಗೆ ಅಲ್ಲಿ ಭಾಷಣಗಳು ಪ್ರಾರಂಭ ಆಗುತ್ತೆ. ಏಕಮೇರನ ಭಾಷಣ ಮುಗೀತಿ ಅಂತ ಅನೇಕರು ಯೋಚನೆ ಮಾಡುವಂತ ಮಕ್ಕಳಿರುವಂತ ಕಾಲಘಟ್ಟ. ವೇದಿಕೆಯಲ್ಲಿದ್ದಂಥವರು ಸ್ಮರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾರು ಅಂದ್ರೆ ಕೆಲವು ಬೆರಳೆಣಿಕೆಯ ವ್ಯಕ್ತಿಗಳನ್ನು ಮಾತ್ರ ಸಂಸ್ಮರಣೆ ಮಾಡ್ತಾ ಈ ದೇಶಕ್ಕೆ ಆಗಸ್ಟ್ 15ರ ದಿನ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಟ್ಟು ಹೋದ್ರು ಅಂತ ನಮಗೆ ಭಾಷಣವನ್ನು ಬಿಗಿದ್ದು ನಮ್ಮ ಕಿವಿಯಲ್ಲಿ ಅನುವಣಿಸ್ತಾ ಇದೆ. ಆದ್ರೆ ಇದು ಸತ್ಯನಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925 ಪ್ರಾರಂಭ ಆದ ನಂತರ ಅನೇಕ ದಿನಗಳಲ್ಲಿ ಈ ಚಿಂತನೆಯ ಕಡೆಗೆ ನಮ್ಮ ಮನಸ್ಸಿನ ವೇಗವನ್ನ ತೋರಿಸಿಕೊಡ್ತು, ದಾರಿಯನ್ನು ತೋರಿಸಿಕೊಡ್ತು. ನಮಗೆ ಅನ್ನಿಸಲಿಕ್ಕೆ ಶುರುವಾಯಿತು ಮಹಾತ್ಮ ಗಾಂಧೀಜಿಯವರ ಹೋರಾಟ, ಅವರ ಜೊತೆಗೆ ಹೋರಾಡಿರ್ತಕ್ಕಂಥ ಕೆಲವು ಕಾಂಗ್ರೆಸ್ ನಾಯಕಮಣಿಗಳು, ಆದಾದ ನಂತರವೂ ಕೂಡ ಅವರೇ ಸ್ವಾತಂತ್ರ್ಯವನ್ನು ತೆಗೆಸಿಕೊಟ್ಟರು ಅನ್ನುವಂತಹ ಪಾಠದ ಕಾರಣದಿಂದ ಇವತ್ತು ಕೂಡ ದೇಶ ವಿಭಜನೆಗೆ ಕುಮ್ಮಕ್ಕು ನೀಡಿರ್ತಕ್ಕಂಥ ವ್ಯಕ್ತಿಗಳನ್ನೇ ಸ್ವಾತಂತ್ರ್ಯದ ಹೋರಾಟಗಾರರು ಅಂತ ಹೇಳತಕ್ಕಂಥ ಮಟ್ಟಕ್ಕೆ ನಮ್ಮ ರಾಜಕೀಯ ವ್ಯವಸ್ಥೆಯ ಶಿಕ್ಷಣ ಪದ್ಧತಿ ಬೆಳೆದಿದೆ. ಆದರೆ ವಾಸ್ತವ ಏನು? ವಾಸ್ತವ ಸಂಗತಿಗಳೇನು? ಕೇವಲ ಚರಕದಿಂದ ನೂರು ತೆಗೆದ ಕಾರಣದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತ? ಸಮುದ್ರದ ಕಿನಾರೆಯಲ್ಲಿ ಓಡಾಡಿ ಉಪ್ಪು ಸಿದ್ಧಪಡಿಸಿದ ಕಾರಣದಿಂದ ನಮಗೆ ಸ್ವಾತಂತ್ರ್ಯ ಬಂತ? ಆ ಮಹಾತ್ಮ ಗಾಂಧಿಯ ಬಗ್ಗೆ ನಮ್ದೇನು ತಕರಾರಿಲ್ಲ. ಗಾಂಧೀಜಿಯವರ ಬಗ್ಗೆ ಅತ್ಯಂತ ಗೌರವ ಇರತಕ್ಕಂಥ ವ್ಯಕ್ತಿ, ಪ್ರಾತಸ್ಮರಣೀಯರಾದಂಥ ವ್ಯಕ್ತಿ. ಅವರ ಕಾಲದಲ್ಲಿ ಇಡೀ ದೇಶವೇ ಅವರನ್ನು ನಡೆದಾಡುವ ದೇವರಿಗಿಂತ ನಂತರ ಎರಡನೇ ವ್ಯಕ್ತಿಯಾಗಿ ಪೂಜಿಸಲ್ಪಟ್ಟಂತ ವ್ಯಕ್ತಿ ಇದ್ರೆ ಅದು ಮಹಾತ್ಮ ಗಾಂಧಿ ಮಾತ್ರ. ಅವರ ಬಗ್ಗೆ ತಕರಾರಿಲ್ಲ. ಆದ್ರೆ ಅವರ ಉತ್ಪ್ರೇಕ್ಷಣೆ ಮಾಡ್ತಾ ಜನಮಾನಸದಲ್ಲಿ ಇವತ್ತು 140 ಕೋಟಿ ಜನ ಇದ್ದೇವೆ ನಾವು. ಅವತ್ತು 30 ಕೋಟಿಯಿಂದ ಇವತ್ತು ಇಷ್ಟರವರೆಗೆ ಬೆಳೆದಿರ್ತಕ್ಕಂಥ ಜನಸಂಖ್ಯೆಯ ಮಧ್ಯದಲ್ಲಿ ಒಬ್ಬ ಹುಡುಗನಿಗೆ ನೀವು ಎತ್ತು ಕೇಳಬೇಕು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂದ್ರೆ ಯಾರು ಅಂತ ಯಾರಾದ್ರೂ ಕೇಳಿದ್ರೆ ಅವರು ಆ ಸಾವರ್ಕರ್ ಏನಂತೆ ಗೊತ್ತಿಜ್ಜಿ ಅಂತ ಹೇಳುವಂತ ಮಾನಸಿಕತೆ ಬಂದ್ಬಿಟ್ಟಿದೆ. ಯಾಕೆ? ಚಂದ್ರಶೇಖರ್ ಆಜಾದ್ ಯಾರು ಅಂದ್ರೆ ಅಂತದೇನು ಗೊತ್ತಿಲ್ಲ. ಭಗತ್ ಸಿಂಗ್ ಅಂದ್ರೆ ಅದೊಬ್ಬ ಟೊಪೀಟ್ ಅಂತ ವ್ಯಕ್ತಿ ಹೆಸರು ಭಾವಚಿತ್ರ ನಾನು ಟಿವಿ ಮೊಬೈಲ್ ನೋಡಿದೆ ಅಂತ ಹೇಳ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಗೊತ್ತಿಲ್ಲ, ಸುಭಾಷ್ ಚಂದ್ರ ಬೋಸ್ ಗೊತ್ತಿಲ್ಲ, ಖುದಿರಾಮ್ ಬೋಸ್ ಗೊತ್ತಿಲ್ಲ, ರಾಣಾ ಪ್ರತಾಪ್ ಗೊತ್ತಿಲ್ಲ. ಯಾಕೆ? ನಮ್ಮ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ನಮ್ಮ ತಲೆಗೆ ತುರುಕಿಸಿರ್ತಕ್ಕಂಥ ಒಂದು ಕಾರಣ ನಮಗೆ ಸ್ವಾತಂತ್ರ್ಯವನ್ನ ಬ್ರಿಟಿಷರು ಕೊಟ್ಟು ಹೋದ್ರು ಅಂತ, ಈ ಕಾರಣದಿಂದ ಕೊಟ್ಟು ಹೋದ್ರು ಅಂತ. ಹೌದಾ? ನೆನ್ಪಿಟ್ಟುಕೊಳ್ಳಿ ಬಂಧುಗಳೇ, ಪ್ರತಿಯೊಬ್ಬ ಕಾರ್ಯಕರ್ತನಾಗಿ, ಆಳವನ್ನು ಅಧ್ಯಯನ ಮಾಡತಕ್ಕಂಥ ಕಾರ್ಯಕರ್ತರಾಗಿ ನಾವು ಅನೇಕ ಸಂಗತಿಗಳನ್ನು ತಿಳ್ಕೊಳ್ಳಬೇಕು. ಯಾವುದನ್ನು ತಿಳ್ಕೊಳ್ಬೇಕು? ಬ್ರಿಟಿಷರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋದದ್ದು ಅಲ್ಲ ಅನ್ನೋದು ಮೊತ್ತವನ್ನು ನಮ್ಮ ತಲೆಯಲ್ಲಿ ಕೂತ್ಕೊಳಿಸಬೇಕು. ನೆನಪಿಟ್ಕೊಳ್ಳಿ, ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಕ್ರಾಂತಿಕಾರಿಯಾಗಿ ಬ್ರಿಟಿಷರ ಹೃದಯದಲ್ಲಿ ಹೆದರಿಕೆಯ ಬೆಂಕಿಯನ್ನು ಹತ್ತಿಸಿ ಊರು ಬಿಟ್ಟು ಓಡುವಂತೆ ಮಾಡಿ ಈ ದೇಶದಿಂದ ಎಡಗಾಲಿನಿಂದ ಒದ್ದು ಓಡಿಸಿರ್ತಕ್ಕಂಥ ದಿನ ಆಗಸ್ಟ್ 14ರ ಮಧ್ಯರಾತ್ರಿ ಅಥವಾ ಆಗಸ್ಟ್ 15 ಅಂತ ನೆನಪಿಸಿಕೊಳ್ಬೇಕು. ಸ್ವಾತಂತ್ರ್ಯವನ್ನು ನಾವು ಗಳಿಸಿರುವಂತದ್ದು ಸ್ವಾತಂತ್ರ್ಯ ಕೊಟ್ಟಂತ ಅಲ್ಲ.
ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಭಾರತ ಭಾರತವಾಗಿ ಬೆಳೀತು ಅಂತ ನಮಗೆ ಭಾರತದ ಕಲ್ಪನೆಯೇ ಇರಲಿಲ್ಲ ಅಂತ ಪಠ್ಯ ಪುಸ್ತಕ ಸೇರಿಸಿ ಅದನ್ನೇ ಹೇಳಿಬಿಟ್ರು ನಮಗೆ. ಹೌದಾ? ಸಾವಿರ ವರ್ಷಗಳ ಹಿಂದೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ವ ಸಂತತಿಯಿಂದ ಹೇಳಿರ್ತಕ್ಕಂಥ ಜನರೇ ನಾವು. ಉತ್ತರದ ಹಿಮಾಲಯದಿಂದ ದಕ್ಷಿಣದ ಸಮುದ್ರದವರೆಗೆ ಇರ್ತಕ್ಕಂಥ ಆ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಭೂಭಾಗದಲ್ಲಿ ಬೆಳೆದಿರ್ತಕ್ಕಂಥ ಜನಾಂಗವೇ ಹಿಂದೂ ಸಮಾಜ, ಭಾರತೀಯ ಸಮಾಜ ಅಂತ ಹೇಳಿರ್ತಕ್ಕಂಥ ಸಮಾಜ ನಾವು. ನಮ್ಮ ಮನಸ್ಸಿಗೆ ಯಾವಾಗ ಅಂಕಿತಗೊಳಿಸಿದ್ವಿ ನಾವು? ಒಬ್ಬ ಆಂಗಿರಸ ಅಂತ ಒಬ್ಬ ಕವಿ ಇದ್ದ. ಆತ ಹೇಳಿದ್ದೇನು? ಸಾವಿರಾರು ವರ್ಷದ ಹಿಂದೆ ಆತ ಹೇಳಿದ್ದೇನು? ಮಾತಾ ಭೂಮಿ ಹಿ ಪುತ್ರೋಹಂ ಪೃಥ್ವ್ಯಾ ಅಂತ ಹೇಳಿದ. ಅರ್ಥ ಬಹಳ ಸರಳ ಇದೆ. ಈ ಭೂಮಿ ನನಗೆ ಮತ್ತೆ ಭೂಮಿಗೆ ತಾಯಿ ಮಗುವಿನ ಸಂಬಂಧ. ನೀನು ನನ್ನ ತಾಯಿ ಅಷ್ಟೇ. ಮಾತಾ ಭೂಮಿ ಪುತ್ರೋಹಂ ಪೃಥ್ವ್ಯಾ ಅಂತ ಹೇಳಿದ. ಎಷ್ಟು ಚಾಚು ತಪ್ಪದ ಇವತ್ತಿನವರೆಗೆ ಪಾಲಿಸಿಕೊಂಡು ಬಂದಿದ್ದೇವೆ ಅಂದ್ರೆ ಈ ದೇಶದ ಮೇಲೆ ಆಗಿರತಕ್ಕಂಥ ಎಲ್ಲ ಆಕ್ರಮಣಗಳನ್ನು ನನ್ನ ತಾಯಿಯ ಮೇಲೆ ಆದಂತಹ ಆಕ್ರಮಣ ಅಂತ ತಿಳ್ಕೊಂಡ್ವಿ ನಾವು. ನಮ್ಮ ಎಲ್ಲೊಂದು ಕೆಲಸಗಳಲ್ಲಿ ಭೂಮಿಯನ್ನು ಭೂಮಿ ಮಾತ್ರ ಅಂತ ತಿಳ್ಕೊಳ್ಳದೆ ಮಾತೃಭೂಮಿಯಿಂದ ಯೋಚನೆ ಮಾಡಿರ್ತಕ್ಕಂಥ ಜನಾಗಿ ನಾವು ಬದುಕಿದ್ವಿ, ನಾವು ನಡ್ಕೊಂಡ್ವಿ. ನಾವು ಕಬಡ್ಡಿ ಆಡ್ಬೇಕಾದ್ರೆ ಭೂಮಿಗೆ ನಮಸ್ಕಾರ ಮಾಡ್ತೀವಿ. ಗದ್ದೆ ಉಳುಮೆ ಮಾಡಬೇಕಾದ್ರೆ ಹಳ್ಳಿ ವಿದ್ಯಾಭ್ಯಾಸ ಗೊತ್ತಿರುವಂತ ಸಾಮಾನ್ಯ ರೈತ ಹಳ್ಳಿಗೆ ಬೀಜದಲ್ಲಿ ಅಡಿಕೆ ಇಟ್ಟು ತಾಯಿ ಬಂಗಾರದ ಬೆಳೆ ಕೊಡು ಅಂತ ಹೇಳ್ತಾ ಕೆಲಸವನ್ನು ಪ್ರಾರಂಭ ಮಾಡ್ತಾನೆ. ವಿದ್ವತ್ ಗೊತ್ತಿದ್ದಂತ ಜನ ಸಮುದ್ರ ವಸನೆ ದೇವಿ ಪರ್ವತಸ್ಥರ ಮಂಡಳಿ ವಿಷ್ಣು ಭಕ್ತಿನ ವಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ತನ್ನ ನಿತ್ಯದ ಕೆಲಸವನ್ನು ಪ್ರಾರಂಭ ಮಾಡ್ತಾನೆ. ಯಾವುದೇ ಕೆಲಸ ಕಟ್ಟಡ ಕಟ್ಟಬೇಕಾದ್ರೆ ಭೂಮಿ ಪೂಜೆ ಮಾಡಿದ ಕಟ್ಟಡ ಕಟ್ಟಿದ್ದೆ ಅಲ್ರಿ. ಇಂಜಿನಿಯರಿಂಗ್ ಗೊತ್ತಿದೆ, 5 ವರ್ಷಗಳ ಇಂಜಿನಿಯರಿಂಗ್ ಪದವಿನಲ್ಲಿ ಎಷ್ಟು ಮಣ್ಣು ಬೇಕು, ಎಷ್ಟು ಹೊಯ್ಗೆ ಬೇಕು, ಎಷ್ಟು ಸಿಮೆಂಟ್ ಬೇಕು, ಎಷ್ಟು ಕಬ್ಬಿಣ ಬೇಕು ಅಂತ ಗೊತ್ತಿದೆ. ಆದ್ರೆ ಆ ಇಂಜಿನಿಯರಿಂಗ್ ಎಲ್ಲೂ ಪಾಠ ಮಾಡಿಲ್ಲ. ತಾನು ಭೂಮಿ ನಿನಗೆ ನಮಸ್ಕಾರ ಮಾಡಿ ಭೂಮಿ ಪೂಜೆ ಮಾಡಿ ಕೆಲಸ ಮಾಡುತ್ತಾ ಅದು ಮಾಡ್ತೀವಲ್ಲ. ಇದೇನು ಜಗತ್ತಿನಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿ ಯಾವುದು ಅಂದ್ರೆ ಆಂಗಿರಸ ಹೇಳಿರ್ತಕ್ಕಂಥ ಮಾತು ಇವತ್ತಿಗೂ ಸತ್ಯ ಆಗ್ತಾ ಇದೆ. ತಾಯಿ ಭಾರತಿ ಅನ್ನುವಂಥ ಭಾವ ನಮ್ಮ ಹೃದಯದಲ್ಲಿ ಅಂಕಿತಗೊಳಿಸಿದ್ದೀವಿ ನಾವು. ಈ ಕಾರಣದಿಂದಲೇ 1947ರಲ್ಲಿ ಸ್ವಾತಂತ್ರ್ಯ ಪ್ರಾಪ್ತವಾಯಿತು ಅಂತ ಹೇಳ್ತೀವಲ್ಲ ನಾವು, ಗಳಿಸಿದೀವಲ್ಲ ನಾವು. ಅದರ ಹಿಂದೆ 100 ವರ್ಷಗಳ ಹೋರಾಟ ಇದೆ. ಕೇವಲ ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವರ ವಿರುದ್ಧ ಮಾಡಿರ್ತಕ್ಕಂಥ ಹೋರಾಟ ಮಾತ್ರ ಸ್ವಾತಂತ್ರ್ಯದ ಹೋರಾಟ ಅನ್ನುವಂತ ಒಂದು ಕಟ್ಟುಕತೆಯನ್ನು ನಮ್ಮ ಕಣ್ಣ ಮುಂದೆ ಇಟ್ಟಾಗ ನಮಗೆ ಹಿಂದಿನ ಹೋರಾಟಗಳೆಲ್ಲ ಮತ್ತೆ ಹೋಯಿತು. ಬ್ರಿಟಿಷರು ಬಂದ ದಿನದಿಂದ ನಮ್ಮ ಹೋರಾಟ ಪ್ರಾರಂಭ ಆಯಿತು ಅಂತ ಶುರು ಮಾಡಿದ್ವಿ ನಾವು. ಅಲ್ಲೇ 100ಕ್ಕೆ 100% ಅಲ್ಲ, ನಮ್ಮ ನೆಲದ ಮೇಲೆ ಆಗಿರ್ತಕ್ಕಂಥ ಎಲ್ಲ ಆಕ್ರಮಣಗಳನ್ನು ಯಶಸ್ವಿಯಾಗಿ ಎದುರಿಸಿರ್ತಕ್ಕಂಥ ಸಮಾಜ ನಮ್ಮದು. ಈ ಭೂಮಿಯ ಮೇಲೆ ಆದಂತ ಮೊತ್ತ ಮೊದಲ ಆಕ್ರಮಣ ಅಂತ ತಿಳ್ಕೊಂಡ್ರೂ ಕೂಡ ಯಾವಾಗ ಪ್ರಭು ಶ್ರೀರಾಮಚಂದ್ರನ ಕಥೆಯನ್ನ ನಾವು ಕೇಳಬೇಕು. ನಾವು ಒಬ್ಬ ತಾಯಿ ಸೀತೆಯನ್ನ ಅಪಹರಣಗೊಳಿಸಿರ್ತಕ್ಕಂಥ ರಾವಣ ಮಾಯಾವಿ ವೇಷದಲ್ಲಿ ಬಂದು ಸೀತೆಯನ್ನ ಅಪಹರಣ ಆಗುತ್ತೆ. ಸೀತೆಯನ್ನ ಕರ್ಕೊಂಡೋಗಿ ಲಂಕೆಯಲ್ಲಿ ಕುತ್ಕೊಳಿಸ್ತಾರೆ. ಆ ಕಡೆಗೆ ಇಡೀ ವಾನರ ಸೇನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರಾಮ ಹೋರಾಟಕ್ಕೆ ಅಣಿಗೊಳಿಸ್ತಾನೆ. ಸಂಘಟನೆಯ ಕಾರಣದಿಂದ ಲಂಕೆ ಇಡ್ತಾನೆ. ಲಂಕೆಗೆ ಹನುಮಂತ ಬೆಂಕಿ ಇಟ್ಟದರ ಜೊತೆಗೆ ನಂತರ ದಾಳಿ ಮಾಡಿದ ನಮ್ಮ ಆಕ್ರಮಣ, ನಮ್ಮ ದಾಳಿ ಹೇಗಿತ್ತು ಅಂದ್ರೆ ಇಡೀ ರಾವಣನ ಸಾಮ್ರಾಜ್ಯ ಧರಾಶಾಹಿ ಆಗುತ್ತೆ. ರಾವಣ ಸತ್ತು ಬಿದ್ದಿದ್ದಾನೆ. ಆಗ ಅಲ್ಲಿದ್ದಂತ ವಿಭೀಷಣ ಇಡೀ ಸಾಮ್ರಾಜ್ಯವನ್ನು ನಿನಗೆ ಒಪ್ಪಿಸಿದೆ. ರಾವಣನ ತಮ್ಮ ವಿಭೀಷಣ ಹೇಳ್ತಾನೆ ಇಡೀ ಸಾಮ್ರಾಜ್ಯವನ್ನು ನಿನಗೆ ಒಪ್ಪಿಸಿದೆ ಅಂತ ರಾಮನಲ್ಲಿ. ಆಗ ಲಕ್ಷ್ಮಣನಿಗೆ ಅನ್ನಿಸಿ ಬಿಡುತ್ತೆ, ಹೌದಲ್ಲ, ಎಲ್ಲೋ ಹೋದ್ರು ಚಿನ್ನ ವೈಡೂರ್ಯಗಳಿಂದ ತುಂಬಿಸಿರ್ತಕ್ಕಂಥ ಲಂಕೆ, ಅದು ಸಂಪತ್ ಭರಿತವಾದಂತಹ ಶ್ರೇಷ್ಠವಾದಂತಹ ನಾಡು. ಎಲ್ಲಿ ಹೋದ್ರು ಸೌಕರ್ಯಗಳು, ಸವಲತ್ತುಗಳು, ದೊಡ್ಡ ದೊಡ್ಡ ಅರಮನೆಯ ದೊಡ್ಡ ದೊಡ್ಡ ಸಂಗತಿಗಳು. 14 ವರ್ಷಗಳ ಕಾಲ ಸುತ್ತಾಡಿರ್ತಕ್ಕಂಥ ಆ ವ್ಯಕ್ತಿಗೆ, ರಾಮನಿಗೆ, ಲಕ್ಷ್ಮಣನಿಗೆ ಅನ್ನಿಸ್ತು, ಹೌದಲ್ಲ, ಇಲ್ಲೇ ಉಳಿದು ಬಿಡೋಣ. ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ. ರಾಮ ಹೇಳಿದ್ದು ಆಂಗಿರಸ ಹೇಳಿದ್ದು ಅದೊಂದೇ. ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ. ಹುಟ್ಟಿರ್ತಕ್ಕಂಥ ಜನನಿ ಭೂಮಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಮತ್ತೆ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ನೆಲ ಅದು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಅದಕ್ಕೋಸ್ಕರ ವಾಪಸ್ ಬರ್ತಾನೆ ರಾಮ. ಜೊತೆಯಾಗಿ ಬಂದು ಅಯೋಧ್ಯೆಯಲ್ಲಿ ಮತ್ತೆ ತನ್ನ ಸಾಮ್ರಾಜ್ಯದ ಕಡೆಗೆ ಮುಖ ಮಾಡ್ತಾನಲ್ಲ. ಆವತ್ತಿನಿಂದ ಯಾವತ್ತೂ ಕೂಡ ಈ ದೇಶವನ್ನ ಇದು ಕೇವಲ ಭೂಮಿಯಿಂದ ಯೋಚನೆ ಮಾಡದೇ ಇರತಕ್ಕಂಥ ಕಾರಣದಿಂದಲೇ ನಾವು ಈ ದೇಶದಲ್ಲಿ ಆಗಿ
ಆಗಿರುವಂತಹ ಎಲ್ಲ ಆಕ್ರಮಣ ಎದುರಿಸಿದ್ವಿ ನಾವು. ಇಡೀ ಜಗತ್ತನ್ನು ಗೆಲ್ಲಬೇಕು ಅಂತ ಒಬ್ಬ ಗ್ರೀಕ್ ದೊರೆ ಹೊರಡ್ತಾನೆ, ಅಲೆಕ್ಸಾಂಡರ್. ಅಕ್ಷರಶಃ ಗೆಲ್ತಾ 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 ಬರ್ತಾನೆ. ಆದ್ರೆ ಅಲೆಕ್ಸಾಂಡರ್ನ ಗುರುಗಳಾಗಿದ್ದಂತ ಅರಿಸ್ಟಾಟಲ್ ಹೇಳಿರ್ತಾರಂತೆ ಅವರಿಗೆ, ನೀನೇನಾದ್ರೂ ಜಗತ್ತನ್ನು ಗೆಲ್ಲಬೇಕು ಅಂದ್ರೆ ಈ ಜಗತ್ತಿನ ಭೂಪಟದಲ್ಲಿ ಭಾರತ ಅಂತ ಒಂದಿದೆ, ಅದನ್ನು ಗೆಲ್ಲಬೇಕು ನೀನು ಅಂತ. ಆ ಟಾರ್ಗೆಟ್ ಇಟ್ಕೊಂಡು, ಆ ಗುರಿಯನ್ನು ಇಟ್ಕೊಂಡು ಬಂದಿರತಕ್ಕಂಥ ಅಲೆಕ್ಸಾಂಡರ್ ಭಾರತಕ್ಕೆ ಪ್ರವೇಶ ಮಾಡ್ತಾನೆ. ಆದ್ರೆ ನೆನಪಿಟ್ಕೊಳ್ಳಿ, ಜಗತ್ತಿನ ಅನ್ಯಾನ್ಯ ದೇಶಗಳನ್ನು ಸೋಲಿಸಿ ಮಣ್ಣು ಮುಕ್ಕಿಸಿ ಧರಾಶಾಹಿಯಾಗಿಸಿ ಬಂದಿರತಕ್ಕಂಥ ಅಲೆಕ್ಸಾಂಡರ್ ಭಾರಿ, ನಾವು ಅಲೆಕ್ಸಾಂಡರ್ ಗ್ರೇಟ್ ಅಂತ ಹೇಳ್ತೀವಲ್ಲ, ನಮ್ಮ ದೇಶದ ವಾಯುವ್ಯ ಭಾಗದಲ್ಲಿ ಪಂಜಾಬದಿಂದ ಪ್ರವೇಶ ಮಾಡಬೇಕಾದ್ರೆ ಅಲ್ಲಿದ್ದಂತ ಸಾಮಾನ್ಯ ರಾಜ ಪುರೂರವನ ಕೈಗೆ ಎದುರಿಗೆ ಸಿಗ್ತಾನೆ. ಪುರೂರವ ಇಡೀ ದೇಶವನ್ನು ಸಂರಕ್ಷಣೆ ಮಾಡಿದ ಅಂತ ನಾವು ಯಾವುದೇ ಮುಲಾಜಿಲ್ಲದೆ ಹೇಳಬಹುದು. ಪುರೂರವನ ಕಥೆಗಳು ನಮಗೆ ಇತಿಹಾಸ ಪುಟಗಳಲ್ಲಿ ಒಂದಕ್ಷರಕ್ಕೆ ಸೀಮಿತ ಆಗಿದೆ. ಆದ್ರೆ ನೆನಪಿಟ್ಕೊಳ್ಳಿ, ಪುರೂರವನ ಹೋರಾಟ ಹೇಗಿತ್ತು ಅಂದ್ರೆ ಇಡೀ ಸ್ವತಃ ಅಲೆಕ್ಸಾಂಡರ್ ಗದ್ಗದಿತನಾಗಿ ಇಡೀ ಶರೀರವನ್ನ ಕಳ್ಕೊಳ್ಳೋ ಸ್ಥಿತಿ ಬರುತ್ತೆ. ಹೋರಾಟದಲ್ಲಿ ಯಾವ ಸ್ಥಿತಿ ಬರುತ್ತೆ ಅಂದ್ರೆ ಇನ್ನು ಮುಂದೆ ಮುನ್ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಸ್ಥಿತಿನಲ್ಲಿ ಅಲೆಕ್ಸಾಂಡರ್ ವಾಪಸ್ ಹೋಗ್ತಾನೆ. ಭಾರತವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗದೆ ಅರ್ಧ ದಾರಿಯಲ್ಲಿ ಸತ್ತ. ಅದು ಮುಂದಿನ ಭಾಗ. ಆವತ್ತಿನಿಂದ ಅದು ಗ್ರೀಕರಿರ್ಬೋದು, ಹೂಡರಿರ್ಬೋದು, ಶಕರಿರ್ಬೋದು, ಮುಂಗೋಲರಿರ್ಬೋದು, ಫ್ರೆಂಚರಿರ್ಬೋದು, ಡಚ್ಚರಿರ್ಬೋದು, ಬ್ರಿಟಿಷರ ಸಾಮ್ರಾಜ್ಯದ ಕ್ರೈಸ್ತೀಕರಣದ ಸಾಮ್ರಾಜ್ಯದ ಹೋರಾಟ ಯಾವುದರ ಬಿಟ್ಟಿದ್ದೀವಿ ನಾವು? ಇಡೀ ಮೊಘಲ್ ಸಾಮ್ರಾಜ್ಯ ಈ ದೇಶದ ಮೇಲೆ ಹೇಗಿತ್ತು ನಾವು ಅನೇಕ ಇವತ್ತು ಫಿಲ್ಮ್ಗಳಲ್ಲಿ ನೋಡ್ತೀವಿ. ನಾವು ಚಿತ್ರ ಮಂದಿರಗಳಲ್ಲಿ ಅನೇಕ ಫಿಲ್ಮ್ಗಳನ್ನು ನೋಡಿರ್ಬೋದು. ನಾವು ಒಬ್ಬ ಬಾಜಿಪ್ರಭು ದೇಶಪಾಂಡೆ ಯಾವ ರೀತಿ ಹೋರಾಟ ಮಾಡಿದ, ಛತ್ರಪತಿ ಶಿವಾಜಿ ಯಾವ ರೀತಿ ಹೋರಾಟ ಮಾಡಿದರು, ತಾನಾಜಿಯ ಹೋರಾಟಗಳೇನು, ಇದನ್ನು ನಾವು ನೋಡ್ಬೇಕು. ನಾವು ದುಷ್ಟ ಔರಂಗಜೇಬ ಎಷ್ಟು ದುಷ್ಟತನ ಮಾಡಿದ ಅಂದ್ರೆ ಈ ದೇಶ ಸ್ಥಿತಿ ಹಾಗೇನೇ ಇತ್ತು. ಯಾಗಿತ್ತು ಅಂದ್ರೆ ಉತ್ತರದಲ್ಲಿ ಮೊಘಲರು, ದಕ್ಷಿಣ ಒಂದು ಬದಿಯಲ್ಲಿ ಕುತುಬ್ ಶಾಹಿಗಳು, ನಿಜಾಮ್ ಶಾಹಿಗಳು, ಆದಿಲ್ ಶಾಹಿಗಳು, ಬಿಜಾಪುರದಲ್ಲಿ ಸುಲ್ತಾನರು, ಬಾಹುಬಲಿ ಸುಲ್ತಾನರು, ಇಡೀ ದೇಶದಾದ್ಯಂತ ಮುಸಲ್ಮಾನರ ಆಳ್ವಿಕೆ. ನೀವೇನಾದ್ರೂ ಇವತ್ತು ಹೊರಗೆ ಹೋದ್ರೆ ಎಂಗ್ಲ ಉಲ್ಲಾಲಪುರ ಬೋತಿನ ಮಾರಾಯ ಪೂರ ದಿದ್ದು ಬೋತಿ ಅಂತ ಹೇಳಿ ಹೆದರ್ಬೇಕಾಗಿಲ್ಲ. ಆವತ್ತು ತುಂಬಿದ್ರು ಉತ್ತರದ ದೆಹಲಿಯಿಂದ ಹಿಡಿದು ಕಾಶ್ಮೀರದವರೆಗೆ, ಪೂರ್ವಾಂಚಲ ಗುಜರಾತ್ನಿಂದ ಹಿಡಿದು ಪೂರ್ವಾಂಚಲದವರೆಗೆ ಇಡೀ ದೇಶದಲ್ಲಿ ಮುಸಲ್ಮಾನರ ಆಳ್ವಿಕೆ ಇದ್ದಂತ ಸಂದರ್ಭದಲ್ಲಿ ಇಡೀ ದೇಶವೇ ಎದ್ದು ನಿಲ್ಲುವಂತ ಹೋರಾಟ ಆಗಿತ್ತಲ್ಲ, ಅದು ಸ್ವಾತಂತ್ರ್ಯದ ಹೋರಾಟ ಅನ್ನೋದನ್ನ ಮರೆಮಾಚಲಿಕ್ಕೋಸ್ಕರ 1857ರಿಂದ 97ರವರೆಗೆ 47ರವರೆಗಿನ ಹೋರಾಟ ಮಾತ್ರ ಸ್ವಾತಂತ್ರ್ಯ ಹೋರಾಟ ಅಂತಂದ್ರೆ ಎಂತ ಹೋರಾಟ ಮಾಡಿದ್ವಿ ನಾವು ನೆನಪು ಮಾಡ್ಕೊಳ್ಬೇಕಲ್ಲ. ಈ ದೇಶದ ಮೇಲೆ ಒಬ್ಬ ಮೊಘಲ್ ಸಾಮ್ರಾಜ್ಯದ ಅಧಿಪತಿಗಳ ಆಕ್ರಮಣವನ್ನ ಇಡೀ ಸಮಾಜ ನತಮಸ್ತಕವಾಗಿ ಒಪ್ಪಿಕೊಳ್ಳುವ ಸ್ಥಿತಿ ಬಂದಾಗ, ದಿಲ್ಲೀಶ್ವರ ಜಗದೀಶ್ವರ ಅಂತ ಹೇಳಿದ ಸಂದರ್ಭದಲ್ಲಿ ಸಹ್ಯಾದ್ರಿಯ ತಪ್ಪದಲ್ಲಿ ಹುಟ್ಟಿದ ಒಬ್ಬ ಶಿವಾಜಿ ಬಾಲ್ಯದಲ್ಲಿ 12 ವರ್ಷ ಪ್ರಾಯದಲ್ಲಿ ಯಾವ ಗೋವಿನ ಕಟುಕರಿದ್ದನು ಅವನ ಕೈಯನ್ನು ಕತ್ತರಿಸಿರ್ತಕ್ಕಂಥ ದಿನಗಳು, ಜೀಜಾಮಾತೆಯ ಪ್ರೇರಣೆಯಿಂದ ಕೊಂಡಾಣ, ಚಾಕಣ, ಸಿಂಹಗಡ, ಪನ್ನಾಳಗಡ, ವಿಶಾಲಗಡ ಕೋಟೆಗಳು ಗೆದ್ದ ಹೋಗ್ತಾನಲ್ಲ. ಸಣ್ಣ ಕೆಲಸ ಅಲ್ಲ, ಸಣ್ಣ ಕೆಲಸ ಅಲ್ಲ. ಸೈನ್ಯ ಇಲ್ಲ, ಸಂಘಟನೆಗೆ ಕರೆದರೆ ಬರಲ್ಲ, ಏನ್ ಮಾಡೋದು? ಅದಕ್ಕೋಸ್ಕರ ಪೇಟೆ ಪಟ್ಟಣಗಳಲ್ಲಿ ಜನ ಸಿಗಲ್ಲ, ಕಾಡಿಗೆ ಹೋಗ್ತಾನೆ. ಇವತ್ತು ಯಾರನ್ನು ನಾವು ದಲಿತರು, ಕೆಳವರ್ಗದವರು ಅಂತ ಹೇಳ್ತೀವಲ್ಲ, ಅಂತಹ ಮಾವಳಿ ಹೋರರನ್ನ ಸಂಗ್ರಹಿಸಿ ಸಂಘಟನೆಯನ್ನ ಕಟ್ಟಿ ಇಡೀ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಎದ್ದು ನಿಲ್ತಾನೆ. ಬಿಜಾಪುರದ ಸುಲ್ತಾನನಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾನೆ. ಗಲ್ಲಿಗಳಲ್ಲಿ ಬಿಜಾಪುರದ ಸುಲ್ತಾನರ ಆಕ್ರಮಣಗಳಿಗೆ ಅವರಿಗೆ ಗೊತ್ತಿಲ್ಲದಂತೆ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡ. ಯಾವ ಒಂದೊಂದು ಕೋಟೆಗಳ ಹೋರಾಟಗಳನ್ನು ಕೇಳಬೇಕು. ಒಂದು ಬಾರಿ ವಿಶಾಲಗಡ ಕೋಟೆಯ ಕೆಳಗಡೆ ಒಬ್ಬ ಶಿವಾಜಿ ಸಿಕ್ಕಿಬಿದ್ದಿದ್ದಾನೆ. ಹೊರಗಡೆ ಮುಸಲ್ಮಾನಿಗೆ ಗೊತ್ತಾಗಿ ಬಿಡುತ್ತೆ. ಅವ್ರು ಬರ್ತಾರೆ, ದಾಳಿ ಮಾಡ್ತಾರೆ. 2000 ಸೈನಿಕರು ಬಂದು ಸುತ್ತುವರ್ತಾರೆ ಕೋಟೆಯೊಳಗಡೆ. ಆ ಕೋಟೆಯೊಳಗಡಿದ್ದಂತ ಶಿವಾಜಿಗೆ ತಪ್ಪಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಕನಿಷ್ಠ ಬೆರಳಿನಿಕೆ ಸೈನಿಕರು ಕೋಟೆಯೊಳಗಡೆ, ಹೊರಗಡೆ ಪೂರ್ತಿ 2000 ಹೆಚ್ಚು ಮುಸಲ್ಮಾನ ಸೈನಿಕರು. ಶಿವಾಜಿಯ ಹೃದಯದಲ್ಲಿ ಅಂಕಿತ ಆಗಿತ್ತು, ನಾನು ಹಿಂದವಿ ಸಾಮ್ರಾಜ್ಯವನ್ನ ಕಟ್ಟುವುದು ನಿಶ್ಚಿತ ಆಗಲೇಬೇಕು. ಯಾವ ತುಳಜ ಭವಾನಿಯಿಂದ ಖಡ್ಗ ಧಾರೆಯಾಗಿ ಬಂದಿತ್ತು, ಶಾಹಸುನೋ ಶಿವಶೇಷ ಮುದ್ರಾ ಭದ್ರಾಯ ರಾಜತೆ ಅಂತ ಹೇಳ್ತಾ ಯಾವ ಖಡ್ಗವನ್ನ ಶಿವಾಜಿಗೆ ಅರ್ಪಿಸಲಾಗಿತ್ತೋ ಆ ಖಡ್ಗವನ್ನ, ಅದು ಛತ್ರಪತಿ ಶಿವಾಜಿಯ ಖಡ್ಗ, ಅದು ವಿರಾಜಮಾನವಾಗಲೇಬೇಕು. ಹಿಂದವಿ ಸಾಮ್ರಾಜ್ಯದ ಭಗವೇ ಅಲ್ಲಿ ಹಾರಲೇಬೇಕು. ಅದಕ್ಕೋಸ್ಕರ ಸಿದ್ಧ
ಖಡ್ಗ ಸದಾಬಾಯಿ ಅಂತ ಹೇಳ್ತಾ ಇರ್ತಕ್ಕಂಥ ಶಿವಾಜಿಯ ನೇತೃತ್ವದ ಹೋರಾಟ ಒಳಗಡೆ ಇದ್ದಂತ ಶಿವಾಜಿಗೆ ಅನ್ನಿಸ್ತಾ ಇತ್ತು, ಇನ್ನು ಸ್ವಲ್ಪ ದಿನದಲ್ಲಿ ನಾನು ಸತ್ತೋಗ್ತೀನಿ. ಆದರೆ ಶಿವಾಜಿ ತಂತ್ರಗಾರಿಕೆ ಬೇರೆನೇ ಇತ್ತು. ಹೊರಗಡೆ ಇದ್ದಂಥವರಿಗೆ 10 ದಿನ ಆಯ್ತು, 12 ದಿನ ಆಯ್ತು, 20 ದಿನ ಆಯ್ತು, ಹೊರಗಿದ್ದಂಥವ್ರಿಗೆ ಅನ್ನಿಸಿಬಿಟ್ಟು ನಾವಿನ್ನು ಹೊರಗಡೆ ಇದ್ದಂಥವ್ರು ಸತ್ತೇ ಬಿಟ್ಟ ಅಂತ, ಒಳಗಡೆ ಇದ್ದವ್ರು ಸತ್ತೇ ಬಿಟ್ಟ ಅಂತ ಖುಷಿ ಖುಷಿಯಲ್ಲಿ ದಿನ ಕಳೀತಾ ಇದ್ರು. ಆದ್ರೆ ಶಿವಾಜಿ ತಂತ್ರಗಾರಿಕೆ ಬೇರೆ. ಭೂಮಿಯೊಳಗಡೆಯಿಂದ ಸುರಂಗವನ್ನ ಕೊರಿತಾನೆ, ತಪ್ಪಿಸಿಕೊಂಡು ಹೋಗಬೇಕು ಯೋಚನೆ. ಸುಮಾರು 1 ತಿಂಗಳಾಗಿತ್ತು. ರಾತ್ರಿ ಹೊತ್ತಿನಲ್ಲಿ ತಾನು ಸುರಂಗದ ಪೂರ್ತಿ ಕೆಲಸವನ್ನ ಮುಗಿಸಿ ಕೋಟೆಯ ಹೊರಗಡೆ ಸ್ವಲ್ಪ ದೂರದಲ್ಲಿ ಭೂಮಿಯನ್ನ ಸೀಳಿಕೊಂಡು ಹೊರಗೆ ಬಂದಂತ ಶಿವಾಜಿ ಅಲ್ಲಿ ಆಗಾಗಲೇ ಸಿದ್ಧವಾಗಿದ್ದಂತ ಕುದುರೆಗಳನ್ನೇರಿ ಓಟಕ್ಕೆ ಶುರು ಮಾಡ್ತಾನೆ. ಜೊತೆಯಲ್ಲಿದ್ದಂತ 6-7 ಜನ ಸೈನಿಕರು ಶಿವಾಜಿಯನ್ನ ರಕ್ಷಣೆ ಮಾಡಬೇಕು. ಆದ್ರೆ ಮುಂಜಾನೆ ಸೂರ್ಯ ಇನ್ನೂ ಮೂಡಿಲ್ಲ. ಆಗ್ಲೇ ಕುದುರೆ ಓಡದ ಶಬ್ದವನ್ನ ಕೇಳಿರ್ತಕ್ಕಂಥ ಮುಸಲ್ಮಾನ ಸೈನಿಕರು ಬೆನ್ನಟ್ಟಲಿಕ್ಕೆ ಶುರು ಮಾಡ್ತಾರೆ. ಇನ್ನೇನು ಮುಂದೆ ಕರ್ನಾಟಕ ಮುಟ್ಟಬೇಕು. ಅಷ್ಟೊತ್ತಿಗೆ ಸುಮಾರು 116 ಕಿಲೋಮೀಟರ್ಗಳಷ್ಟು ದೂರ. ಅಕಸ್ಮಾತ್ ಆ ಸಂದರ್ಭದಲ್ಲಿ ಶಿವಾಜಿಯನ್ನ ಓಡಿಸಿಕೊಂಡು ಬಂದ್ರೆ ಶಿವಾಜಿ ಓಡಿಗೆ ಸಾಧ್ಯನೇ ಇಲ್ಲ, ಪ್ರಾಣ ಕೊಡಬೇಕು. ಆದ್ರೆ ಶಿವಾಜಿಯ ರಕ್ಷಣೆಗೆ ಎಷ್ಟು ಜನ? 4 ಜನ. ಆದ್ರೆ ಬರುವಂತ ಸೈನಿಕರಿದ್ದಾರಲ್ಲ, ಅವರನ್ನು ತಡಿಬೇಕಲ್ಲ. ಇದಕ್ಕೊಂದು ಯೋಜನೆ ಸಿದ್ಧ ಆಗಿತ್ತು. ಆ ಯೋಜನೆ ಹೇಗಿತ್ತು? ಶಿವಾಜಿ ಓಡುದು ನಿಶ್ಚಯ ಆದಂತೆ ಓಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮುಸಲ್ಮಾನಿಗೆ ಗೊತ್ತಾಗಿ ಆಯ್ತು, ಮುಸಲ್ಮಾನ ಓಡಿಸಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಒಂದಷ್ಟು ದೂರ ಹೋಗಿದ್ದಾರೆ. 2 ಜನ ಸೈನಿಕರು, ಅವರೊಬ್ಬ ಭಾಜಿ ಪ್ರಭು ದೇಶಪಾಂಡೆ, ಇನ್ನೊಬ್ಬ ಶಿವಾಜಿಯ ಛತ್ರಪತಿ ಅತ್ಯಂತ ಬಲಗೈ ಬಂಟನಾಗಿದ್ದಂತ ಒಬ್ಬ ಇನ್ನೊಬ್ಬ ಸೈನಿಕ. ಇವರಿಗೆ ಆಜ್ಞೆ ಇತ್ತು, ನೀವು ತಡಿಬೇಕು ಅಂತ. ಯೋಚನೆ ಮಾಡಿ, 2,000 ಸೈನಿಕರು, 2 ಜನ ಸೈನಿಕರು ಹೇಗೆ ತಡೆಯುವುದು? ಆದ್ರೆ ಸಹ್ಯಾದ್ರಿಯ ಬೆಟ್ಟದ ತಪ್ಪಲಿನಲ್ಲಿ ಕಣಿವೆ ಪ್ರದೇಶದಲ್ಲಿ ಭಾಜಿ ಪ್ರಭು ದೇಶಪಾಂಡೆ ತನ್ನ 2 ಕೈಗಳಲ್ಲಿ ಕತ್ತಿಯನ್ನು ಹಿಡಿದು ಕುದುರೆಯನ್ನೇರಿ ಹೋರಾಟವನ್ನು ಪ್ರಾರಂಭ ಮಾಡ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಆ ಕುದುರೆ ಧರಾಶಾಹಿ ಆಗುತ್ತೆ, ಪ್ರಾಣ ಕಳ್ಕೊಳ್ಳುತ್ತೆ. ಭೂಮಿಗೆ ಇಳಿದಂತ ಭಾಜಿ ಪ್ರಭು ದೇಶಪಾಂಡೆ ಪಕ್ಕದಲ್ಲಿದ್ದ ಇನ್ನೊಬ್ಬ ಸೈನಿಕನ ಪ್ರಾಣ ಕಳ್ಕೊಳ್ತಾನೆ. ಇಂಗ್ಲಿಷ್ ಇತಿಹಾಸಕಾರರು ಬರೀತಾರೆ ಬಂಧುಗಳೇ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ 2 ಕೈಗಳಲ್ಲಿ ಕತ್ತಿಯನ್ನ ಹಿಡಿದು ಹೋರಾಟ ಮಾಡಿರ್ತಕ್ಕಂಥ ಭಾಜಿ ಪ್ರಭು ದೇಶಪಾಂಡೆ ಅಕ್ಷರಶಃ ಆ ತುಳಜ ಭವಾನಿ, ಆ ದುರ್ಗೆ ಮೈಯೆತ್ತಿಕೊಂಡು ಬಂದಿರ್ತಕ್ಕಂಥ ಕಾಳಿಯ ರೂಪದಲ್ಲಿ ಆತ ಎದ್ದು ನಿಂತಿದ್ದ, ಹೋರಾಟವನ್ನು ಮಾಡ್ತಾ ಇದ್ದ. ಬಂದಂತ ಎಲ್ಲ ಸೈನಿಕರ, ಮುಸಲ್ಮಾನ ಸೈನಿಕರ ರುಂಡವನ್ನು ಚೆಂಡಾಡ್ತಾ ಇದ್ದ. ಭೂಮಿ ರಕ್ತದಲ್ಲಿ ತೊಯ್ದಿತ್ತು. ಆ ಸಂದರ್ಭದಲ್ಲಿ ಒಬ್ಬನೇ ಒಬ್ಬನು ವಿಸರ್ಲಿಕ್ಕೆ ಬಿಡಲಿಲ್ಲ, ದಾಟಲಿಕ್ಕೆ ಬಿಡಲಿಲ್ಲ. ಆದಾನುಭಾವು ಅತ್ಯಂತ ಕಟ್ಟುಮಸ್ತಿನ ವ್ಯಕ್ತಿ ಆತ ಹೋರಾಟ ಮಾಡ್ತಾನೆ. ನೆನ್ಪಿಟ್ಕೊಳ್ಳಿ, ಶಿವಾಜಿ ಅಲ್ಲಿ ಮುಟ್ಟುವರೆಗೆ ಬಿಡುವುದಿಲ್ಲ ಅನ್ನುವಂಥ ಪ್ರತಿಜ್ಞೆ ಆತನ ಎದೆಯಲ್ಲಿತ್ತು. ಈ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಭಗವೈಗೋಸ್ಕರ. ಶಿವಾಜಿ ಅಲ್ಲಿ ಮುಟ್ಟಿ ತೋಪಿನ ಶಬ್ದ ಕೇಳುವವರೆಗೆ ಬಿಡಬಾರ್ದು ಅಂತ ನಿಶ್ಚಯ ಆಗಿತ್ತು. ಶಿವಾಜಿ ಮುಂದಿನ ಕೋಟೆ ಯಾವುದು ಪನ್ನಾಳ ಗಡ ಇತ್ತು, ಅಲ್ಲಿ ತೋಪಿನ ಶಬ್ದ ಕೇಳುತ್ತೆ. ಆಗ ಖುಷಿಯಲ್ಲಿ, ಸಣ್ಣಕ್ಕೆ ಮನಸ್ಸಿನ ಮನದಾಳದಲ್ಲಿ ಖುಷಿ ಬರುತ್ತೆ. ಆಗ ಮುಸಲ್ಮಾನ ಇವರ ಕೈಗಳನ್ನು ಕತ್ತರಿಸ್ತಾರೆ, ಚಿತ್ರಹಿಂಸೆಗೆ ಕೊಲ್ತಾರೆ. ಅಲ್ಲಿ ಪ್ರಾಣ ಕೊಟ್ಟ ಭಾಜಿ ಪ್ರಭು ದೇಶಪಾಂಡೆ. ಇವತ್ತು ನಾವು ಹೋದ್ರೆ ಸಹ್ಯಾದ್ರಿ ತಪ್ಪಲಿನಲ್ಲಿ ಯಾವ ಕಣಿವೆ ಪ್ರದೇಶವನ್ನ ಇವತ್ತು ಪಾವನ ಕಿಂಡಿ ಅಂತ ಕರಿತೀವೋ ಅಲ್ಲಿ ಭಾಜಿ ಪ್ರಭು ದೇಶಪಾಂಡೆ ಬಲಿದಾನವಾದಂತ ಸಂದರ್ಭ ಜಾಗ ಅದು. ಯಾಕೆ ನಾನು ನೆನಪಿಸಿದ ಈ ಘಟನೆಯನ್ನ? ಸ್ವಾತಂತ್ರ್ಯದ ಹೋರಾಟ ಈ ದೇಶವನ್ನು ಉಳಿಸಿದ್ದು ಕೇವಲ 47ರ ಆಗಸ್ಟ್ ಹೋರಾಟದ ಹಿಂದಿನದ್ದಲ್ಲ. ಅದರ ಹಿಂದೆ 100 ವರ್ಷಗಳ ಹಿಂದೆ ಈ ದೇಶದ ಹೋರಾಟ ಉಳಿಸಿದ ಕಾರಣಕ್ಕೋಸ್ಕರ ಹಿಂದೂಗಳಾಗಿ ನಾವು ಇವತ್ತು ಭಾರತ್ ಮಾತಾ ಕಿ ಜೈ ಒಂದೇ ಮಾತನ್ನು ಹೇಳ್ತಾ ಮುಂದುವರಿತಾ ಇದ್ದೀವಿ. ನಾವು ಆ ಪ್ರತಿಜ್ಞೆಗಳು ನೆನಪಿರ್ಬೇಕಲ್ಲ. ಶಿವಾಜಿಯ ಮಗ, ಶಿವಾಜಿಯ ಕಥೆ ಹೇಳಿದ್ರೆ ಇನ್ನೊಂದು ಗಂಟೆ ನಾನು ಮಾತಾಡಬೇಕು. ಒಂದೊಂದು ಕ್ಷಣ ಆ ಅಫ್ಜಲ್ ಖಾನನ ವಧೆ ಮಾಡಿರ್ತಕ್ಕಂಥ ಘಟನೆ ಹೇಳಿದ್ರೆ ರೋಮಾಂಚನ ಆಗಬೇಕು ನಮಗೆ. ಸಾವಿನ ಜೊತೆಗೆ ಹೋರಾಟ, ಆಜಾನುಬಾಹು 6 ಅಡಿ ಎತ್ತರದ ಆ ದೈತ್ಯ ಅಫ್ಜಲ್ ಖಾನ 10,000 ಜನ 100 ಜನ 2,000 ಸೈನಿಕರೊಂದಿಗೆ ಬಂದಿದ್ದ. ಆದ್ರೆ ಶಿವಾಜಿ ಮನಸ್ಸಿಗೆ ಅಂಕಿತಗೊಳಿಸಿದ್ದ, ಇವನಿಗೆ ನೇರ ಎದುರಿಸುವುದು ಕಷ್ಟ. ಅದಕ್ಕೋಸ್ಕರ ಮಾತುಕತೆ ನಾಟಕಕ್ಕೆ ಆ ಇದ್ದಾನಲ್ಲ ಇದ್ದು ಬಂದವನು, ಅವನ ಬುದ್ಧಿ ಬಿಟ್ಟಿಲ್ಲ. ಯಾವ ಬುದ್ಧಿ ಅಂತ ನಿಮಗೆಲ್ಲ ಗೊತ್ತು. ಅದಕ್ಕೋಸ್ಕರ ಇವನು ಹೊಟ್ಟೆ ಬಗ್ಗೆಗೋಸ್ಕರ ಅವನು ಸಿದ್ಧತೆ ಮಾಡ್ಕೊಂಡು ಬಂದಿದ್ದ. ತನ್ನ ಬಟ್ಟೆ ಒಳಗಡೆ ಚೂರಿ ಇಟ್ಕೊಂಡು ಬಂದಿದ್ದ. ಆಲಿಂಗನದ ಕಥೆ ಹೇಳ್ಕೊಂಡು ಶಿವಾಜಿನ ಆಲಿಂಗನ ಮಾಡಿದ. ಶಿವಾಜಿ ಅತ್ಯಂತ ಮೇಧಾವಿ. ನಾವೆಲ್ಲ ಕಥೆ ಕೇಳಿದ್ವಿ. ಶರೀರಕ್ಕೆ ಕಬ್ಬಿಣದ ಕವಚವನ್ನ, ಉಕ್ಕಿನ ಕವಚವನ್ನ ಧರಿಸಿಕೊಂಡು ಹೋಗಿದ್ದ. ಕೈಯಲ್ಲಿ ವ್ಯಾಘ್ರ ನಖಗಳನ್ನು ಇಟ್ಕೊಂಡು ಹೋಗಿದ್ದ. ಯಾವಾಗ ಆ ಅಫ್ಜಲ್ ಖಾನನ ಆಲಿಂಗನದ ಜೊತೆಗೆ ಆತ ಚೂರಿಯನ್ನು ತೆಗೆದು ಶಿವಾಜಿಗೆ ಬಗೀತಾನೋ ಆ ಸಂದರ್ಭದಲ್ಲಿ ಬಟ್ಟೆ ಹರಿತದೆ ವಿನ ಶರೀರಕ್ಕೆ ತಾಗಿಲ್ಲ. ಆ ಸಂದರ್ಭದಲ್ಲಿ ಹೇಗೆ ಪ್ರಹ್ಲಾದನ ಕಥೆಯಲ್ಲಿ ಹಿರಣ್ಯಕಶಿಪುವಿನ ಆ ಒಂದು ವಧೆ ಆಗುತ್ತೆ ಅಲ್ಲ ಮೆಟ್ಟಿಲಲ್ಲಿ, ನರಸಿಂಹಾವತಾರದಲ್ಲಿ, ಅದೇ ರೀತಿ ಆ ಅಫ್ಜಲ್ ಖಾನನ ಹೊಟ್ಟೆಯನ್ನು ಬಗೆದಿರ್ತಕ್ಕಂಥ
ಅಲ್ಲಿ ಹೋದ್ರೆ 2 ಜನ ಬಾಲಕರನ್ನ ಎತ್ತಾಕೊಂಡು ಬರ್ತಾನೆ. ಅದೃಷ್ಟಾವರಣ ಜನ ಎಷ್ಟು ಪ್ರಾಯ ಅವರಿಗೆ? ಒಬ್ಬನಿಗೆ 12 ವರ್ಷ, ಒಬ್ಬನಿಗೆ 14 ವರ್ಷ. ಅಷ್ಟು ಸಣ್ಣ ಬಾಲಕರು, ಒಬ್ಬ ಜೋರಾವರ ಸಿಂಹ, ಒಬ್ಬ ಫತೇ ಸಿಂಹ, 2 ಬಾಲಕರು ಎತ್ತಾಕೊಂಡು ಬಂದಿದ್ದ. ಬಂದು ಹೇಳ್ತಾನೆ, ನೋಡಿ ನೀವು ಇಸ್ಲಾಮಿಗೆ ಮತಾಂತರಗೊಳ್ಳಿ, ನಿಮಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ. ಮಕ್ಕಳು ನಗ್ನಂತ ಹೇಳ್ತಾರೆ, ಇದು ಸಾಧ್ಯ ಇಲ್ಲ ಅಂತ. ತಂದೆಗೆ ಸಂದೇಶ ಕಳಿಸ್ತಾರೆ, ನಿನ್ನ ಮಕ್ಕಳನ್ನು ಎತ್ತಾಕೊಂಡು ಬಂದಿದ್ದೀವಿ, ನೀನು ಶರಣಾಗತಿ ಆಗುತ್ತಾ? ಆಗ ಅವ್ರು ಹೇಳಿದ್ದೇನು ಗೊತ್ತೇನು? ಅವರ ಉತ್ತರ ಬಂದಿರುವುದೇನು? ಮಕ್ಕಳು ಪ್ರಾಣ ಕೊಟ್ಟಾರೆ, ಇನ್ನ ಧರ್ಮ ಬಿಡಲ್ಲ, ಅವರು ಸಿಂಹದ ಮರಿಗಳು ಅಂತ ಉತ್ತರವನ್ನು ಕಳಿಸ್ತಾರೆ. ಆ ಉತ್ತರಕ್ಕೆ ತಕ್ಕಂತೆ ನಡ್ಕೊಂಡಲ್ಲ ಆ ಮಕ್ಕಳು. ಕೊನೆಗೆ ಚಿತ್ರಹಿಂಸೆ ಕೊಡ್ತಾನೆ, ಇಸ್ಲಾಮಿಗೆ ಮತಾಂತರಗೊಳ್ಳಿ, ಮತಾಂತರಗೊಳ್ಳಿ. ಆ ಮಕ್ಕಳು ಮತಾಂತರಗೊಳ್ಳಿಲ್ಲ, ಚಿತ್ರಹಿಂಸೆಗೆ ಬಗ್ಲಿಲ್ಲ, ಸಿಹಿ ತಿಂಡಿಗೆ ಬಗ್ಲಿಲ್ಲ, ಚಿತ್ರಹಿಂಸೆಗೆ ಬಗ್ಲಿಲ್ಲ, ಪೆಟ್ಟು ಕೊಟ್ಟಾಗ ಬಗ್ಲಿಲ್ಲ, ಬೇಡದ ಕೈಕಾಲಗಳಿಗೆ ಗಾಯವನ್ನು ಮಾಡಿ ಸುಣ್ಣದ ನೀರಿನಲ್ಲಿ ನಿಲ್ಲಿಸ್ತಾರೆ, ಆದರೂ ಬಗ್ಲಿಲ್ಲ ರೀ. ಕೊನೆಗೆ ಆ ದುಷ್ಟನ ಆಜ್ಞೆ ಯಾವುದು ಗೊತ್ತು ನಿಮಗೆಲ್ಲ? ಅವರನ್ನ ಆಸ್ಥಾನದ ಮುಂದೆ ನಿಲ್ಲಿಸಿ ಕಲ್ಲು ಕಟ್ತಾನೆ. ಒಂದು ಕಲ್ಲು ಕಟ್ಟಿ, ಜೀವಂತ ಸಮಾಧಿಯ ಆಜ್ಞೆ, ಒಂದು ಕಲ್ಲು ಕಟ್ಟಿ ಮಣ್ಣು ಹಾಕ್ತಾನೆ. ಇಬ್ಬರನ್ನ ಅಕ್ಕಪಕ್ಕ ನಿಲ್ಲಿಸಿದ್ದಾರೆ. ಕಲ್ಲು ಕಟ್ತಾ ಮಣ್ಣು ಹಾಕ್ತಾ, ಮಣ್ಣು ಹಾಕ್ತಾ, ಕಲ್ಲು ಕಟ್ತಾ ಮಣ್ಣು ಹಾಕ್ತಾ ಬರ್ತದೆ. ಕಲ್ಲು ಇಲ್ಲಿಗೆ ಬರ್ಬೇಕಾದ್ರೆ ನಗರದಾನೆ ಇದ್ರು ಆ ಮಕ್ಕಳು, ನಗರದಾನೆ ಇದ್ರು. ಆ ಜೋರಾವರ ಸಿಂಹ ಮತ್ತೆ ಸಿಂಹ ಕಲ್ಲು ಕಟ್ಟಬೇಕಂತ ಇಸ್ಲಾಂ ಮತಾಂತರಗೊಳ್ಳಿ ಅಂತ. ಆಗ ಪ್ರಾಣ ಕೊಡ್ತೀವಿ, ಧರ್ಮ ಬಿಡಲ್ಲ. ಆ ಮಕ್ಕಳ ಬಾಯಿಗೆ ಬಂದಂತ ಮಾತುಗಳು ನಮ್ಮ ಪಠ್ಯ ಪುಸ್ತಕದಲ್ಲಿ ಉಲ್ಲೇಖನೇ ಇಲ್ಲ. ಉಲ್ಲೇಖ ಮಾಡಿದರೆ ನಿಮ್ಮೊಂದು ಅನೇಕ ಕಾರ್ಯಕ್ರಮ ತೆಗೆದು ನಿಲ್ತಿದ್ರು ಅಲ್ಲಿ ಬಹಳ ವರ್ಷಗಳ ಹಿಂದೆ. ಉಲ್ಲೇಖನೇ ಇಲ್ಲ. ಆ ಜೋರಾವರ ಸಿಂಹ ಫತೇ ಸಿಂಹ ಮೂಗಿನ ನೇರಕ್ಕೆ ಬಂದಾಗ ಅಣ್ಣ ಫತೇ ಸಿಂಹ ಸ್ವಲ್ಪ ದೊಡ್ಡವನು, ಜೋರಾವರ ಸಿಂಹ ಅಣ್ಣನ ಮುಖ ನೋಡ್ತಾನೆ. ಅಣ್ಣನ ಮುಖದ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಆಗ ತಮ್ಮ ಅಣ್ಣನಿಗೆ ಕೇಳ್ತಾನೆ, ಅರೆ ಅಣ್ಣ ನಿನಗೆ ದುಃಖ ಆಗ್ತಿದ್ಯಾ, ಏನು ಸಾವಿಗೆ ಅಂಚಿ ಕುಗ್ತಾ ಇದೆಯಾ ಅಂತ ತಮ್ಮ ಅಣ್ಣನಿಗೆ ಪ್ರಶ್ನೆ ಕೇಳ್ತಾನೆ. ಆಗ ಅಣ್ಣ ಹೇಳಿದ ಉತ್ತರ ನಾವೆಲ್ಲ ಗಮನಿಸಬೇಕು. ಏನು ಉತ್ತರ ಕೊಡ್ತಾನೆ? ಜಗತ್ತಿನ ಇತಿಹಾಸದಲ್ಲಿ ಈ ಉತ್ತರ ಸಿಗ್ಲಿಕ್ಕಿಲ್ಲ, ಭಾರತದಲ್ಲಿ ಬಿಟ್ರೆ. ಆ ಅಣ್ಣ ಹೇಳಿದ್ದೇನು? ತಮ್ಮ, ನೀನು ನನಗಿಂತ ನಂತರ ಹುಟ್ಟಿದವನು, ನನ್ನ ತಾಯಿಯ ಗರ್ಭದಲ್ಲಿ ನನಗಿಂತ ನಂತರ ಬಂದಿದೆಯಲ್ಲ, ನಿನ್ನನ್ನು ನೋಡಿಕೊಳ್ಬೇಕಾದ ಜವಾಬ್ದಾರಿ ನಂದು. ಆದರೆ ದುಃಖ ಯಾಕೆಂದ್ರೆ ನಿನಗಿಂತ ಮೊದಲು, ನನಗಿಂತ ಉಳ್ಳಗಿದ್ದಲ್ಲ ನೀನು, ನನಗಿಂತ ಮೊದಲು ನಿನ್ನನ್ನು ಸಮಾಧಿ ಮಾಡ್ತಾರೆ. ನಿನ್ನ ಸಾವು ನನ್ನ ಕಣ್ಣಲ್ಲಿ ನೋಡಬೇಕು, ತಡೀಲಿಕ್ಕೆ ಆಗ್ತಾ ಇಲ್ಲ ನನಗೆ, ಅದಕ್ಕೋಸ್ಕರ ದುಃಖ ಅಂತ. ಯಾವುದಕ್ಕೆ? ಸಾಯುವುದಕ್ಕೆ ಕಾಂಪಿಟೇಷನ್. ನನಗೆ ಮೊದಲು ಪ್ರಾಣ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ದುಃಖ. ಇತಿಹಾಸ ಇದೆ ಅಂದ್ರೆ ಅದು ಇಡೀ ಜಗತ್ತಿನ ಇತಿಹಾಸದಲ್ಲಿ ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ ಬಲಿದಾನ ಮಾಡಲಿಕ್ಕೆ ಕಾಂಪಿಟೇಷನ್ ಇದ್ರೆ ಅದು ನನ್ನ ದೇಶ ಭಾರತದಲ್ಲಿ, ನಮ್ಮ ದೇಶದ ಭಾರತದಲ್ಲಿ ಮಾತ್ರ, ನಮ್ಮ ದೇಶ ಭಾರತದಲ್ಲಿ ಮಾತ್ರ. ನೆನಪಿಟ್ಕೊಳ್ಬೇಕಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಸ್ವಾತಂತ್ರ್ಯದ ಹೋರಾಟವನ್ನು ಮಾಡಿದ್ವಿ. ಔರಂಗಜೇಬನಿಗೆ ತನ್ನ ಜೀವನದಲ್ಲಿ ಯಾವುದನ್ನು ಗಳಿಸಬೇಕು ಅಂತ ಮಾಡ್ಲಿಕ್ಕಾಗಲಿಲ್ಲ. ಮರಗಳನ್ನು, ಯಾವ ನಮ್ಮ ನಂಬಿಕೆಯ ಕ್ಷೇತ್ರಗಳನ್ನು ಹೊಡಿತಾನೆ. ಆ ಎಲ್ಲ ಆಕ್ರಮಣಗಳ ವಿರುದ್ಧ ಶಿವಾಜಿ ಎದ್ದು ನಿಂತು ಹೋರಾಟ ಮಾಡಿದ ಕಾರಣದಿಂದ ಆನಂದರಾಮ ಸಂವತ್ಸರದ ಆ ಜ್ಯೇಷ್ಠ ಶುದ್ಧ ತ್ರಯೋದಶಿ ದಿವಸ ಸಿಂಹಾಸನರೂಢನಾಗಿ ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲ್ಲ. ಆವತ್ತು ಸಾವಿರ ವರ್ಷಗಳಿಂದ, ರಾಮನ ಕಾಲದಿಂದ, ಕೃಷ್ಣನ ಕಾಲದಿಂದ, ಮಹಾಭಾರತದ ಕಾಲದಿಂದ ವಿರಾಜಮಾನವಾಗಿದ್ದಂತಹ ಭಗವೇ ಮತ್ತೆ ಎಲ್ಲ ಕೋಟೆ ಕೊತ್ತಲಗಳ ಜೊತೆಗೆ ಶಿವಾಜಿಯ ಸಿಂಹಾಸನರೂಢನಾದಂತಹ ಆ ಆಸ್ಥಾನದ ಮೇಲೆ ಭಗವಧ್ವಜ ಹಾರಿತು. ಈ ದೇಶದ ಸಂಸ್ಕೃತಿಯ ಮೇಲೆ ಅಷ್ಟಿಷ್ಟು ಆಕ್ರಮಣಗಳಾಗಲಿಲ್ಲ. ಆ ಎಲ್ಲ ಆಕ್ರಮಣಗಳನ್ನು ಎದುರಿಸಿದ್ವಿ ನಾವು. ಯಾವ ಬ್ರಿಟಿಷ್ ಹೆಸರಿನಲ್ಲಿ ಕ್ರೈಸ್ತರು ಬರ್ತಾರೆ, ಆಕ್ರಮಣ ಅನ್ನತಕ್ಕಂಥದ್ದು ವ್ಯಾಪಾರದ ಸೋಗಿನಲ್ಲಿ ಬರ್ತಾರೆ, ವ್ಯಾಪಾರಕ್ಕೋಸ್ಕರ ಬರ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯಾಗಿ ಪರಿವರ್ತನೆಗೊಳ್ತಾರೆ, ವ್ಯಾಪಾರ ಪ್ರಾರಂಭ ಆಗುತ್ತೆ. ನಾವೇನು ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಅಂತ ಹೇಳಿರ್ತಕ್ಕಂಥ ಜನ ಅಲ್ವಾ, ಅವರನ್ನು ಅಪ್ಪಿಕೊಂಡ್ವಿ ನಾವು. ಯಾವ ಬ್ರಿಟಿಷರು ಈ ದೇಶಕ್ಕೆ ಬಂದಾಗ ಸಹಜ ಪ್ರವೃತ್ತಿಯಲ್ಲಿ ಬಂದರು, ನಾವು ಅವರಿಗೆ ಅವಕಾಶ ಕೊಟ್ವಿ. ನಾವು ಒಂದು ಕಡೆಯಿಂದ ಪಾರ್ಸಿಗಳು ಬಂದರು, ಅವರಿಗೂ ಅವಕಾಶ ಕೊಟ್ವಿ. ಯಹೂದಿಯರು ಬಂದರು, ಇವತ್ತು ಯಾವ ಇಸ್ರೇಲ್ ಇದೆಯಲ್ಲ ಆ ಜನಾಂಗ ಬಂದರು. ಆದ್ರೆ ಅವರು ಮಾತ್ರ ನಮ್ಮ ಜೊತೆಗೆ ವಿಲೀನರಾದರು. ಯಹೂದಿ ರಾಜರು ಈ ದೇಶಕ್ಕೆ ಬಂದಾಗ ನಮ್ಮ ರಾಜ ಆಸ್ಥಾನದಲ್ಲಿ ನಮಗೆ ಸ್ವಲ್ಪ ಜಾಗ ಕೊಡಿ ಅಂತ ಕೇಳ್ತಾರೆ. ಆಗ ನೀವು ಇಲ್ಲಿ ಬದುಕುವುದು ಹೇಗೆ ಅಂತ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಹಾಲು ತಂದು ಕೊಟ್ರಂತೆ. ಒಂದು ಗ್ಲಾಸ್ ಹಾಲು ಬಂದವರಿಗೆ ಕೊಡ್ಬೇಕಲ್ಲ. ಆಗ ಯಹೂದಿಯರು ಬಂದವರು ಅದಕ್ಕೊಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿ ನಿಧಾನಕ್ಕೆ ಕಲಸಿ ವಾಪಸ್ ರಾಜನಿಗೆ ಕೊಟ್ಟರಂತೆ. ನಾವು ಹೀಗೆ ಬದುಕ್ತೀವಿ ಅಂತ. ಹಾಗೆ ಬದುಕಿದ್ರು. ಯಹೂದಿಯರ ದೇಶಕ್ಕೆ ಅನ್ಯಾಯ ಮಾಡಲಿಲ್ಲ. ಪಾರ್ಸಿಗಳು ಅನ್ಯಾಯ ಮಾಡಲಿಲ್ಲ. ಟಾಟಾ ಬಿರ್ಲಾನವರಾಗಿರ್ಬೋದು, ಇವತ್ತಿನ ದೊಡ್ಡ ದೊಡ್ಡ ಕೈಗಾರಿಕೆಗಳಾಗಿರ್ಬೋದು, ಈ ದೇಶದ ಜೊತೆ ಬೆಳೆದರು.
ಯಾವ ಗಜ್ನಿ ಗೋರಿ ಮಹಮ್ಮದನ ಆಕ್ರಮಣಗಳ ಕಾರಣದಿಂದ ಒಂದು ಕೈಯಲ್ಲಿ ಕುರಾನ್ ಇನ್ನೊಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದು ದಾರು ಹರಾಜು ಮಾಡಿದಂತಹ ದೇಶವನ್ನ ದಾರು ಇಸ್ಲಾಂ ಮಾಡಲಿಕ್ಕೋಸ್ಕರ ಆಕ್ರಮಣಗಳಾಯಿತು, ಅವರು ಮಾತ್ರ ಈ ದೇಶದೊಟ್ಟಿಗೆ ಒಂದಾಗಲಿಲ್ಲ. ಇದು ದುಃಖದ ಸಂಗತಿ, ಇದು ದುಃಖದ ಸಂಗತಿ. ನೆನಪು ಮಾಡ್ಕೊಳ್ಬೇಕು ನಾವು. ಈ ಹಿನ್ನೆಲೆಯಲ್ಲಿ ದೇಶದ ಸ್ವಾತಂತ್ರ್ಯದ ಹೋರಾಟ ಯಾವುದು ಬ್ರಿಟಿಷರ ವಿರುದ್ಧ ಪ್ರಾರಂಭ ಆಯಿತು. ಬ್ರಿಟಿಷರ ವಿರುದ್ಧದ ಹೋರಾಟಗಳ ಯಾವ ಮಟ್ಟಕ್ಕಿತ್ತು ಅಂದ್ರೆ ರಾಣಿ ಅಬ್ಬಕ್ಕ ಇರಬಹುದು, ಈ ದೇಶದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಹೋರಾಟಗಳಾಯಿತು. 1835 ಆ ಸಂದರ್ಭದಲ್ಲಿ ಈ ದೇಶಕ್ಕೆ ಒಬ್ಬ ವೈಸ್ರಾಯ್ ಬಂದಿದ್ದ. ಅವನ ಹೆಸರು ಮೆಕಾಲೆ. ಅವನು ಈ ದೇಶದಲ್ಲಿ ಉದ್ದಗಲಲ್ಲಿ ಓಡಾಡ್ತಾನೆ. ಓಡಾಡಿದ ಸಂದರ್ಭದಲ್ಲಿ ಅವನು ಈ ದೇಶವನ್ನು 100 ವರ್ಷಗಳ ಕಾಲ ಆಳ್ವಿಕೆ ಮಾಡಬೇಕು ಅಂತ ಬಂದಂತ ಅನೇಕ ಜನ ನಾಯಕರು ಬ್ರಿಟಿಷ್ ಅಧಿಕಾರಿಗಳಲ್ಲಿ ಅವನೊಬ್ಬ. ಆದ್ರೆ ಅವನು ಬಹಳ ಬುದ್ಧಿವಂತ. ಅವನು ಓಡಾಡಿದ ನಂತರ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಹೋಗಿ ಒಂದು ವರದಿಯನ್ನು ಕೊಡ್ತಾನೆ. ಐ ಹ್ಯಾವ್ ಟ್ರಾವೆಲ್ಡ್ ಅಕ್ರಾಸ್ ಇಂಡಿಯಾ, ನಾನು ಇಡೀ ದೇಶ ಭಾರತದ ಉದ್ದಗಲಗಳಲ್ಲಿ ಓಡಾಡಿದ್ದೀನಿ. ಆದರೆ ಆ ಭಾರತದಲ್ಲಿ ಒಬ್ಬನೇ ಒಬ್ಬ ಭಿಕ್ಷುಕ, ಒಬ್ಬನೇ ಒಬ್ಬ ಕಳ್ಳ ಸಿಗಲಿಲ್ಲ ಅಂತ. ಮತ್ತು ಅವನು ಮುಂದುವರಿಸ್ತಾನೆ, ಅಕಸ್ಮಾತ್ ನಾವೇನಾದ್ರೂ ಭಾರತವನ್ನು ನಮ್ಮ ಕೈಯಲ್ಲಿ ಉಳಿಸಿಕೊಳ್ಬೇಕಾದ್ರೆ, ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿ ಬೆಳೆಸಬೇಕಾದ್ರೆ ಅಲ್ಲಿರ್ತಕ್ಕಂಥ ಮೂಲ ಬೆನ್ನೆಲುಬಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ನಾಶ ಮಾಡಬೇಕು. ಅದು ಯಾವುದು ಅಂದ್ರೆ ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತ ಅವ ಅಲ್ಲಿ ಹೇಳಿದ. ಇಲ್ಲಿ ಶಿಕ್ಷಣದ ಪದ್ಧತಿ, ಇವತ್ತು ಮೆಘಾಲಯ ಶಿಕ್ಷಣದ ಪದ್ಧತಿ ಯಾವುದಿದೆಯಲ್ಲ, ಆ ಶಿಕ್ಷಣದ ಪದ್ಧತಿಯನ್ನು ಜಾರಿ ಮಾಡುವಂತ ವಿಷಯಕ್ಕೆ ಅವ ಮುನ್ನಡಿ ಇರ್ತಾನೆ. ಆ ಕಾರಣದಿಂದ ಬ್ರಿಟಿಷರ ಯೋಜನೆಗಳು ವ್ಯತ್ಯಾಸ ಆಗುತ್ತೆ. ಅವರು ಈಸ್ಟ್ ಇಂಡಿಯಾ ಕಂಪನಿಯ ಆ ಕ್ಲಚಸ್ಗಳಿಂದ ರಾಣಿಯ ಆಡಳಿತಕ್ಕೆ ನೇರವಾಗಿ ಬ್ರಿಟಿಷ್ ಆಡಳಿತಕ್ಕೆ ಬರುತ್ತೆ. ಇಲ್ಲಿ ಕಾನೂನುಗಳನ್ನ ತರ್ತಾರೆ, ಬೇರೆ ಬೇರೆ ರೆಗ್ಯುಲೇಟಿಂಗ್ ಆಕ್ಟ್ಗಳನ್ನ ತರ್ತಾರೆ. ನಮ್ಮ ಹೋರಾಟಗಳನ್ನ ಕಾನೂನಿನ ಕೈಗಳಿಗೆ ತರುವಂತ ಕೆಲಸವನ್ನು ಮಾಡ್ತಾರೆ. ನಾವು ಹೋರಾಟ ಮಾಡಬಾರ್ದು ಅಂತ. ಆದರೆ ನಮ್ಮ ಜನ ಕುತ್ಕೊಳ್ಬೇಕಲ್ಲ. ಯಾವಾಗ ನಮ್ಮ ಸಂಸ್ಕೃತಿಯ, ನಮ್ಮ ತಾಯಿಯ ಮುಡಿಗೆ ಕೈ ಹಾಕಿದ್ರು ಬ್ರಿಟಿಷರು, ಆಗ ಪ್ರತಿಯೊಬ್ಬರು ಎದ್ದು ನಿಲ್ತಾರೆ. ಯಾವ ಯಾವ ಹಳ್ಳಿಯ ಗಲ್ಲಿಗಳಲ್ಲಿ ಬ್ರಿಟಿಷರಿಗೆ ಉತ್ತರವನ್ನು ಕೊಡತಕ್ಕಂಥ ಜನಾಂಗ ನಮ್ಮ ಸಮಾಜ ಕಾರ್ಯಕರ್ತರು ಎದ್ದು ನಿಲ್ತಾರೆ. ಅವರಿಗೆ ಕ್ರಾಂತಿಕಾರಿಗಳು ಅಂತ ಹೆಸರು. ಅವರನ್ನು ಭಯೋತ್ಪಾದಕರು ಅಂತ ಪಠ್ಯ ಪುಸ್ತಕಗಳಲ್ಲಿ ಉಲ್ಲೇಖಿಸಿರ್ತಕ್ಕಂಥ ದುರಂತಮಯವಾಗಿರ್ತಕ್ಕಂಥ ವಿಚಾರವನ್ನು ನಾನು ಓದಿದವನು. ಅವರು ಕ್ರಾಂತಿಕಾರಿಗಳು. ಮನಸ್ಸಿನಲ್ಲಿ ಎಂಥದನ್ನು ಅಂಕಿತಗೊಳಿಸಿದ್ರು. ಈ ದೇಶಕ್ಕೆ ಅಪಮಾನ ಮಾಡ್ತಾ ಇರ್ತಕ್ಕಂಥ ಬ್ರಿಟಿಷರನ್ನ ಕೇವಲ ಅಹಿಂಸೆಯ ಹೋರಾಟದಿಂದ ಎಬ್ಬಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮನೆಯನ್ನು ಬಾಡಿಗೆ ಕೊಟ್ರೆ ಆ ಬಾಡಿಗೆ ಮನೆಯನ್ನ ಹೇಳಿಲ್ಲ ಅಂತ ಹೇಳಿ ನಾನೇನಾದ್ರೂ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಬಾಡಿಗೆ ಮನೆಯನ್ನು ಹೋಗ್ತಾನೆ. ಅವನನ್ನೇ ಓಡಿಸಲಿಕ್ಕೆ ಆಗತ್ತೆ, ಬ್ರಿಟಿಷರನ್ನು ಓಡಿಸಲಿಕ್ಕೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಅಂತ ಸ್ಥಿತಿ ಇದ್ದಂತ ಭಾರತದಲ್ಲಿ ಈ ದೇಶದಲ್ಲಿ ಕ್ರಾಂತಿಕಾರಿಗಳ ಹೋರಾಟ ಹೇಗಿತ್ತು? ಒಬ್ಬೊಬ್ಬ ಕ್ರಾಂತಿಕಾರಿ ತನ್ನ ಜೀವನವನ್ನ ಹೋರಾಟಕ್ಕೆ ಅಣಿಗೊಳಿಸ್ತಾನೆ. 1919 ಆ ಸುಮಾರಿಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಬೈಸಾಖಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ದೇಶಭಕ್ತಿಯನ್ನ ಪ್ರೇರಣೆಯನ್ನ ಪಡ್ಕೊಳ್ಳಿಕ್ಕೋಸ್ಕರ ಸರ್ವೇ ಸಾಮಾನ್ಯ ಜನ ಆ ಪಂಜಾಬಿನ ಜಲಿಯನ್ ವಾಲಾಬಾಗ್ನಲ್ಲಿ ಸೇರಿದ್ರು. ಸಾವಿರಾರು ಜನ ಸೇರಿದ್ರು. ಆ ಸೇರಿರ್ತಕ್ಕಂಥವರ ಮೇಲೆ ಬ್ರಿಟಿಷರ ದುಷ್ಟ ಕಂಡು ಬರುತ್ತೆ. ಅಲ್ಲಿ ಜನರಲ್ ವಡ್ವಯರ್ ಮತ್ತೆ ಡಯರ್ ಅಂತಕ್ಕಂಥ 2 ಜನ ಬ್ರಿಟಿಷ್ ಅಧಿಕಾರಿಗಳು ಬರ್ತಾರೆ. ಇಲ್ಲಿದ್ದಂತ ಭಾರತೀಯರ ಮೇಲೆ ಇವರು ಒಂದೇ ಮಾತನ್ನು ಹೇಳ್ತಾರೆ, ಇವರನ್ನು ಹತ್ತಿಕ್ಕಬೇಕು ಅಂತ ಅವರಿಗೆ ಫೈರ್ ಆಜ್ಞೆ ಮಾಡ್ತಾನೆ. ಇದೇ ರೀತಿಯ ಒಂದು ಬಾಗಿಲಿರ್ತಕ್ಕಂಥ ಒಂದು ಕೋಟೆಯ ರೀತಿಯ ಕಟ್ಟಡದ ಒಳಗಡೆ ಸೇರಿರ್ತಕ್ಕಂಥ ಜನರ ಮೇಲೆ ಆ ಪ್ರದೇಶವನ್ನು ಆಕ್ರಮಣ ಮಾಡಿ ಎಲ್ಲರಿಗೂ ಫೈರ್ ಮಾಡ್ತಾನೆ. ಸುಮಾರು 900ಕ್ಕಿಂತ ಹೆಚ್ಚು ಜನ ಅಲ್ಲಿ ಪ್ರಾಣ ಕೊಡ್ತಾರೆ. ಇಡೀ ಸುದ್ದಿ ದೇಶಕ್ಕೆ ಹಬ್ಬತ್ತೆ. ಲಾಹೋರ್, ಇವತ್ತಿನ ಪಾಕಿಸ್ತಾನ ಯಾವುದಿದೆ ಆ ಲಾಹೋರ್ ನಮ್ಮ ಕೈಯಲ್ಲಿತ್ತು. ಆ ಲಾಹೋರ್ನಲ್ಲಿ ಹುಟ್ಟಿರ್ತಕ್ಕಂಥ ಭಗತ್ ಸಿಂಗ್ ಇದ್ದಾನಲ್ಲ, ಅವನಿಗೆ ಆಗ 12-13 ವರ್ಷ, 40 ಕಿಲೋಮೀಟರ್ ದೂರ. ಅವರಿಗೆ ಸುದ್ದಿ ಹೋಗುತ್ತೆ, ತಂದೆ ತಾಯಿ ಅವರನ್ನು ಕ್ರಾಂತಿ ಕೆಲಸಗಳಿಗೆ ದೂರ ಇಡಬೇಕು ಅಂತ ಯೋಚನೆ ಮಾಡಿದ್ರು. ಆದ್ರೆ ಅಲ್ಲಿಂದ ಓಡಿ ಬಂದಂತ ಭಗತ್ ಸಿಂಗ್ ಓಡಿ ಬರ್ತಾನೆ. 40 ಕಿಲೋಮೀಟರ್ಗಳ ಕಾಲ ರಾತ್ರಿ ಹಗಲು ನಡ್ಕೊಂಡು ಬರ್ತಾನೆ. ಮನೆಯಲ್ಲಿ ತಪ್ಪಿಸಿಕೊಂಡು ಹೋಗಿದ್ದಾನೆ ಮಗ ಅಂತ ಹುಡುಕ್ತಾ ಇದ್ದಾರೆ. ಆದ್ರೆ ಬಂದಿರುವುದು ಆತ ಜಲಿಯನ್ ವಾಲಾಬಾಗಿಗೆ ಹುಡುಕ್ತಾನೆ. ನೋಡಿದರೆ ಭೂಮಿಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಂತ ಜನ, ಮಣ್ಣು, ತೇವಯುಕ್ತವಾಗಿರ್ತಕ್ಕಂಥ ಮಣ್ಣು, ಅದರ ರಕ್ತವನ್ನು ಹಿಂಡಿ ಒಂದು ಶೀಶೆಗೆ ಹಾಕಿ ಅದನ್ನು ತಗೊಂಡು ವಾಪಸ್ ಹೊರಡ್ತಾನೆ. ಪ್ರತಿಜ್ಞೆ ಮಾಡ್ತಾನೆ, ಈ ಬ್ರಿಟಿಷರನ್ನು ಬಿಡಿಸೋದಿಲ್ಲ. ಇನ್ನೊಬ್ಬ ಉಧಮ್ ಸಿಂಗ್ ಆತನ ತಾಯಿಯನ್ನು ಹುಡುಕಿಕೊಂಡು ಬರ್ತಾನೆ. ಉಧಮ್ ಸಿಂಗ್ ತಾಯಿಯನ್ನು ಹುಡುಕಿಕೊಂಡು ಬಂದಾಗ ಅಲ್ಲಿ ಬರ್ತಾನೆ. ಅವನಿಗೆ 13 ವರ್ಷ ಪ್ರಾಯ. ಬಂದ್ರೆ ತಾಯಿ ಕಾಣುವುದಿಲ್ಲ. ಎಲ್ಲ ಹೆಣಗಳನ್ನ
ಕವಚಿಗಿದ್ದಂತ ಹೆಣಗಳನ್ನ ಮಗಿಸಿ ನೋಡ್ತಾ ಹೋಗ್ತಾನೆ. ಹೆಂಗಸರ ಮಕ್ಕಳು ಬೆಲ್ಲ ಸಾವಿನ ಹೋರಾಟದಲ್ಲಿದ್ದಾನೆ, ಸತ್ತು ಬಿದ್ದಿದ್ದಾನೆ. ಒಂದು ಕಡೆ ತಾಯಿ ಕಾಣ್ತಾನೆ, ಅಳ್ತಾನೆ, ಆ ಮಣ್ಣನ್ನು ಎತ್ತಿ ಹಣೆಗೆ ಒತ್ತಿಕೊಳ್ತಾನೆ. ಇದನ್ನು ಯಾರು ಮಾಡಿದ್ದಾನೋ ಇವನನ್ನು ಮುಗಿಸೋದು ನನ್ನ ಜೀವನದ ಗುರಿ ಅಂತ ಯೋಚನೆ ಮಾಡ್ತಾನೆ ಉಧಮ್ ಸಿಂಗ್. 1919ರಲ್ಲಿ 13 ವರ್ಷ ಪ್ರಾಯದಲ್ಲಿ ಪ್ರತಿಜ್ಞೆ ಮಾಡಿರ್ತಕ್ಕಂಥ ಉಧಮ್ ಸಿಂಗ್ 21 ವರ್ಷಗಳ ಕಾಲ ಬದುಕಿದ್ದ. ಯಾವುದಕ್ಕೋಸ್ಕರ ಬದುಕಿದ್ದ? ಹಣ ಮಾಡಲಿಕ್ಕೆ, ತನಗೆ ಜಾಗ ತಗೊಳ್ಳಿಕ್ಕೆ, ಸೈಟ್ ತಗೊಳ್ಳಿಕ್ಕೆ ಅಲ್ಲ. ಒಂದೇ ಉದ್ದೇಶ ಜೀವನದಲ್ಲಿ, ಯಾರು ಈ ಕಾರ್ಯವನ್ನು ಮಾಡಿದಂತ ಆಜ್ಞೆ ಕೊಟ್ಟವರಿದ್ದಾನೆ, ಯಾರು ಡಯರಿದ್ದಾನೆ ಅದನ್ನು ಮುಗಿಸಬೇಕು. ಆದರೆ ಅಷ್ಟೊತ್ತಿಗಾಗಲೇ ಅವರು ಈ ದೇಶದಿಂದ ವಾಪಸ್ ಇಂಗ್ಲೆಂಡ್ ಕಳಿಸಲ್ಪಟ್ಟಿದ್ರು. ಆದರೆ ಇವನ ಕೆಚ್ಚು, ಆ ದ್ವೇಷ ನಿಲ್ಲಬೇಕಲ್ಲ, ತಾಯಿ ಭಾರತೀಯ ಬಗ್ಗೆ ಇರ್ತಂತ ಗೌರವ ನಿಲ್ಲಬೇಕಲ್ಲ, ಆ ಪ್ರೀತಿ ನಿಲ್ಲಬೇಕಲ್ಲ. ದ್ವೇಷದ ಕಾರಣದಿಂದ ವಾಪಸ್ ಇಂಗ್ಲೆಂಡ್ ಹೋಗ್ತಾನೆ. ಅಲ್ಲಿ ಪಿಸ್ತೂಲ್ ಖರೀದಿ ಮಾಡ್ತಾನೆ. ಆ ಒಡ್ವೈರ್ ಡಯರ್ ಎಲ್ಲಿ ಹೋಗ್ತಾ ಇದ್ದಾರೆ ಹುಡುಕ್ತಾ ಇರ್ತಾನೆ. ಆಗ ಅಷ್ಟೊತ್ತಿಗಾಗಲೇ ಒಬ್ಬ ಡಯರ್ ಸತ್ತೋಗಿದ್ದ, ಒಡ್ವೈರ್ ಸಿಗ್ತಾನೆ. ಒಂದ್ಸಲ ತುಂಬಿದ ಸಭೆಯೊಳಗಡೆ ಬಂದಿರ್ತಕ್ಕಂಥ ಆ ಒಡ್ವೈರ್ ಅನ್ನ ಹತ್ತಿರಕ್ಕೆ ಹೋಗಿ 0.5 ರಿಂದ ಗುಂಡಿಟ್ಟು ಉರುಳಿಸ್ತಾನೆ ಉಧಮ್ ಸಿಂಗ್. 21 ವರ್ಷ ಪ್ರಾಯದಲ್ಲಿ ಆತನ 21 ವರ್ಷದ ಹೋರಾಟದ ಆ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಬೇಕಲ್ಲ. ಪಠ್ಯ ಪುಸ್ತಕಗಳಲ್ಲಿ ಉಧಮ್ ಸಿಂಗ್ ಇಲ್ಲ. ಸ್ವಾತಂತ್ರ್ಯ ವೀರ ಸಾವರ್ಕರ್ ನೆನಪು ಮಾಡ್ಕೊಳ್ಳಿ. ತನ್ನ ಮನೆ ಇಡೀ ದೇಶವೇ ಹೋರಾಟದಲ್ಲಿ ಇರಬೇಕಾದ್ರೆ ತಾನೇ ಹೇಗಿರ್ಬೇಕು? ಒಬ್ಬ ಸ್ಯಾಂಡರ್ಸ್ ಅನ್ನತಕ್ಕಂಥ ಒಬ್ಬನನ್ನ ಚಾಪೇಕರ್ ಸಹೋದರರು ಗುಂಡಿಟ್ಟು ಉರುಳಿಸ್ತಾರೆ. ಯಾಕೆ ಉರುಳಿಸಿದ್ರು ಕಥೆ ದೊಡ್ಡದಿದೆ, ಹೆಚ್ಚು ಸಮಯ ತಗೊಳ್ಳೋದು, ಅದಕ್ಕೋಸ್ಕರ ಹೇಳಲ್ಲ. ಆಗ ಕಾಲಾರ ರೋಗ ಬಂದಿತ್ತು, ಪ್ಲೇಗ್ ರೋಗ ಬಂದಿತ್ತು. ಈ ಪ್ಲೇಗ್ ರೋಗವನ್ನ ನಿವಾರಣೆಗೋಸ್ಕರ, ಆ ಪ್ಲೇಗ್ ರೋಗವನ್ನ ತೆಗೆಯಲಿಕ್ಕೋಸ್ಕರವೇ ಬಂದಿದ್ದಂತ ಅವನನ್ನು ಆ ವ್ಯಕ್ತಿ ಏನ್ ಮಾಡ್ತಿದೆ ಗೊತ್ತಾ? ಮೊನ್ನೆ ಕೊರೋನಾ ಬಂದಾಗ ನಮಗೆಲ್ಲ ನೆನಪಾಗುತ್ತೆ. ಹುಷಾರಿಲ್ಲದವರಿಗೆ ಮದ್ದು ಮಾಡ್ತಾರೆ. ಇವನೇನ್ ಮಾಡ್ದ? ಸತ್ತವರನ್ನು ಕೊಂಡೋಗಿ ರಾಶಿ ಹಾಕಿ ಬೆಂಕಿ ಹಾಕುವ ಸಂದರ್ಭದಲ್ಲಿ ನಾಳೆ ಸಾಯುವವರನ್ನು ಕೂಡ ಬೆಂಕಿ ಹಾಕ್ತಾ ಇದ್ದ. ಯಾಕೆ ಉಳಿಸೋದು? ಏನು ನಾಳೆ ಸಾಯ್ತಾನೆ. ಆದರೆ ಅದನ್ನು ನೋಡ್ಲಿಕ್ಕೆ ತಡೆಯಲಾರದ ಜನಗಳು ಆ ಚಾಪೇಕರ್ ಸೋದರ ವಾಸುದೇವ ಬಾಲಕೃಷ್ಣ ಚಾಪೇಕರ್, ವಾಸುದೇವ ಚಾಪೇಕರ್ ಅವರೆಲ್ಲ ಸೇರ್ಕೊಳ್ತಾರೆ. ಚಾಪೇಕರ್ ಕ್ಲಬ್ ಸ್ಥಾಪಿಸ್ತಾರೆ. ಜೊತೆಯಾಗಿ ಇದ್ದು ಆ ಯಾರು ಪ್ಲೇಗ್ ಕಮಿಷನರ್ ಅಂತ ಬಂದಿದ್ದಲ್ಲ ಅವನನ್ನ ಗುಂಡಿಟ್ಟು ಉರುಳಿಸ್ತಾರೆ. ಆ ವ್ಯಕ್ತಿ ಸತ್ತಾಗ ಮರುದಿವಸ ಚಾಪೇಕರ್ ಸಹೋದರರ ಬಂಧನ ಆಗುತ್ತೆ. ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ. ಏನಂತ ಹೇಳಿದ್ರೆ ಮರ್ಡರ್ ಸ್ಕ್ವೇರ್ ಕಾಟ್ ಅಂತ. ಆಗ 13 ವರ್ಷ ಸಾವರ್ಕರ್ಗೆ, ಸ್ವಾತಂತ್ರ್ಯ ಸಾವರ್ಕರ್ ಮತ್ತೆ ಹೆಸರಾಯ್ತಲ್ಲ ಆ ಸಾವರ್ಕರ್ಗೆ 13 ವರ್ಷದಲ್ಲಿ ಅವರು ಪತ್ರಿಕೆಯನ್ನು ಓದ್ತಾರೆ. ಅವರಿಗೆ ದುಃಖ ಆಗುತ್ತೆ. ಅರೆ, ಒಬ್ಬ ದೇಶದ್ರೋಹಿಯನ್ನ ಕೊಂದ್ರೆ ಅವರು ಮರ್ಡರ್ ಸ್ಕ್ವೇರ್ ಕಾಟ್, ಕೊಲೆಗಡುಕರ ಬಂಧನವಾಗಿದೆಯಾ? ಇಲ್ಲ, ಅವರು ಕೊಲೆಗಡುಕರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹೆಣ ಅಂತೂ ಬಿದ್ದಿದೆಯಲ್ಲ, ಕೊಲೆಗಡುಕರು ಅಂತ ಬೇರೆ ಯಾರು? ಆದ್ರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಎದೆಯಲ್ಲಿ ಎಂತ ಕಿಚ್ಚಿತ್ತು ಅಂದ್ರೆ, ಕೃಷ್ಣ ಜರಾಸಂಧನನ್ನು ಕೊಂದ, ಅವನನ್ನು ಕೊಲೆಗಡುಕ ಅಂತ ಕರೀಲಿಲ್ಲ, ಆದ್ರೆ ವಧೆ ಮಾಡಿದ ಅಂತ ಕರೀಲಿ ನಾವು. ಯಾವ ರಾಕ್ಷಸರ ಸಂಹಾರ ಆದಾಗ ಸಂಹಾರ ಮಾಡಿ ಅಂತ ಕರೀತೀವಿ ನಾವು. ಅದೇ ರೀತಿ ಆ ಪ್ಲೇಗ್ ಕಮಿಷನರ್ ಅನ್ನು ಸಂಹಾರ ಮಾಡಿದ್ದು ಕೊಲೆಗಡುಕರಲ್ಲ. ಅದಕ್ಕೋಸ್ಕರ ಯಾವ ಚಾಪೇಕರ್ ಸಹೋದರರು ಅವರು ಸಂಹಾರ ಮಾಡಿದ ವೀರರು ಅಂತ ತಿಲಕರ ಪತ್ರಿಕೆ, ಕೇಸರಿ ಪತ್ರಿಕೆಗೆ ಲೆಟರ್ ಬರೀತಾರೆ ಸಾವರ್ಕರ್. ಅದನ್ನು ತಿಲಕರು ಅವರ ಪತ್ರಿಕೆಯಲ್ಲಿ ಮುದ್ರಿಸ್ತಾರೆ. ಜನ ಅವರ ಭಾವನೆಗಳನ್ನು ಅದರ ಮೂಲಕ ಓದಿಕೊಡ್ತಾರೆ. ಯೋಚನೆ ಮಾಡಬೇಕಲ್ಲ, ಇಂಥ ಕ್ರಾಂತಿಕಾರಿ. ಬಾಲ್ಯದಲ್ಲಿ ಸಾವರ್ಕರ್ ಅವರಿಗೆ ಇದೆಲ್ಲದರ ಜೊತೆಗೆ ಕ್ರಾಂತಿಯ ಹುಚ್ಚು ಹಿಡಿಯುತ್ತೆ. ತಡೆಯುವುದಿಲ್ಲ, ಅವರಿಗೆ ಸಾಧ್ಯ ಇಲ್ಲ, ನಿಲ್ಲಿಸಲೇಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಸಂಘಟನೆಯನ್ನು ಕಟ್ಟಿ ಭಾಷಣಗಳನ್ನು ಮಾಡ್ತಾರೆ, ಸ್ವದೇಶಿ ಆಂದೋಲನವನ್ನು ಮಾಡ್ತಾರೆ. ಎಲ್ಲ ಕಡೆಗಳಲ್ಲಿ ಒಂದೇ ಮಾತರನ್ನ ಹೆಸರುಗಳನ್ನು ಹೇಳ್ತಾ ಆಂದೋಲನವನ್ನು ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವರಿಗೆ ಅನ್ನಿಸುತ್ತೆ, ನಾನೇನಾದ್ರೂ ಇಂಗ್ಲೆಂಡಿಗೆ ಹೋಗ್ಬೇಕು. ಇಲ್ಲಿದ್ದಂತ ಬ್ರಿಟಿಷರು ಇಂಗ್ಲೆಂಡ್ ಅಲ್ಲಿ ತಮ್ಮ ಹೊಸ ಕಾಲಸ್ಥಾನವನ್ನು ಶುರು ಮಾಡ್ತಾರೆ. ನಮ್ಮ ದೇಶದ ಜನ ಇಂಗ್ಲೆಂಡ್ ಹೋಗಿದ್ದಾರೆ, ಅಲ್ಲಿ ಕ್ರಾಂತಿ ಕಾರ್ಯವನ್ನು ಬೆಳೆಸಬೇಕು ಅಂತ. ಇಲ್ಲಿ ವಿದ್ಯಾಭ್ಯಾಸದ ಹಿನ್ನೆಲೆಯಲ್ಲಿ ಯಾರು ಇಂಗ್ಲೆಂಡ್ ಅಲ್ಲಿ ಒಬ್ರು ಕರೀತಾರೆ, ಶ್ಯಾಮ್ ಕೃಷ್ಣ ಪ್ರಸಾದ್ ವರ್ಮಾ ಅಂತ, ಅವರು ಅಲ್ಲಿ ಕರೆದ್ರು ಅಂತ ಇವರು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಕ್ರಾಂತಿ ಕಾರ್ಯವನ್ನು ಬೆಳೆಸ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ಇವರಿಗೆ ಅನ್ನಿಸುತ್ತೆ 1857ರ ಯಾವುದನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೆದಿದ್ರು. ತಾತ್ಯಾ ಟೋಪೆಯಿಂದ ಹಿಡಿದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಅವರೆಲ್ಲರ ಹೋರಾಟದ ಕಾರಣದಿಂದ ಜರ್ಜರಿತವಾದಂತಹ ಬ್ರಿಟಿಷರಿಗೆ, ಆ ಮಂಗಲ್ ಪಾಂಡೆಯ ಹೋರಾಟದ ಕಾರಣದಿಂದ ಜರ್ಜರಿತವಾದಂತಹ ಬ್ರಿಟಿಷರಿಗೆ ಅದನ್ನು ಸಿಪಾಯಿ ದಂಗೆ ಅಂತ ಹೇಳಿ ಮುಚ್ಚಿಸಬೇಕಾಗಿತ್ತು. ಅದಕ್ಕೋಸ್ಕರ ಸಿಪಾಯಿ ದಂಗೆ ಅಲ್ಲ, 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕ ಎಷ್ಟು ಜೋರಿತ್ತು ಅಂದ್ರೆ ಮುದ್ರಣಕ್ಕೆ ಹೋಗುತ್ತೆ ಅಂತ ಗೊತ್ತಾದಾಗ ಬ್ರಿಟಿಷರಿಗೆ ಗೊತ್ತಾಗುತ್ತೆ, ಇದೇನಾದ್ರೂ
ಭಾರತದ ಕ್ರಾಂತಿಕಾರಿಗಳಿಗೆ ಸಿಕ್ಕಿದ್ರೆ ಇದನ್ನು 3 ಪಟ್ಟು ಕ್ರಾಂತಿಕಾರಿಗಳು ಬೆಳೆದಾಗ ಅದನ್ನು ಬ್ಯಾನ್ ಮಾಡ್ತಾರೆ. ಮುದ್ರಣ ಆಗುವುದಕ್ಕಿಂತ ಮೊದಲೇ ಬ್ಯಾನ್ ಒಳಗೊಂಡಂತಹ ಒಂದು ಪುಸ್ತಕ ಇದ್ರೆ ಅದು ಸ್ವಾತಂತ್ರ್ಯ ವೀರ ಸಾವರ್ಕರ್. ಆ ಕಾರಣಕ್ಕೋಸ್ಕರ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಾನೆ ಒಬ್ಬ ಕಲ್ಕತ್ತಾದ ಮ್ಯಾಜಿಸ್ಟ್ರೇಟ್. ಆ ಶಿಕ್ಷೆ 25 ವರ್ಷಗಳ ಶಿಕ್ಷೆ ಅವರಿಗೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಬಹಳ ದೊಡ್ಡ ತಂಡ ಭಾರತದಲ್ಲಿ ಇತ್ತಲ್ಲ, ಒಬ್ಬ ಅನಂತ ಕಾಂತೇರಿ ಇದ್ದ 17 ವರ್ಷ ಪ್ರಾಯ ಅವನಿಗೆ. ಅವನಿಗೆ ಅನಿಸುತ್ತೆ, ನನ್ನ ಅಣ್ಣನಿಗೆ ಸಾವರ್ಕರ್ ಅವರಿಗೆ ಶಿಕ್ಷೆ ವಿಧಿಸಿರ್ತಕ್ಕಂಥ ಕಲ್ಕತ್ತಾದ ಮ್ಯಾಜಿಸ್ಟ್ರೇಟ್ ಯಾರಿದ್ದಾನೆ ಅವನನ್ನು ಮುಗಿಸಬೇಕು ಅಂತ ನಿಶ್ಚಯ ಮಾಡ್ತಾನೆ. ಅದಕ್ಕೋಸ್ಕರ ಪಿಸ್ತೂಲ್ ಖರೀದಿ ಮಾಡ್ತಾನೆ. ಬಹಳ ಸಣ್ಣ ಪ್ರಾಯದ ಹುಡುಗ, ಶರೀರದ ಹುಡುಗ ಹೋಗಿ ಯಾವ ತುಂಬಿದ ಸಭೆಯಲ್ಲಿ ಯಾವ ಕೋರ್ಟ್ ಒಳಗಡೆ ಹೋಗಿ ಅಲ್ಲಿಯೇ ಒಬ್ಬನನ್ನು ತುಂಬಿಟ್ಟು ಉರುಳಿಸಿದ ಘಟನೆ ಅನಂತ ಕಾಂತೇರಿ ಮಾಡ್ತಾನೆ. ಆ ಅನಂತ ಕಾಂತೇರಿ ಪಿಸ್ತೂಲ್ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಮತ್ತೆ ಪುನಃ ಸಾವರ್ಕರ್ ಅವರಿಗೆ ಹೋಗುತ್ತೆ. ಸಾವರ್ಕರ್ಗೆ 2ನೇ ಶಿಕ್ಷೆ ಆಗುತ್ತೆ. ಇಂಗ್ಲೆಂಡ್ನಲ್ಲಿ ಬಂಧನಕ್ಕೊಳಗಾಗುವ ಸ್ಥಿತಿ ಬರುತ್ತೆ. ಆಗ ಮನೆಯಲ್ಲಿದ್ದಂತ ಅಣ್ಣ ನಾರಾಯಣ ಸಾವರ್ಕರ್ ತಮ್ಮ ಇನ್ನೊಬ್ಬ ಸಾವರ್ಕರ್ ಅವರು ಕೂಡ ಜೈಲಲ್ಲಿದ್ರು. ಅಷ್ಟೊತ್ತಿಗೆ ಬಂಧನಕ್ಕೊಳಗಾಗಿದ್ರು. ಇಡೀ ಮನೆ ಸೂತಕದ ವಾತಾವರಣ. ಅಣ್ಣನ ಹೆಂಡತಿ ಅತ್ತಿಗೆ ಇದ್ದಾರೆ ಯಮುನಾ, ಅವರು ಸಾವರ್ಕರ್ ಅವರಿಗೆ ಪತ್ರ ಬರೀತಾರೆ. ಸಾವರ್ಕರ್, ಈಗಾಗಲೇ ಬ್ರಿಟಿಷರು ನಮ್ಮ ಮನೆಯೊಳಗಡೆ ಬಂದು ನಾವು ಊಟ ಮಾಡತಕ್ಕಂಥ ಮಣ್ಣಿನ ಗಡಿಕೆಯನ್ನು ಕೂಡ ಒಡೆದು ಹಾಕಿದ್ದಾನೆ. ನಾವು ಬೀದಿಗೆ ಬಿದ್ದಿದ್ದೀವಿ. ನೀನು ಮೈದುನನಾಗಿ ಒಬ್ಬನೇ ಉಳಿದಿದೆ, ಅಣ್ಣ ತಮ್ಮಂದಿರು ಇಬ್ಬರು ಕೂಡ ಜೈಲಿದ್ದಾರೆ. ನೀನು ದಯವಿಟ್ಟು ವಾಪಸ್ ಬಾ ಅಂತ ಒಂದು ಪತ್ರವನ್ನು ಸಾವರ್ಕರ್ಗೆ ಬರೀತಾರೆ. ಅತ್ತಿಗೆ ಪತ್ರ ಸಾವರ್ಕರ್ಗೆ ಬರುತ್ತೆ. ಅತ್ತಿಗೆ ಪತ್ರವನ್ನ ಓದಿದಾಗ ಸಾವರ್ಕರ್ ಅವರಿಗೆ ಅನ್ನಿಸಬೇಕಾಗಿತ್ತು, ಹೌದಲ್ಲ, ಬರಬೇಕಲ್ಲ, ನನ್ನ ಕುಟುಂಬ ಉಳಿಬೇಕಲ್ಲ, ನನ್ನ ಮನೆ ಉಳಿಬೇಕಲ್ಲ. ಸಾವರ್ಕರ್ಗೆ ಅನ್ನಿಸಲಿಲ್ಲ. ಈ ದೇಶ, ಈ ಧರ್ಮ, ಈ ದೇಶದ ನೆಲ, ತಾಯಿ ಭಾರತಿ ಮತ್ತೆ ಜಗಜ್ಜನನಿ ಆಗಬೇಕು, ಈ ಭಾವನೆಯಿಂದ ಅವರ ಕಾರ್ಯ ಮುಂದುವರಿಸ್ತಾರೆ. ಅವರ ಅತ್ತಿಗೆ ಸಮಾಧಾನ ಪಡಿಸಬೇಕಾದ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಒಂದು ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ಪತ್ರದ ಒಕ್ಕಣೆ ಹೀಗಿರುತ್ತೆ: ಅನೇಕ ಹೂಗಳು ಅರಳುತ್ತವೆ, ಅರಳಿ ಬಾಡಿ ಉದುರಿ ಹೋಗುತ್ತವೆ. ಅವನ್ನು ಯಾರು ಲೆಕ್ಕಿಸುತ್ತಾರೆ? ಗಜೇಂದ್ರನು ಶ್ರೀಹರಿಯ ಪೂಜೆಗೆಂದು ಕಿತ್ತು ಅರ್ಪಿಸಿದ ತಾವರೆಯ ಧನ್ಯ ಪಾವನ. ಅಂತೆಯೇ ದೇಶ ಮಾತೆಯ ಬಿಡುಗಡೆಗಾಗಿ ಸಮರ್ಪಿತವಾದ ನಮ್ಮ ಜೀವನ ಪುಷ್ಪಗಳು ಪಾವನವಾದವು. ಹೊಳದಲ್ಲಿ ಅನೇಕ ಹೂಗಳು ಅರಳುತ್ತವೆ, ಅನೇಕ ಹೂಗಳಿಗೆ ಅನ್ನಿಸತ್ತಂತೆ ನಾನು ಗಜೇಂದ್ರ ಮತ್ತೆ ಮೊಸಳೆಯ ಮಧ್ಯದಲ್ಲಿ ಜಗಳ. ಆ ಜಗಳದಲ್ಲಿ ನಾವು ಸತ್ತೋಗ್ತೀವಿ, ನಮ್ಗೇನು ತೊಂದರೆ ಆಗೋದು ಬೇಡ, ಅಯ್ಯೋ ಶ್ರೀಹರಿ ನೀನು ಇದಕ್ಕೆ ಅವರಿಗೆ ಪ್ರತ್ಯಕ್ಷ ಆದಾಗ ದಯಮಾಡಿ ಬೇಗ ಪ್ರತ್ಯಕ್ಷ ಆಗಬೇಡಿ, ಬರಬೇಡ ಇಲ್ಲಿಗೆ ಅಂತ ಅಂದ್ಕೊಳ್ತಂತ ಎಲ್ಲ ಹೂಗಳು ಸಂಜೆ ಆಗಿಬಿಟ್ಟರೆ ಬಾಡಿ ಒಂದು ಹೂವು ಅನ್ನಿಸುತ್ತಂತೆ, ನನ್ನನ್ನು ದೇವರೇ ಬೇಗ ಪ್ರತ್ಯಕ್ಷ ಆಗು, ನಾನೇನು ಪ್ರಯತ್ನ ಮಾಡಲಿಲ್ಲ, ನನ್ನನ್ನೇನಾದ್ರು ನೀನು ಇಲ್ಲಿ ಪ್ರತ್ಯಕ್ಷ ಆದಾಗ ಗಜೇಂದ್ರ ನನ್ನನ್ನು ಸೊಂಡಿಲಿಂದ ಕಿತ್ತ ಅರ್ಪಿಸ್ತಾನಲ್ಲ, ಆ ತಾವರೆ ಧನ್ಯ ಆಗುತ್ತಲ್ಲ, ಹಾಗೆ ನಾನು ಧನ್ಯ ಆಗಬೇಕು ಅಂತ ಕಥೆಯ ರೂಪದಲ್ಲಿ ಜೋಡಿಸಿರ್ತಕ್ಕಂಥ ಸಾವರ್ಕರ್ ಅತ್ತಿಗೆಯ ಮನಸ್ಸನ್ನು ಪರಿವರ್ತನೆ ಮಾಡ್ತಾರೆ. ಅತ್ತಿಗೆ ಉತ್ತರ ಮಾಡ್ತಾರೆ, ನಿನ್ನ ಕಾರ್ಯವನ್ನು ಮುಂದುವರಿಸಿ. ಬಂಧನಕ್ಕೊಳಗಾಗ್ತಾನೆ. ಸಮುದ್ರದ ಮೂಲಕ ಅಂಡಮಾನಿಗೆ ತಳ್ಳಲ್ಪಡ್ತಾರೆ. ಅಂಡಮಾನಿಗೆ ಕೊಂಡೋಗ್ಬೇಕಾದ್ರೆ ನೆನಪಿಟ್ಕೊಳ್ಳಿ, ಎಂತ ಸ್ಥಿತಿ ಇದೆ ಸಾವರ್ಕರ್. ನಾವು ಇವತ್ತು ಆ ಮಣಿಶಂಕರ ಅಯ್ಯರ್ ಇವತ್ತಿನ ಇಲ್ಲಿಯ ಕಲ್ಕೆ ಮರಿಗಳು ಕೆಟ್ಟದಾಗಿ ನಡೆಸಿಕೊಂಡಾಗ ದುಃಖ ಆಗುತ್ತೆ. ಅದಕ್ಕೆ ಸಾರ್ವಜನಿಕವಾಗಿ ಹೇಳಬೇಕಾದಂತ ಅನಿವಾರ್ಯತೆ ಇದೆ. ಸಾವರ್ಕರ್ ಅವರಂತಹ ಕ್ರಾಂತಿಕಾರಿಯನ್ನ ನಾವು ನಡೆಸಿಕೊಂಡಿರ್ತಕ್ಕಂಥದ್ದನ್ನು ಎಷ್ಟು ಮಟ್ಟಿಗೆ ದುಃಖ ಆಗುತ್ತೆ ಅಂದ್ರೆ, ಸಾವರ್ಕರ್ ಹೇಳ್ತಾ ಇದ್ರು, ತಾತ್ಯಾ ಟೋಪೆ ನೀನು ಭಾರತದಲ್ಲಿ ಯಾಕೆ ಹುಟ್ಟಿದೆ ಅಂತ ಸಾವರ್ಕರ್ ಅವರು ತಾತ್ಯಾ ಟೋಪೆ ಹೇಳ್ತಿದ್ರೆ ಅಂತ ನಮಗೆ ನಾವು ಅನ್ನಿಸುತ್ತೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ ನೀವು ಯಾಕೆ ಭಾರತದಲ್ಲಿ ಹುಟ್ಟಿದ್ರಿ ಅಂತ ಜನ ಅಂದ್ರಿ. ಸ್ವಾತಂತ್ರ್ಯ ನಂತರ ಅವರನ್ನು ನಿಕೃಷ್ಟವಾಗಿ ನಡೆಸಿಕೊಳ್ಳತಕ್ಕಂಥ ಸಮಾಜವಾಗಿಬಿಟ್ವಿ. ಅವರ ಘೋಷಣೆಗಳನ್ನು ಅಂಡಮಾನದ ಕಿತ್ತು ಹಾಕತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಯಾವ ಘೋಷಣೆಗಳು? ಅದನ್ನು ಕಿತ್ತು ಹಾಕಬೇಕಾದ್ರೆ ಯಾವ ಭಾವನೆಗಳು ನಿಮಗೆ? ಎಂತ ಕ್ರಾಂತಿಕಾರಿ ಸಾವರ್ಕರ್. ಅವರನ್ನ ಬಂಧಿಸಿ ಕೊಂಡೋಗ್ಬೇಕಾದ್ರೆ ಆ ಟಾಯ್ಲೆಟ್ನ ಕೋಟೆಯ ಕಿಂಡಿಯ ಒಳಗಡೆ ಅವರನ್ನ ಬಂಧನದಲ್ಲಿದ್ದಾರೆ. ಅಲ್ಲಿಂದ ಪೊಲೀಸ್ ಅಧಿಕಾರಿಗಳ ರಕ್ಷಣೆಯಲ್ಲಿ ಅವರು ಫ್ರಾನ್ಸ್ನ ಹತ್ತಿರದಿಂದ ಹಡಗ ಹೋಗ್ಬೇಕಲ್ಲ, ಆ ಫ್ರಾನ್ಸಿನ ಹತ್ರ ಬರಬೇಕಾದ್ರೆ ಟಾಯ್ಲೆಟಿನ ಆ ಕಿಂಡಿಯನ್ನ ಗಾಜನ್ನ ಒಡೆದು ಆ ಕಿಟಕಿಯ ಮೂಲಕ ಸಮುದ್ರ ಈಜಿ ಫ್ರಾನ್ಸ್ ನೆಲಕ್ಕೆ ಸೇರ್ತಾರೆ. ಫ್ರಾನ್ಸ್ ನೆಲಕ್ಕೆ ಸೇರಿ ಅವರಿಗೆ ಗೊತ್ತಿತ್ತು, ಬ್ಯಾರಿಸ್ಟರ್ ಆಗಿದ್ರಲ್ಲ, ಆ ಬ್ಯಾರಿಸ್ಟರ್ ಪದವಿನ ಬ್ರಿಟಿಷ್ ಕಸಿಕೊಂಡ್ರ ಮುಂದಿನ ದಿನಗಳಲ್ಲಿ ಆ ಬ್ಯಾರಿಸ್ಟರ್ ಆಗಿದ್ದ ಅವ್ರಿಗೆ ಗೊತ್ತಿತ್ತು, ಫ್ರಾನ್ಸ್ ನೆಲದಲ್ಲಿ ಬ್ರಿಟಿಷರನ್ನು ಬಂಧಿಸಲಿಕ್ಕೆ ಆಗುದಿಲ್ಲ. ಸಾವರಿನ್ ಲಾ ಆಫ್ ದಿ ಲ್ಯಾಂಡ್ ಅಂತ ಹೇಳ್ತಾರಲ್ಲ, ಅಸೈಲಮ್ ಆಫ್ ಲ್ಯಾಂಡ್ ಅಂತ ನಾವು ಸಾವರ್ಕರ್ ಕೇಸ್ ಅಂತ ನಾವು ನೋಡ್ತೀವಿ. ನಾವು ಆ ಕೇಸಿನ ಆಧಾರದಲ್ಲಿ ನಾವು ಕೇಳಬೇಕು, ನಾವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬ್ರಿಟಿಷರು ಅಲ್ಲಿಯ ಅಧಿಕಾರಿಗಳ ಪಿಡಿಕಾಸನ್ನು ಚೆಲ್ಲಿ ಸಾವರ್ಕರ್ ವಾಪಸ್ ಬಂಧನ ಮಾಡ್ತಾರೆ, ಕೈಯಿಂದ ಶಿಕ್ಷೆಗೊಳಗಾಗ್ತಾರೆ. ಜೈಲಿಗೆ ತಳ್ಳಬೇಕಾದ್ರೆ ಅವರ ಕುತ್ತಿಗೆ ಒಂದು ಬಿಲ್ಲೆ ಹಾಕಿದ್ದಾರೆ. ಆ ಬಿಲ್ಲೆಯಲ್ಲಿ
1910 ಕೆಳಗೆ 1960 ಅಂತ ಬರ್ಕೊಂಡಿತ್ತು. ಸಾವರ್ಕರಿಗೆ ನೋಡ್ತಾ ಇದ್ದಾನೆ. ಒಬ್ಬ ಬ್ಯಾರಿಗಿಂತ ಅಲ್ಲಿ ದೊಡ್ಡ ಪೊಲೀಸ್ ಆಫೀಸರ್ ಇದ್ದ. ಅವನು ಯಾರು ಎಲ್ಲರೂ ಅವನನ್ನು ನೋಡಿದ್ರೆ ಬಟ್ಟೆ ಒದ್ದೆ ಆದಷ್ಟು ಗಡಿಬಿಡಿ ಆಗ್ತಿತ್ತು, ಅಷ್ಟು ದೊಡ್ಡ ದೂರ್ತಾವ. ಆದ್ರೆ ಸಾವರ್ಕರ್ ಕ್ಯಾರೆ ಮಾಡಲಿಲ್ಲ. ಒಳಗಡೆ ಬರಬೇಕಾದ್ರೆ ನೋಡಿ ನಿಮ್ಮ ಕುತ್ತಿಗೆಯಲ್ಲಿ ವಿಲೇದಲ್ಲಿ ಏನಿದೆ ಅಂತ ಕೇಳ್ತಾನೆ. ಗೊತ್ತು ಅಂತ ಹೇಳ್ತಾನೆ. ಏನು 1910 1960 ಏನು 50 ವರ್ಷಗಳ ಜೈಲುವಾಸ, 50 ವರ್ಷಗಳ ಜೈಲುವಾಸ ಗೊತ್ತಿರಲಿ. ನಾನೇನಾದ್ರೂ ಇನ್ನೊಂದು ಅರ್ಧ ಗಂಟೆ ಹೆಚ್ಚು ಮಾತನಾಡಿದ್ರೆ ನಿಮ್ಮೆಲ್ಲ ಸೊಂಟ ನೋವಾಗುತ್ತೆ, ನನ್ನ ಕಂಠದ ಜೊತೆಗೆ ಜಗಳ ಆಗುತ್ತೆ. ಆ ಸಾವರ್ಕರ್ ಅವರ ಜೀವನ ನೋಡ್ಕೊಳ್ಬೇಕಲ್ಲ. 50 ವರ್ಷ ಜೈಲುವಾಸಕ್ಕೆ ಎದೆ ಎತ್ತಿ ಹೋಗ್ತಾರಲ್ಲ, ಎಂತ ಕಠಿಣ ಶಿಕ್ಷೆ. ಗಾಣ ತಿರುಗಿಸಬೇಕು, 30 ಪೌಂಡ್ ಗಾಣದ ಎಣ್ಣೆ ತೆಗಿಬೇಕು, ಹೆಗಲಲ್ಲಿ ಗಾಣವನ್ನು ತಿರುಗಿಸಬೇಕು, ನಿಲ್ಲಿಸಿದ್ರೆ ಹಿಂದಿನಿಂದ ಚಡಿಯಬೇಕು. ಎಷ್ಟು ಸಮಯ? ಕತ್ತಲೆ ಕೋಣೆ 6x4 ಕೋಣೆಯೊಳಗಡೆ 4 ವರ್ಷಗಳ ಕಾಲ ಕಾಲಿನಿಂದ ಒದ್ದಿರತಕ್ಕಂಥ ಬಟ್ಟಲಿನಲ್ಲಿ ಆಹಾರ ಬರುವುದು. ಆ ಆಹಾರದಲ್ಲಿ ಜಿರಳೆ ಹಲ್ಲಿಗಳ ಜೊತೆಗೆ ತಿನ್ನಬೇಕು. ತನಗೆ ಟಾಯ್ಲೆಟ್ ಮಾಡಲಿಕ್ಕೆ ಅದೇ ಜಾಗ. ಶುದ್ಧ ಬ್ರಾಹ್ಮಣತ್ವದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಆ ಕ್ರಾಂತಿಕಾರಿ ಸಾವರ್ಕರ್. ಆ ಕುಟುಂಬದಿಂದ ಬಂದವರು, ಶುದ್ಧಾಚಾರದಲ್ಲಿದ್ದರು. ಆದರೆ ಆ ಗಲೀಜಿನ ಮಧ್ಯದಲ್ಲಿ ದೇಶಕ್ಕೋಸ್ಕರ ಜೀವನವನ್ನು ಕೊಟ್ಟರಲ್ಲ, ಎಂಥ ಕ್ರಾಂತಿಕಾರಿ. ತನ್ನಿಗೆ ಬಂದಿರತಕ್ಕಂಥ ಬ್ಯಾರಿಸ್ಟರ್ ಪದವಿಯನ್ನ ವಂಚಿತರಾದಂಥ ಮೊದಲ ಕ್ರಾಂತಿಕಾರಿ ಸಾವರ್ಕರ್. ಆ ಹಡಗಿನಿಂದ ಸಮುದ್ರ ತೂರಿ ಸಮುದ್ರ ಸೇರಿ ಫ್ರಾನ್ಸ್ನಲ್ಲಿ ಸೇರಿರ್ತಕ್ಕಂಥ ಮೊದಲ ಕ್ರಾಂತಿಕಾರಿ ಸಾವರ್ಕರ್. ಯಾವ ವಿದೇಶಿ ನೆಲದಲ್ಲಿ ಮೊದಲ ಕೇಸ್ ಒಳಗಾಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಬಂದಿರ್ತಕ್ಕಂಥ ದೇಶದ ಮೊದಲ ಕ್ರಾಂತಿಕಾರಿ ಸಾವರ್ಕರ್. 60 ವರ್ಷಗಳ ಕಾಲ 2 ಕಡಿಮೆ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಮೊದಲ ಕ್ರಾಂತಿಕಾರಿ ಸಾವರ್ಕರ್. ಇವರನ್ನು ಹೇಳಿ ಅಂತ ಹೇಳ್ತೀವಲ್ಲ, ನಾವು ನಾಚಿಕೆ ಆಗ್ಬೇಕಲ್ಲ ನಮಗೆ. ಈ ಸಂದರ್ಭದಲ್ಲಿ ಅವ್ರ ನೆನ್ಪಾಡ್ಕೊಳ್ಳೋ ಮತ್ತೆ ಯಾರು ನೆನ್ಪಾಡ್ಕೊಳ್ಬೇಕ್ರಿ? ಅಂತ ಸಾವರ್ಕರ್ ಇಡೀ ಕುಟುಂಬವನ್ನ ದೇಶದ ಬಲಿವೇದಿ ಮೇಲೆ ಹತ್ತಿಸಿದ್ರಲ್ಲ. ಒಬ್ಬೊಬ್ಬ ಕ್ರಾಂತಿಕಾರಿಗಳ ಹಾಗೇನೆ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಕಾಗೋರಿ ಮೊಕದ್ದಮೆಯಲ್ಲಿ ಬ್ರಿಟಿಷರಿಂದ ಹಣವನ್ನು ದೋಚಬೇಕು ಅಂತ ರೈಲನ್ನು ದೋಚಿರ್ತಕ್ಕಂಥ ಚಂದ್ರಶೇಖರ ಆಜಾದ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫಾಕುಲ್ಲಾ ಖಾನ್, ರಾಮ್ ಲಹಾರಿಯಾ ಇವರ ಮೂಲಕ ನೇತೃತ್ವದಲ್ಲಿ ವಹಿಸಿರ್ತಕ್ಕಂಥ ಒಂದು ದೊಡ್ಡ ತಂಡ ಕಾಗೋರಿಯಲ್ಲಿ ದರೋಡೆ ಮಾಡ್ತಾರೆ. ಆ ಮೊಕದ್ದಮೆಯಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಜೈಲಿಗೆ ಹೋಗ್ತಾನೆ. ಎಂಥ ಕ್ರಾಂತಿಕಾರಿ! 6 ಅಡಿ ಎತ್ತರದ ಕ್ರಾಂತಿಕಾರಿ. ಹೀಗೆ ಮೀಸೆ 6-7 ತಿಂಗಳ ಕಾಲ 1 ವರ್ಷದ ಜೈಲುವಾಸ ಆಗಿದೆ. ಗಲ್ಲುಗಮ್ಮ ಪ್ರಾಪ್ತವಾಗಿದೆ. ಆ ಸಂದರ್ಭದಲ್ಲಿ ಗಲ್ಲುಗಮ್ಮಕ್ಕೆ ಹೋಗ್ಬೇಕಾದ್ರೆ ಹಿಂದಿನ ದಿವಸ ತಾಯಿ ಬರ್ತಾರೆ. ಮಗನನ್ನ ನೋಡ್ಬೇಕು ಅಂತ ತಾಯಿ ಬರ್ತಾರೆ. ಅಷ್ಟು ಹೊತ್ತು ಭಾರಿ ಚಂದದ ಹಾಡು ಹಾಡ್ತಾ ಇರ್ತಕ್ಕಂಥ ರಾಮ್ ಪ್ರಸಾದ್ ಬಿಸಿಲಿನಲ್ಲಿ ಗೊತ್ತಿರುವುದಿಲ್ಲ ನಾಳೆ ಗಲ್ಲುಗಮ್ಮ ಅಂತ ಖುಷಿಯಲ್ಲಿ ಇರ್ತಿದ್ದ. ಆದ್ರೆ ತಾಯಿಯನ್ನು ಬಂದಂತ ನೋಡಿದಾಗ ಅವನಿಗೆ ಒಂದ್ಸಲ ಕಣ್ಣಲ್ಲಿ ಗಳಗಳನ್ನೇ ಅಳ್ತಾನೆ, ಭಾವನೆ ಒಳಗಾಗಿ ಅಳ್ತಾನೆ. ಆದ್ರೆ ತಾಯಿ ಹೇಳಿದ್ದೇನೆ ಗೊತ್ತೇನು? ಇನ್ನೊಂದಷ್ಟು ತಾಯಿಯಂದಿದ್ದಾರೆ. ಆ ತಾಯಿ ಹೇಳ್ತಾರೆ, ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಲಗ್ಗಿಟ್ಟಂತ ನನ್ನ ಮಗ ನೀನೇನು ಸಾವಿಗೆ ಹಚ್ಚಿ ಹೋಗ್ತಾ ಇದೀಯಾ ಅಂತ ತಾಯಿ ಮಗನಿಗೆ ಪ್ರಶ್ನೆ ಕೇಳ್ತಾರೆ ಭೇಟಿಯಾದಾಗ. ನಾಳೆ ಗಲ್ಲುಗಮ್ಮ ಸಾವರಿಸಿಕೊಂಡಂತ ರಾಮ್ ಪ್ರಸಾದ್ ಬಿಸ್ಮಿಲ್ ಏನ್ ಹೇಳ್ತಾರೆ ಗೊತ್ತಾ? ಇದು ದುಃಖದ ಕಣ್ಣೀರಲ್ಲಮ್ಮ, ಎಂತ ಖುಷಿ ಆಗುತ್ತಾ ಇದೆ ಅಂದ್ರೆ ನಿಮ್ಮಂತ ತಾಯಿ ಒಬ್ಬ ಮಗನ ಬಲಿವೇದಿಗೆ ಬೀಳ್ಕೊಡುಗೆ ಮಾಡಲಿಕ್ಕೆ ಧನ್ಯವಾದ ಸಮರ್ಪಿಸಲಿಕ್ಕೆ ಬರ್ತಿರ್ತಕ್ಕಂಥ ತಾಯಂದಿರು ಈ ದೇಶದ ಪ್ರತಿಯೊಬ್ಬರಿಗೂ ಜನ್ಮ ಕೊಟ್ಟಿದ್ದಿದ್ರೆ ಈ ದೇಶದಿಂದ ಬ್ರಿಟಿಷರನ್ನು ಓಡಿಸುವ ಕೆಲಸನೇ ಇರಲಿಲ್ಲ. ಯಾಕಂದ್ರೆ ಭಾರತಕ್ಕೆ ಬರ್ಲಿಕ್ಕೇನೆ ಸಾಧ್ಯ ಇರಲಿಲ್ಲ ಬ್ರಿಟಿಷರು. ನಿಮ್ಮಂತ ತಾಯಿಗೆ ನನ್ನಂತ ಮಗನೇ ಹುಟ್ಟಿದ್ರೆ ಅಂತ ಯೋಚನೆ ಮಾಡಿ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಹೇಳ್ತಾನೆ, ಇದು ದುಃಖದ ಕಣ್ಣೀರಲ್ಲ, ಬದಲಾಗಿ ನಿಮ್ಮಂತ ತಾಯಿಯ ಗರ್ಭದಲ್ಲಿ ಹುಟ್ಟಿರ್ತಕ್ಕ ಧನ್ಯವಾದ ಸಮರ್ಪಿಸಿದೆ ಕಣೆ ಅಂತ ಹೇಳ್ತಾನೆ. ಮರುದಿವಸ ಗಲ್ಲುಗಮ್ಮ ಪ್ರಾಪ್ತವಾಗಬೇಕಾದ್ರೆ ತಾಯಿ ಒಂದು ಕಂಡೀಷನ್ ಇತ್ತು, ನೀನು ಗಲ್ಲುಗಮ್ಮಕ್ಕೆ ಹೋಗ್ಬೇಕಾದ್ರೆ ಯಾವುದೇ ಕಾರಣಕ್ಕೆ ನನ್ನನ್ನು ನೆನಪಿಸ್ಕೊಳ್ಬೇಡ, ಬದಲಾಗಿ ತಾಯಿ ಭಾರತ ನೆನಪಿಸ್ಕೊಂಡು. ಅದಕ್ಕೋಸ್ಕರ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆಜಾನುಬಾಹು ಕಟ್ಟುಮಸ್ತಿನ ಯುವಕ. ಸಮಾಜದಲ್ಲಿ ಏನನ್ನೂ ಮಾಡುವುದಿತ್ತು, ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ನೆಲಕ್ಕೋಸ್ಕರ ಹೋರಾಟ ಮಾಡಿ ಬಲಿದಾನ ಮಾಡಬೇಕಾದ್ರೆ ಒಂದೇ ಮಾತನ್ನು ಹೇಳ್ತಾ, ಭಾರತ ಮಾತಕ್ಕೆ ಹೇಳ್ತಾ ತನ್ನ ಬಲಿದಾನವನ್ನು ಮಾಡಿದಾಗ ಗಲ್ಲುಗಮ್ಮವನ್ನು ಚುಂಬಿಸಿ ಭಗವದ್ಗೀತೆಯನ್ನು ಸ್ಮರಣೆ ಮಾಡ್ತಾ, ಭಾರತ ಮಾತೆಯನ್ನು ಸ್ಮರಣೆ ಮಾಡ್ತಾ ಗಲ್ಲಿಗೆ ಹೋದಾಗ ಎಷ್ಟು ಜನ ಇಂಗ್ಲೆಂಡಲ್ಲಿ ಸಾವರ್ಕರ್ ಇದ್ರು ಅಂತ ಅಂತೆಲ್ಲ. ಆ ಸಂದರ್ಭದಲ್ಲಿ ಮದನ್ಲಾಲ್ ಧೀಂಗ್ರಾ ಅವರ ಸಂಪರ್ಕಕ್ಕೆ ಬರ್ತಾನೆ. ಯಾವ ಕರ್ಜನ್ವಾಯಿ ಭಾರತದಲ್ಲಿ ಇರ್ತಕ್ಕಂಥ ಒಬ್ಬ ದುಷ್ಟ ಇಂಗ್ಲೆಂಡಿಗೆ ಹೋಗಿ ವಾಪಸ್ ಇಂಗ್ಲೆಂಡಿಗೆ ಹೋಗಿ ಅಲ್ಲಿದ್ದಂತ ಭಾರತೀಯರಲ್ಲಿ ಕೀಳರಿಮೆ ಉಂಟು ಮಾಡ್ತಾ ಇದ್ದ. ಭಾರತ ಅಂದ್ರೆ ಬರೀ ಲಾಟ್ಕೊಟ್ರಿ, ನೀವು ಯಾಕ್ರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀರಿ, ಬ್ರಿಟಿಷರೇ ಚೆನ್ನಾಗಿರ್ತಾರೆ ಅಂತ ಅಲ್ಲಿ ಕೀಳರಿಮೆ ಉಂಟು ಮಾಡ್ತಿದ್ದ. ಅಂತ ಕರ್ಜನ್ವಾಯಿ ನಂಬಿಸಬೇಕು ಅಂತ ಸಾವರ್ಕರ್ ಅವರು
ಜುಲೈ 1ನೇ ತಾರೀಕು ತುಂಬಿದ ಜಹಾಂಗೀರ್ ಹಾಲ್ನಲ್ಲಿ ವೇದಿಕೆಗೆ ಹತ್ತಿ ಆ ಕರ್ಜನ್ ಬಾಯಿಯನ್ನು ಮುಂದಿಟ್ಟು ಬಿಡಿಸ್ತಾನಲ್ಲ, ಪೊಲೀಸರು ಬರ್ತಾರೆ. ಅಲ್ಲಿ ಒಬ್ಬರು ಡಾಕ್ಟರ್ ಇದ್ದು ಸಭೆನಲ್ಲಿ, ಅವರನ್ನು ಕರೆಸ್ತಾರೆ. ಅವನೇ ನನ್ನ ಉದ್ವೇಗಕ್ಕೊಳಗಾಗಿ, ನಮ್ಮ ಲಾ ಪ್ರೊಫೆಷನ್ ಅಲ್ಲಿ ಅದಿದೆ, ಉದ್ವೇಗಕ್ಕೊಳಗಾಗಿ ನಾಡಿ ಬಡಿತ ಪರೀಕ್ಷೆ ಮಾಡಿ ಅಂತ ಏನಾದ್ರು ಹೊಡೆದ್ಬಿಟ್ಟ ಅಂತ. ಆ ವೈದ್ಯರು ಬಂದು ಮೊದಲ ತಿಂಗಳನ್ನ ಹಿಡ್ಕೊಳ್ತಾರೆ. ಪೊಲೀಸ್ ಹಿಡ್ಕೊಂಡಿದ್ದಾರೆ, ಇನ್ನು ತಲೆಬಿಸಿಲ್ಲ, ಪಿಸ್ತೂಲನ್ನು ಎಸೆದದ್ದಾಗಿದೆ. ಹಿಡ್ಕೊಂಡು ಪರೀಕ್ಷೆ ಮಾಡಬೇಕಾದ್ರೆ ಡಾಕ್ಟರ್ ಹೇಳ್ತಾರೆ ಈಸ್ ವೆರಿ ನಾರ್ಮಲ್ ಅಂತ, ನಾಡಿ ಬಡಿತ ಸಹಜವಾಗಿದೆ ಅಂತ. ಆದ್ರೆ ನಾಡಿ ಬಡಿತ ಪರೀಕ್ಷೆ ಮಾಡಿಕೊಂಡು ವೈದ್ಯರ ನಾಡಿ ಬಡಿತನೇ ವ್ಯತ್ಯಾಸ ಆಗಿತ್ತು. ಅಂತಹ ಸಮಾಜ ನಮ್ದು. ಗಲ್ಲು ಗಲ್ಲು ಕೌದ ಹೋಗ್ಬೇಕಾದ್ರೆ ಹೇಳ್ತಾನೆ, ಅವನ ಕೊನೆಯ ಮಾತುಗಳು, ಶ್ರೀ ನಾನು ಮಾಡುವಂತ ಕೆಲಸ ಇದೆಯಲ್ಲ, ಇದು ಪ್ರಭು ಶ್ರೀರಾಮನ ಕೆಲಸ. ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ನನ್ನ ಪ್ರಾಣನಲ್ಲಿ ಇನ್ನೇನು ಅರ್ಪಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಗಲ್ಲುಗು ಗಮ್ಮಕ್ಕೆ ಹೋದಲ್ಲ ಮೊದಲ ಹಿಂಗ. ಇವರನ್ನು ನಾವು ನೆನಪಿಸ್ಕೊಡ್ತೀವ. ನಮ್ಮ ಮನೆಗೆ ಹೋದ್ರೆ ಇವತ್ತು ಸಾವರ್ಕರ್ ಫೋಟೋ ಇಲ್ಲ, ನಮ್ಮ ಮನೆಗೆ ಹೋದ್ರೆ ಬದಲಾವ್ ಧೀಂಗ್ರಾ ಇಲ್ಲ, ಖುದಿರಾಮ್ ಬೋಸ್ ಇಲ್ಲ, ಸುಭಾಷ್ ಚಂದ್ರ ಬೋಸ್ ಇಲ್ಲ. ಇವರೆಲ್ಲ ಭಾವಚಿತ್ರಗಳು ನಮ್ಮ ಜೊತೆಗಿಲ್ಲ. ಇವತ್ತು ಆ ಜಾಗಗಳಲ್ಲಿ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಯಾವುದೋ ಸಚಿನ್, ಇನ್ನೊಬ್ಬ ಕ್ರಿಕೆಟ್ ತಾರೆ ಸೇರಿಬಿಟ್ಟಿದ್ದಾರೆ. ಇವತ್ತು ವಾತಾವರಣವನ್ನು ಬದಲಾವಣೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಆ ಕಾರಣಕ್ಕೋಸ್ಕರ ನಮ್ಮೆಲ್ಲರನ್ನು ಒಂದುಗೂಡಿಸತಕ್ಕಂಥ ಒಂದು ಮಂತ್ರ, ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೆ ಕಿರೀಟಪ್ರಾಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಬಂತು. ಅದು ಯಾವುದು? ಇವತ್ತು ನಾವು ಹೋರಾಟ ಮಾಡ್ತೀವಲ್ಲ, ನಾವು ನಮ್ಮೊಳಗಡೆ ಜಗಳ. ಒಬ್ಬ ಕಾರ್ಯಕರ್ತರನ್ನ ಕಂಡ್ರೆ ಇನ್ನೊಬ್ಬರಿಗೆ, ಹಿರಿಯರಿಗೆ ಆಗುದಿಲ್ಲ, ಅವನನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗುದಿಲ್ಲ, ಸಮಾಜದ ವಿಭಿನ್ನವಾಗಿರ್ತಕ್ಕಂಥ ಜನರನ್ನು ಕಂಡ್ರೆ ಆಗುದಿಲ್ಲ, ನನಗೆ ಅವನು ನನ್ನ ಬಂಧು ಅಂತ ಅನ್ನಿಸುವುದಿಲ್ಲ. ಯಾವ ವಿವೇಕಾನಂದರು ಕ್ರಾಂತಿಕಾರ್ಯಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ವಿವೇಕಾನಂದರು ಸನ್ಯಾಸಿಯಾಗಿ ಈ ದೇಶದಲ್ಲಿ ಹಿಂದೂ ಎನ್ನುವ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರ ಆಗಬೇಕು ಅಂತ ಹೇಳಿದ್ರು, ಆ ವಿದ್ಯುತ್ ಸಂಚಾರ ನಮ್ಮಲ್ಲಿ ಆಗಬೇಕಲ್ಲ. ನಮ್ಮೆಲ್ಲರೂ ಕಾಣುವಂತ ಎಲ್ಲರೂ ನಾವು ಹಿಂದೂ ಆಗಿ ಕಾಣಬೇಕಲ್ಲ, ಕಾಣುವುದಿಲ್ಲ. ನಮಗೆ ಕರ್ನಾಟಕಕ್ಕೆ, ಕೇರಳಕ್ಕೆ ಕಾಸರಗೋಡು ಸಲುವಾಗಿ ಜಗಳ, ನಮಗೆ ತಮಿಳುನಾಡಿಗೆ ಕಾವೇರಿ ನೀರಿನ ಹಂಚಿಕೆ ಸಲುವಾಗಿ ಜಗಳ, ನಮಗೆ ಆಂಧ್ರಕ್ಕೆ ಕೃಷ್ಣೆ ಸಲುವಾಗಿ ಜಗಳ, ಉತ್ತರ ಪ್ರದೇಶದಲ್ಲಿ ಅಕ್ಕಪಕ್ಕದ ಹರಿಯಾಣದ ಜೊತೆಗೆ ಜಗಳ, ಇನ್ನೊಂದು ಛತ್ತೀಸ್ಗಢದ ಜೊತೆಗೆ ಜಗಳ, ಪಂಜಾಬ್ಗೆ ಮತ್ತೆ ಹರಿಯಾಣಕ್ಕೆ ಜಗಳ, ಈ ದೇಶದ ಮಧ್ಯಪ್ರದೇಶ ಮತ್ತೆ ಉತ್ತರ ಪ್ರದೇಶದ ಮಧ್ಯದಲ್ಲಿ ಒಂದು ಸಣ್ಣ ರಾಜ್ಯದ ಮಧ್ಯದಲ್ಲಿ ಜಗಳ, ನರ್ಮದೆ ನೀರು ಹಂಚಿಗೋಸ್ಕರ ಜಗಳ, ನಮ್ಮಲ್ಲಿ ಒಳಗಿನ ಬಸವರ ಜಾತಿಯ ಕಾರಣದಿಂದ ನಾವು ಬೇರೆ ಬೇರೆ ಆಗಿದ್ದೇವೆ. ನಾವು ಇದೆಲ್ಲವನ್ನು ದೂರ ಮಾಡಬೇಕಾದ್ರೆ ಏನು ಮಾಡಬೇಕು? ನಾವು ಯಾವ ಸ್ವಾತಂತ್ರ್ಯದ ಹೋರಾಟ 1947ರಲ್ಲಿ ಆಗಸ್ಟ್ 14ರ ಮಧ್ಯರಾತ್ರಿ ನಮಗೆ ಪ್ರಾಪ್ತವಾಗಿದೆ ಅಂತ ಹೇಳ್ತಾರೆ. ಅಂತಹ ಹೋರಾಟವನ್ನ ಮತ್ತೆ ನೆನಪಿಸಬೇಕು. ಯಾವುದಂದ್ರೆ ಈ ದೇಶವನ್ನು ಮತ್ತೆ ಮುಂದೆ ಮಾಡಬೇಕಾದ್ರೆ ಆ ದಿಕ್ಕಿನ ನಾವು ಕೆಲಸ ಮಾಡಬೇಕು. ನಮ್ಮ ಯೋಚನೆಗಳು ಆ ಕಡೆ ಹೋಗ್ಬೇಕು. ಯಾವುದಂದ್ರೆ 1905ರಲ್ಲಿ ಈ ದೇಶದಲ್ಲಿ ಪೂರ್ವದಲ್ಲಿ ಬಂಗಾಳ ದೇಶ ಅಂತ, ಬಂಗಾಳವನ್ನ ವಿಭಜಿಸ್ತಾರೆ ಬ್ರಿಟಿಷರು. ಆ ಬ್ರಿಟಿಷ್ ವಿಭಜನೆ ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮನ್ನು ಒಡೆದಾಡಬೇಕು ಅಂತ. ಇವತ್ತು ಅದನ್ನೇ ಮಾಡ್ತಾರಲ್ಲ, ಅದಕ್ಕೆ ಅದೇ ವಿಷಯಕ್ಕೆ ಬರ್ತೀನಿ ನಾನು. ಒಡೆದು ಆಳುವ ಕೆಲಸಕ್ಕೆ ಬ್ರಿಟಿಷರ್ ಕೈ ಹಾಕಿದ್ದಾರೆ. ಇವತ್ತು ನಮ್ಮ ರಾಜಕಾರಣಿಗಳು ಹಾಕ್ತಾ ಇದ್ದಾರೆ. ಗಮನಿಸಬೇಕು ನಾವು. ಆವತ್ತು ಬಂಗಾಳ ಒಡೆದಾಗ ಅಲ್ಲೊಬ್ಬ ಮ್ಯಾಜಿಸ್ಟ್ರೇಟ್ ಇದ್ರು, ಅವರ ಹೆಸರು ಬಂಕಿಮ ಅಂತ. ಅವರು ಬಹಳ ಬುದ್ಧಿವಂತ, ಕಲ್ಕತ್ತಾದಲ್ಲಿ ಮ್ಯಾಜಿಸ್ಟ್ರೇಟ್. ಅವರು ಅವರ ಮನೆಗೆ ಕಾಂತಾರ ಮಾಡಕ್ಕೆ ಬರಬೇಕು. ಅವರ ಹೃದಯದಲ್ಲಿ ಎಂತ ಭಾರತದ ಕಿಚ್ಚಿತ್ತು ಅಂದ್ರೆ ಒಂದೊಂದು ಕ್ಷಣ ದೇಶಕ್ಕೆ ಯೋಚನೆ ಆ ಮನುಷ್ಯನಿಗೆ. ಬಹಳ ಬುದ್ಧಿವಂತ. ಯಾರಾದ್ರೂ ಊರಿನಲ್ಲಿ ಒಳ್ಳೆ ಬುದ್ಧಿವಂತ ಇದ್ರೆ ನಮ್ಮ ಊರಿನ ಬಂಕಿಮ ಅಂತ ಹುಡುಗನಿಗೆ ಹೇಳ್ತಾ ಇದ್ದಾರೆ. ಅಂತ ಬುದ್ಧಿವಂತ ಬಂಕಿಮ ಬರ್ತಾ ಇರ್ಬೇಕಾದ್ರೆ ಎಲ್ಲರೂ ಅಕ್ಕಪಕ್ಕದ ಜನ ಬಂದು ಬಂಕಿಮರು ಬಂದು ಬಹಳ ಖುಷಿ ಪಡ್ತಾ ಇದ್ದಾರೆ. ಆದ್ರೆ ಒಂದು ದಿನ ಆಷಾಢ ಮಾಸ, ಶರದೃತು, ಆ ಸಂದರ್ಭದಲ್ಲಿ ಅವರು ಬರ್ತಾರೆ. ಅತ್ಯಂತ ರೈಲಿನಲ್ಲಿ ಬರಬೇಕಾದ್ರೆ ಪರಿಸರವನ್ನು ನೋಡ್ತಾ ಬಂದಂತ ಬಂಕಿಮರಿಗೆ ಇಡೀ ದೇಶ ಪಚ್ಚ ಬಯಲಿನಿಂದ ಬೆಳೆದಿರ್ತಕ್ಕಂಥ ದೇಶವನ್ನು ನೋಡಿದಾಗ ನಾವು ಇವತ್ತು ಯಾವುದನ್ನು ಹಾಡಿದೀವಲ್ಲ ಒಂದೇ ಮಾತ್ರ ಪ್ರಾರಂಭಕ್ಕೆ, ಸಸ್ಯ ಶ್ಯಾಮಲೆಯಾದಂತ ತಾಯಿ ಕಾಣ್ತಾಳೆ, ದುರ್ಗೆಯಾಗಿ ಕಾಣ್ತಾಳೆ. ಬಂಗಾಳದ ಮನೆಗಳಲ್ಲಿ ಕಾಳಿಯನ್ನು ಆರಾಧನೆ ಮಾಡ್ತಾರೆ. ಆ ದುರ್ಗೆ ದೇಶದಲ್ಲಿ ತಾಯಿ ಭಾರತೀಯ ರೂಪದಲ್ಲಿ ಕಣ್ಣಿಗೆ ಗೋಚರಿಸ್ತಾಳೆ. ಅದಕ್ಕೋಸ್ಕರ ತಾಯಿ ಭಾರತೀಯನ್ನು ಅಂಕದಗೊಳಿಸ ಮನೆಗೆ ಬರ್ತಾರೆ. ಮನೆಗೆ ಬಂದವರಿಗೆ ಮಲಗ್ತಾರೆ, ಊಟ ತೆಗೆದುಕೊಳ್ಳೋದು. ಅವರ ತಂಗಿ ಮಗೊಬ್ಬ ಇದ್ದಾರೆ. ಅವನಿಗೆ ಅನ್ನಿಸುತ್ತೆ ಈ ವ್ಯಕ್ತಿ ಏನು ಗೊಂದಲದಲ್ಲಿದ್ದಾರೆ ಅಂತ. ಅವನೊಂದು ಅಭ್ಯಾಸ ಇತ್ತು. ಅವನೊಂದು ನೋಟ್ ಬುಕ್ ಮತ್ತೆ ಇಟ್ಕೊಂಡು ಒಂದು ಪೆನ್ಸಿಲ್ ಇಟ್ಕೊಂಡು ಅವರ ಪಕ್ಕದಲ್ಲಿ ಕೂತ್ಕೊಳ್ಳೋದು, ಏನಾದ್ರೂ ಹೇಳಿದ್ರೆ ಬರ್ಕೊಳ್ಳಿಕ್ಕೋಸ್ಕರ. ರಾತ್ರಿ ಆಯ್ತು, ಮಲಗಿಬಿಟ್ಟು. ರಾತ್ರಿನೇ ಆಗಿತ್ತು. ಮಲಗಿದವರು ಮಧ್ಯರಾತ್ರಿ ಆಗಬೇಕಾದ್ರೆ ಮುಂಜಾನೆ ಬರುವುದಕ್ಕೆ ಮೊದಲು ಇವನಿಗೆ ಎಚ್ಚರ ಆದಾಗ ಬಂಕಿಮರು ಎದ್ದು ಕುಳಿತುಕೊಂಡಿದ್ದಾರೆ. ಕಥೆ ಎಲ್ಲ ಕೇಳಿ ನೀವು. ಬಂಕಿಮರು ಎದ್ದು ಕುಳಿತಿದ್ದಾರೆ. ಇವತ್ತಿಗಿಂತ 150 ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆ. ಎದ್ದು ಕೂತಿದ್ದಾರೆ, ಅರ್ಧ ಕಣ್ಣು ತೆರೆದಿದೆ, ಕಣ್ಣಿನ ಬದಿಯಲ್ಲಿ ನೀರಿನ ಧಾರೆ ಹರಿತಾ ಇದೆ. ಅಕ್ಕನ ತಂಗಿಯ ಮಗ ಗಮನಿಸ್ತಾನೆ, ಬಾಯಿಯಲ್ಲಿ ಹೇಳ್ತಾ ಇದ್ದಾನೆ. ತಕ್ಷಣ ಪೆನ್ಸಿಲ್ ತಗೊಳ್ತಾನೆ, ನೋಟ್ ಬುಕ್ ಮಾಡ್ಕೊಳ್ತಾನೆ, ಹಾಗೆ ಬರೀತಾನೆ. ಒಂದು ಏನ್ ಹೇಳ್ತಾರೆ ಅದನ್ನೆಲ್ಲ ಬರ್ಕೊಳ್ತಾನೆ. ಮರುದಿವಸ ಬೆಳಿಗ್ಗೆ, ಮಾವ ನಿನ್ನೆ ನೀವು ಹೇಳಿದಂಥದ್ದನ್ನು ಬರ್ಕೊಂಡಿದ್ದೇನೆ ನೋಡಿ ಬರ್ಕೊಳ್ತಾನೆ. ಆಗ ಬಂಕಿಮರು ಅದನ್ನು ಓದ್ತಾರೆ. ಆ ರೀತಿ ಉದ್ಭೋಗಗೊಂಡಿರ್ತಕ್ಕಂಥ
ಬಿಸಾಡಿರ್ತಕ್ಕಂಥ ಚೀಟಿಯಲ್ಲಿ ಬರೆದಂತ ಒಂದೇ ಮಾತ್ರ ಅಲ್ಲ, ಈ ದೇಶದ ತಾಯಿ ಭಾರತಿ, ಕಾಳಿ, ದುರ್ಗೆ, ವಂಗಭಂಗದ ಮಾತೆಯರು ಯಾರಿದ್ದಾರೆ ಅವರ ಪ್ರೇರಣೆಯಿಂದ ಉದ್ಭವಗೊಂಡಿರ್ತಕ್ಕಂಥ 1875ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದೇ ಮಾತರಂ ಇವತ್ತು ನಾವು ಒಂದೇ ಮಾತ್ರ 150ರ ವರ್ಷದ ಆಚರಣೆ ನಾವು. ಆದ್ರೆ ನೆನಪಿಟ್ಕೊಳ್ಳಿ, ಆ ಒಂದೇ ಮಾತ್ರ ಹೇಳ್ತಾನ ನಾವು ಯಾರೆಲ್ಲ ಕ್ರಾಂತಿಕಾರಿಗಳ ಹೆಸರಿದೆ, ಅದು ಚಂದ್ರಶೇಖರ ಆಜಾದ್ ಎಲ್ಲರೂ ಕೂಡ ಜೀವನವನ್ನ ಈ ಬಲಿವೇದಿಯನ್ನು ಹತ್ತಬೇಕಾದ್ರೆ ಒಂದೇ ಮಾತ್ರ ಹೇಳ್ತಿದ್ರು. ಬ್ರಿಟಿಷರಿಗೆ ತಡೀಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಆಗ ಹೇಳಿದಲ್ಲ ಪ್ರಾರಂಭದಲ್ಲಿ, ನಮಗೆ ಯಾವ ಕಾಂಗ್ರೆಸ್ ಹೋರಾಟಕ್ಕೆ ನೇತೃತ್ವವನ್ನು ಕೊಡ್ತಾ ಇದ್ದ ಹಿಂಸಾತ್ಮಕ ಹೋರಾಟವನ್ನು ಅಂತ ಹೇಳ್ತಲ್ಲ, ಅವರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಬರುವುದಕ್ಕೆ ಸ್ವಲ್ಪ ಸಮಯಕ್ಕೆ ಮೊದಲು 1923ರಲ್ಲಿ ಕಾಕಿನಾಡದಲ್ಲಿ ಅಧಿವೇಶನ ಆಗುತ್ತೆ. ಆಂಧ್ರದ ಕಾಕಿನಾಡದಲ್ಲಿ ಆಗುವಂತಹ ಅಧಿವೇಶನಕ್ಕೆ, ಅದಕ್ಕೆ ಮೊದಲು ಅನೇಕ ಅಧಿವೇಶನಗಳಲ್ಲಿ, ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಒಂದೇ ಮಾತ್ರ ಹಾಡೋದು ವೀರ ರವೀಂದ್ರನಾಥ್ ಠಾಗೂರ್ ಜನಗಣ ಬರೆದಿರ್ತಕ್ಕಂಥ ಒಂದೇ ಮಾತ್ರ ನಾವು ಹಾಡುವಂತವರು ಅವರದ್ದು ಅವರೇ ಆಗಿದ್ರು. ಆದರೆ ಆ ವರ್ಷ ಮಹಾರಾಷ್ಟ್ರದಿಂದ ವಿಷ್ಣು ದಿಗಂಬರ ಪರಮೇಶ್ವರನ್ನು ಕರೆಸಿದ್ರು ಹಾಡಿಗೋಸ್ಕರ. ಕಂಚಿನ ಕಂಠದ ಗಾಯಕ ವೇದಿಕೆಗೆ ಬರ್ತಾರೆ. ಬಂದು ವೇದಿಕೆ ಹತ್ತಬೇಕಾದ್ರೆ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಮೌಲಾನಾ ಮೊಹಮ್ಮದ್ ಅಲಿ ಇದ್ರು. ಕಾಂಗ್ರೆಸ್ಸಿನ ಆಗಿನ ಅಧ್ಯಕ್ಷ ಮೌಲಾನಾ ಮೊಹಮ್ಮದ್ ಅಲಿ ವೇದಿಕೆಯಲ್ಲಿ ಹೇಳ್ತಾರೆ, ನಿಲ್ಲಿಸಿ ಅಂತ ಹೇಳ್ತಾರೆ. ಒಂದೇ ಮಾತ್ರ ಹೇಳಲಿಕ್ಕೋಸ್ಕರ ಇಡೀ ಸಭೆ ಎದ್ದು ನಿಂತಿದೆ. ಕಿಕ್ಕಿರಿದ ಜನಸಂದಣಿಯ ಮಧ್ಯದಲ್ಲಿ ಮೋಡವೇ ಇಲ್ಲದ ಆಕಾಶದಲ್ಲಿ ಸಿಡಿಲು ಬಡದಂತೆ ಮೊಹಮ್ಮದ್ ಅಲಿ ಬಾಯಿಂದ ಬಂದು ನಿಲ್ಲಿಸಿ ಅಂತ. ಯಾವುದು ನಿಲ್ಲಿಸಬೇಕಂತೆ? ಒಂದೇ ಮಾತ್ರ. ವಿಷ್ಣು ದಿಗಂಬರ ಪರಸ್ಪರ ಕೇಳ್ತಾರೆ, ಯಾಕೆ ನಿಲ್ಲಿಸಬೇಕು? ಆಗ ಮೊಹಮ್ಮದ್ ಅಲಿ ಹೇಳ್ತಾರೆ, ನೀವು ಹಾಡುವ ಹಾಡಿನಲ್ಲಿ ಈ ದೇಶವನ್ನ ವರ್ಣನೆ ಮಾಡತಕ್ಕಂಥ ತಾಯಿಗೆ ಹೋಲಿಸ್ತಕ್ಕಂಥ ವ್ಯವಸ್ಥೆ ಇದೆ. ದುರ್ಗೆಯಾಗಿ ಹೋಲಿಸ್ತೀರಾ, ದಶಪ್ರಹರಿಣಿ ಅಂತ ಹೇಳ್ತೀರಾ ನೀವು, ದುರ್ಗೆ ಅಂತ ಹೇಳ್ತೀರಾ ನೀವು. ಇದೆಲ್ಲ ನನ್ನ ಮತಕ್ಕೆ ವಿರೋಧ, ಆದ್ರಿಂದ ನಾನು ಇದನ್ನು ಒಪ್ಪಲ್ಲ ಅಂತ ಹೇಳ್ತಾರೆ. ಆದ್ರೆ ವಿಷ್ಣು ದಿಗಂಬರ ಪರಸ್ಪರ ಹೇಳ್ತಾರೆ, ಯಾವುದೋ ಮಸ್ಜಿದ್ನಲ್ಲೋ ಮತೀಯ ಕೂಟದಲ್ಲೋ ಹಾಡ್ತಾ ಇಲ್ಲ, ಇದು ನಮ್ಮ ರಾಷ್ಟ್ರೀಯ ಭಾರತದ ಕಾಂಗ್ರೆಸ್ನ ಅಧಿವೇಶನ, ಹಾಡೇ ಹಾಡ್ತೀನಿ ಅಂತ ಹಾಡೇ ಬಿಟ್ರು. ಆದ್ರೆ ಬಾಯ್ಕಾಟ್ ಮಾಡಿರ್ತಕ್ಕಂಥ ಮೌಲಾನಾ ಮೊಹಮ್ಮದ್ ಅಲಿ ವೇದಿಕೆಯಿಂದ ಹೊರಗೆ ನಡೀತಾರೆ. ಕಾಂಗ್ರೆಸ್ ಗಣ ಚಿಂತಿತವಾಯಿತು. ನೆನಪಿಟ್ಕೊಳ್ಳಿ ಒಂದು ಕಡೆ ಒಂದೇ ಮಾತನ್ನು ಕತ್ತರಿಯಿತು, ಒಂದೇ ಮಾತ್ರ ತುಂಡಾಗಿದ್ದು ಅವತ್ತು. ಇವತ್ತು ನಮ್ಮ ಶಾಲೆಗಳಲ್ಲಿ ಯಾವ ದೇವಿಯ ಆರಾಧನೆಯನ್ನ ಭಾರತವನ್ನು ಹೋಲಿಸತಕ್ಕಂಥ ತುಂಡುಗಳ ಸಾಲುಗಳನ್ನು ತುಂಡು ಮಾಡಲಾಯಿತು, ಆ ತುಂಡಾಗಿರ್ತಕ್ಕಂಥ ಒಂದೇ ಮಾತ್ರ ಮಾಡಿದ್ವಿ ನಾವು. ತುಷ್ಟೀಕರಣದ ನೆಲ ಅಲ್ಲಿಂದ ಪ್ರಾರಂಭ ಆಯಿತು. ನಮಗೆ ರಾಷ್ಟ್ರಧ್ವಜ ಯಾವುದು ಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಬಂದರು. ಸ್ವಾತಂತ್ರ್ಯ ಬರುವುದು ಗ್ಯಾರಂಟಿ ಇತ್ತು. ಅದಕ್ಕೋಸ್ಕರ ಉತ್ತರದಲ್ಲಿ ಧ್ವಜ ಕಮಿಟಿ ಪ್ರವಾಸ ಮಾಡಿದ್ರೆ ಧ್ವಜ ಕಮಿಟಿ ತೀರ್ಮಾನ ಕೊಡುತ್ತೆ, ಕೇಸರಿ ಬಣ್ಣದ ಧ್ವಜ ಬೇಕು. ಅದು ರಾಮನ ಕಾಲದಿಂದ, ಕೃಷ್ಣನ ಕಾಲದಿಂದ, ಹೋರಾಟ ಶಿವಾಜಿಯ ಕಾಲದಿಂದ, ರಾಣಾ ಪ್ರತಾಪನ ಕಾಲದಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಧ್ವಜವೇ ನಮಗೆ ಪ್ರೇರಣೆಯಾಗಿತ್ತು. ತ್ಯಾಗದ ಸಂಕೇತ ಇದು, ಇದು ಅಗ್ನಿಯ ಜ್ವಾಲೆಯ ಸಿಕ್ಕೆಯ ಸಂಕೇತ, ಈ ನೆಲದ ತ್ಯಾಗದ ಸಂಕೇತ ಅಂತ ಹೇಳ್ತಾ ಭಗವದ್ಗೀತೆ ನಮಗೆ ತೋರಿಸಿತು. ಆದರೆ ಅದನ್ನು ಕೊಟ್ಟರೆ ಹಿಂದೂಗಳಿಗೆ ಮಾತ್ರ, ಮುಸಲ್ಮಾನಿಗೆ ನೋವಾಗುತ್ತೆ ಅಂತ ಅದನ್ನು ಕತ್ತರಿಸಿ ಕ್ರೈಸ್ತರಿಗೆ ಬೇರೆ ನಮಗೆ ಬೇರೆ ಅಂತ 3 ಬಣ್ಣಗಳ ಧ್ವಜವನ್ನು ಕೊಟ್ಟು ನಾವಿತ್ತು ಗೌರವವನ್ನು ಕೊಡ್ತೀವಿ. ಅದು ಯಾವುದೇ ಮುಲಾಜಿ ಇಲ್ಲ. ಆದರೆ ನೆನಪಿಟ್ಟುಕೊಳ್ಳಿ, ಈ ದೇಶದಲ್ಲಿ ಧ್ವಜ ತುಂಡಾಯಿತು, ಗೀತ ತುಂಡಾಯಿತು. ಯಾವ ಹಾಡನ್ನು ಇಡೀ ಊರಿಡಿ ಹೇಳಿಕೊಂಡು ಹೋಗಿರ್ತಕ್ಕಂಥ ಗಾಂಧೀಜಿ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಹೇಳ್ತಾ ಇದ್ರಲ್ಲ, ಅದರ ಜೊತೆಗೆ ಒಂದು ಹಾಡನ್ನು ಮುಸಲ್ಮಾನರಿಗೋಸ್ಕರ ಸೇರಿಸಿದ್ರು. ಈಶ್ವರ ಅಲ್ಲಾಹ ತೇರೆ ನಾವು ಸೇರಿಸಿದ್ರು. ಆದರೆ ಮುಸಲ್ಮಾನರ ಹಾಡೇ ಇಲ್ಲ, ನಾವು ಇವತ್ತು ಹಾಡ್ತಾ ಇದ್ದೀವಿ. ನಾವು ಈ ರೀತಿ ದೇಶದ ವಿಭಜನೆಯ ಮಾನಸಿಕತೆ ಸೃಷ್ಟಿ ಆಗ್ತಾ ಬಂತು. ಯಾವ ಮೊಹಮ್ಮದ್ ಅಲಿ ಜಿನ್ನಾ ಇದನ್ನು ಡೈರೆಕ್ಟ್ ಆಕ್ಷನ್ ಅಂತ ಲಾಹೋರ್ನ ಅಧಿವೇಶನದಲ್ಲಿ, ಯಾವ ಅಧಿವೇಶನದಲ್ಲಿ ಮುಸಲ್ಮಾನರ ಬೇಡಿಕೆಯನ್ನ ವಲ್ಲಭಭಾಯಿ ಪಟೇಲ್ ತಿರಸ್ಕರಿಸಿದ್ರು, ಮುಂಬೈ ಅಧಿವೇಶನದಲ್ಲಿ, ಯಾವ ಅಧಿವೇಶನದಲ್ಲಿ, ಲಾಹೋರ್ನ ಅಧಿವೇಶನದಲ್ಲಿ ರಾಜೇಂದ್ರ ಪ್ರಸಾದರು ಜವಾಹರ್ಲಾಲ್ ನೆಹರು ವಿರೋಧಿಸಿದ್ರು. ದೇಶವನ್ನು ತುಂಡು ಮಾಡೋದು ಫ್ಯಾಂಟಾಸ್ಟಿಕ್ ನಾನ್ಸೆನ್ಸ್ ಅಂತ ಹೇಳ್ತಾ ಇದ್ರು. ದೇಶವನ್ನು ತುಂಡು ಮಾಡಿದ, ದೇಹವನ್ನು ತುಂಡು ಮಾಡಿದ ಗಾಂಧಿ ಹೇಳಿದ್ರು. ಜೈಲಲ್ಲಿದ್ದಂತ ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ಅವರ ಪುಸ್ತಕದಲ್ಲಿ, ಭಾರತವನ್ನು ವಿಭಜಿಸುವುದು ಇದು ತಿರುಕು ಕಲ್ಪನೆ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾರಲ್ಲ. ಆದರೆ ಭಾರತ 1947 ಆಗಸ್ಟ್ 15ಕ್ಕೆ ತುಂಡಾಯ್ತಲ್ಲ, ಒಂದೇ ಮಾತರದಿಂದ ಪ್ರಾರಂಭವಾದಂಥದ್ದು 1947 ಆಗಸ್ಟ್ 14ರ ಮಧ್ಯರಾತ್ರಿ ದೇಶ ವಿಭಜನೆಗೆ ತಂದು ನಿಂತು. ನಿತ್ತ ನೆಲದಲ್ಲಿ ರಾತ್ರಿ ಬೆಳಗಾಗುವುದರೊಳಗೆ ನಾವು ಪರಕೀಯರಾಗಿದ್ದೀವಿ. ನೀವೆಲ್ಲ ಸ್ವಲ್ಪ ಆಲೋಚನೆ ಮಾಡಿ. ನಾವು ಮನೆ ಕಟ್ತೀವಿ, ನಾವು ಆ ಮನೆಯಲ್ಲಿ ಇರ್ತೀವಿ, ವಾಸ ಮಾಡ್ತಾ ಇರ್ತೀವಿ. ನಾವು ರಾತ್ರಿ ಮಧ್ಯರಾತ್ರಿ ಬಂದು ನೀವು ಮನೆಯಿಂದ ಖಾಲಿ ಮಾಡಿ ಹೋಗಿ ಅಂತ ಹೇಳಿದ್ರೆ ಸಾಧ್ಯನಾ? ಹಾಗೆ 100 ವರ್ಷಗಳಿಂದ ಲವನ ರಾಜಧಾನಿ ಲಾಹೋರ್, ಶಕ್ತಿಪೀಠ ಅಫ್ಘಾನಿಸ್ತಾನ ಅಂತ ಯಾವುದು ತುಂಡರಿಸಿದ್ವಿ ನಾವು, ಆ ಭಾಗದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ದೇವ ಮಂದಿರಗಳ ಮಧ್ಯದಲ್ಲಿ ಪೂಜಾ ಆರಾಧನೆ ಮಾಡ್ತಕ್ಕಂಥ ಜನ ಪಂಜಾಬಿನ ಭಾಗವನ್ನು ಸೇರಿಸಿ ಭಾರತವನ್ನು ತುಂಡರಿಸುವಂತ ಕೆಲಸವನ್ನು ಬ್ರಿಟಿಷರು ಮಾಡಿದ್ರು.
ನಿಂತ ನೆಲದಲ್ಲಿ ಪರಕೀಯರಾದ್ರಲ್ಲ. ಅಲ್ಲಿ ತನ್ನ ಮುಸಲ್ಮಾನ ಗುಂಡಗಳು ಹಿಂದೂಗಳ ಮಾರಣ ಹೋಮ ಮಾಡಿದ್ರು. ಮಾರಣ ಹೋಮ ಅನ್ನೋ ಶಬ್ದಕ್ಕೆ ವಿವರಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 75 ಲಕ್ಷಕ್ಕಿಂತ ಹೆಚ್ಚು ಜನ ಹಿಂದೂಗಳ ಕತ್ತರಿಸಿ ಹಾಕಿದ್ರು. ಮನೆಯಲ್ಲಿ ತಂದೆಯ ಎದುರಿನಲ್ಲಿ ಮಗಳ ಅತ್ಯಾಚಾರ, ಗಂಡನ ಎದುರಿನಲ್ಲಿ ಹೆಂಡತಿ ಅತ್ಯಾಚಾರ, ಸಿಕ್ಕಲ್ಲಿ ಹೆಣ್ಣು ಮಕ್ಕಳನ್ನು ಎಳೆದಾಕಿ ಅಲ್ಲಿ ಗಂಡಸನ್ನ ಕತ್ತರಿಸಿ ಹಾಕತಕ್ಕಂಥ ಚಿತ್ರಣ, ಅಲ್ಲಿಂದ ಲಾಹೋರ್ನಿಂದ ಬರುವಂತಹ ರೈಲಿನಲ್ಲಿ ಹೆಣಗಳ ರಾಶಿಯನ್ನು ತುಂಬಿಸಿ ಕಳಿಸಿದ್ರು. ರೈಲಿನ ನಿಲ್ದಾಣಗಳಲ್ಲಿ ರಕ್ತ ಜಿನುಕ್ತಾ ಇತ್ತು. ದೇಶ ವಿಭಜನೆಯ ದುರಂತ ಕಥೆ ಅಲ್ವಾ ಇದು? ಇದನ್ನು ನಾವು ಪಠ್ಯ ಪುಸ್ತಕದಲ್ಲಿ ಹೇಳ್ತೀವ ನಾವು? ಚಾಲಕದಿಂದ ಸ್ವಾತಂತ್ರ್ಯ ಬಂತು ಅಂತ ಹೇಳುವಂತವರಿಗೆ ಆ ದೇಶ ವಿಭಜನೆಯ ಬಗ್ಗೆ ಹೇಳಬೇಕು ಅಂತ ಅನ್ನಿಸಲೇ ಇಲ್ಲ. 36,000 ಚದರ ಕಿಲೋಮೀಟರ್ಗಳಷ್ಟು ದೊಡ್ಡ ಪ್ರದೇಶವನ್ನು ಕಳ್ಕೊಂಡಿವೆಲ್ಲ ನಾವು. ಯಾವ ಪಂಚ ನದಿಗಳ ಬೀಡು ಹೋಯ್ತು ನಮಗೆ, ಲವಣ ರಾಜಧಾನಿ ಹೊರಟೋಯ್ತು, ಪೇಶಾವರ ಹೊರಟೋಯ್ತು. ಈ ದೇಶವನ್ನು ತುಂಡರಿಸೋದು ಕೆಲಸ ಆಯ್ತಲ್ಲ. ಈ ದೇಶ ಇನ್ನೊಂದು ಕಡೆಯಿಂದ ಬಂಗಾಳ, ಯಾವ ನೆಲದಲ್ಲಿ ಬಂಕಿಮರು, ಯಾವ ನೆಲದಲ್ಲಿ ವಿವೇಕಾನಂದರು, ಯಾವ ನೆಲದಲ್ಲಿ ಸುಭಾಷ್ ಚಂದ್ರ ಬೋಸ್ರು, ಯಾವ ನೆಲದಲ್ಲಿ ಕ್ರಾಂತಿಕಾರಿಗಳ ಕಡಣವೇ ಹುಟ್ಟಿಕೊಟ್ಟು ಅರವಿಂದ ಘೋಷರು, ಅವರೆಲ್ಲರೂ ಹುಟ್ಟಿರ್ತಕ್ಕಂಥ ನೆಲ ಬಂಗಾಳ ತುಂಡಾಗಿ ಕಂದಲಾಯ್ತಲ್ಲ. ಇವತ್ತು ನಾವು ಅನುಭವಿಸಿದ್ವಿ. ಆ ಬಂಗಾಳದಲ್ಲಿ ಮೊನ್ನೆ ಆಗಿರ್ತಕ್ಕಂಥ ಅತ್ಯಾಚಾರದ ಘಟನೆಗಳನ್ನು ನಮ್ಮ ಕಣ್ಣಿನಲ್ಲಿ ನಾವು ನೋಡಿದೀವಿ. ನಾವು ಟಿವಿ ಇದ್ದ ಕಾರಣಕ್ಕೋಸ್ಕರ, ಮೊಬೈಲ್ ಇದ್ದ ಕಾರಣಕ್ಕೋಸ್ಕರ ಯೋಚನೆ ಮಾಡಬೇಕಲ್ಲ. ದೇಶ ವಿಭಜನೆ ಯಾವ ದುರಂತಕ್ಕೆ ಬಂದು ನಿಂತಿತ್ತು. ಈ ದೇಶವನ್ನು ಯಾವಾಗ ಉತ್ತರ ಸಮುದ್ರಸ್ಥ ಹಿಮಾದ್ರೇಶ ದಕ್ಷಿಣ ಅಂತ ಹೇಳ್ತಾ ಇದ್ವು, ಆ ದೇಶದ ತುಂಡಾಯಿತು. ತಾಯಿ ಭಾರತಿ ತನ್ನ ಮುಕುಟವನ್ನು ಕಳ್ಕೊಂಡ್ವಿ ನಾವು. ಈಗ ನಾವು ಯೋಚನೆ ಮಾಡಬೇಕು. ಅಖಂಡ ಭಾರತ ಸಂಕಲ್ಪವನ್ನ ಮಾಡ್ತಾ ಒಂದೇ ಮಾತನ್ನ ಹೇಳಬೇಕಾದ್ರೆ ಯಾವ ಬಂಗಾಳ ವಿಭಜನೆಯನ್ನ ವಾಪಸ್ ಪಡ್ಕೊಳ್ಳುವಂತ ಸ್ಥಿತಿ ಒಂದೇ ಮಾತರಮಿನ ಹೋರಾಟಕ್ಕೆ ಬಂತೋ ಅಂತಹ ಒಂದೇ ಮಾತರಂ ಮತ್ತೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮುಂದೆ ಎದ್ದು ನಿಂತಿದೆ. ಈ ದೇಶದ 14 ವರ್ಷದಲ್ಲಿ ಬಂದಿರತಕ್ಕಂಥ ಸರ್ಕಾರ, ಒಬ್ಬ ಸ್ವಯಂ ಸೇವಕ ಆ ದಿಕ್ಕಿನ ಕಡೆಗೆ ಮುನ್ನಡೆ ಇಟ್ಟಿದ್ದಾರೆ. 370ನೇ ವಿಧಿ ಯಾವ ಕಾಶ್ಮೀರವನ್ನ ಏಕ ದೇಶ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ಅಂತ ಇತ್ತು, ಅದನ್ನು ಸಾಧ್ಯ ಇಲ್ಲ ಅಂತ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಕ್ರಾಂತಿಕಾರಿ ಸ್ವರೂಪದ ಒಬ್ಬ ಸ್ವಯಂ ಸೇವಕ 370ನೇ ವಿಧಿಯನ್ನು ಕಿತ್ತು ಹಾಕಿದ ಕಾರಣದಿಂದ ಇವತ್ತು ಕ್ಯಾಪ್ಟನ್ ರಂತ ಅನೇಕ ಜನ ಸೈನಿಕರು ತಮ್ಮ ಎದೆಯಲ್ಲಿ ಗುಂಡಿನ ದಾಳಿಯನ್ನ ಎದುರಿಸದೆ ಎದೆಯಂತಿ ನಡೆಯುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಕಾಶ್ಮೀರ ಉಳ್ಕೊಂಡಿದೆ ನಮ್ಮ ದೇಶದಲ್ಲಿ, ಕಲ್ಲು ತೂರಾಟಗಳಿರ್ತಿದೆ, ಆಕ್ರಮಣ ಗಡಿಗಳಿರ್ತಿದೆ. ಇವತ್ತು ಇದರ ಪರಿಣಾಮ, ಇಲ್ಲಿಯ ಸಾಮರ್ಥ್ಯದ ಪರಿಣಾಮ ನೆನಪಿಟ್ಟುಕೊಳ್ಳಿ. ಅನೇಕ ವರ್ಷಗಳಿಂದ ಹನುಮಾನ್ ಚಾಲಿಸಿ ಪರಿಣಾಮ ಗೊತ್ತಿಲ್ಲ, ಒಂದೇ ಮಾತ್ರ ಹೇಳೋ ಪರಿಣಾಮ ಗೊತ್ತಿಲ್ಲ. ಇವತ್ತು ಬಲೂಚಿಸ್ತಾನ ಅದು ಸ್ವತಂತ್ರ ಆಗಿದೆ. ಸಿಂಧ್ ಪ್ರಾಂತ ಪಾಕಿಸ್ತಾನದಿಂದ ಹೊಡೆದೋಯ್ತು ನಿನ್ನೆ. ಇವತ್ತು ಸ್ವತಂತ್ರವಾಗಿರ್ತಕ್ಕಂಥ ಪಾಕಿಸ್ತಾನದ ಭೂಭಾಗಗಳು, ಅವರೆಲ್ಲರ ಆಸೆ ನಾವು ಭಾರತದ ಜೊತೆಗೆ ಸೇರಬೇಕು ಅಂತ. ಅಖಂಡ ಭಾರತದ ಸಂಕಲ್ಪ ಸಂದರ್ಭದಲ್ಲಿ ಈ ಜಾಗಕ್ಕೆ ಬರಬೇಕು. ನಾವೆಲ್ಲೂ ಮನಸ್ಸಲ್ಲಿ ನಿಶ್ಚಯ ಮಾಡೋಣ. ಇವತ್ತಲ್ಲ ನಾಳೆ ನಮ್ಮ ಜೀವಮಾನದಲ್ಲಿ ಭಾರತವನ್ನು ಮತ್ತೆ ಅಖಂಡವಾಗಿ ನೋಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಯಾವ ಬಂಗಾಳದಲ್ಲಿ, ಪಶ್ಚಿಮ ಬಂಗಾಳದ ಇನ್ನೊಂದು ಬದಿಯಲ್ಲಿ ಬಾಂಗ್ಲಾದೇಶ ನಿರ್ಮಾಣ ಆಗಿತ್ತು, ಆ ಬಾಂಗ್ಲಾದೇಶದಲ್ಲಿ ಕೂಡ ಇವತ್ತು ಬಹುಸಂಖ್ಯಾತರಾಗಿರ್ತಕ್ಕಂಥ ಮುಸಲ್ಮಾನರಿಗೆ ಅನ್ನಿಸಲಿಕ್ಕೆ ಶುರುವಾಗಿದೆ. ನಮಗೆ ಈ ದೇಶ ಬೇಡ, ಭಾರತವೇ ಒಳ್ಳೆಯದು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಪ್ರೇರಣೆ ಕೊಡ್ತಿರ್ತಕ್ಕಂಥ ನಮ್ಮ ದೇಶದ ಭೂಭಾಗದಲ್ಲಿದ್ದಂತ ಪಶ್ಚಿಮ ಬಂಗಾಳದ ಯಾವ ಬೇಗಂ ಇತ್ತು, ಆ ಬೇಗಂ ನಾಶ ಆಗಿ ಹೋಗಿದ್ದಾಳೆ. ಇವತ್ತು ನಮ್ಮ ಕಾರ್ಯ ವೈಖರಿಯಿಂದ ಈ ದೇಶ ಉಳಿಯುತ್ತದೆ. ನಮ್ಮ ಸೈನಿಕರಿಗೆ ಸಾಮರ್ಥ್ಯ ಬಂದಿದೆ, ಅದಕ್ಕೋಸ್ಕರ ಎಚ್ಚೆತ್ತುಕೊಳ್ಬೇಕು ನಾವು. ಆದರೆ ಉಳ್ಳಾಲದ ಕ್ಷೇತ್ರದಲ್ಲಿ ಮತ್ತೆ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಅನೇಕರಿಗೆ ಕಾರು ಬಂದಿದೆ, ಮನೆ ಬಂದಿದೆ, ದೊಡ್ಡ ದೊಡ್ಡ ಜಾಗ ಇದೆ, ಆಸ್ತಿ ಇದೆ, ಮಕ್ಕಳಿಲ್ಲ, 1-2. ಯಾಕೆ? ನಮ್ಮ ಸುಖ ಕಡಿಮೆ ಆಗಬಾರದು ಅಂತ ಮಕ್ಕಳನ್ನು ಕಡಿಮೆ ಮಾಡಿದ್ದಿಲ್ಲ. ಇಲ್ಲಿ ಯಾರ ಜನಸಂಖ್ಯೆ ಅಂತ ನೋಡ್ಬೇಕಾದ್ರೆ ನಾವು ಆತ್ಮವಿಸ್ಮೃತಿಯಲ್ಲಿದ್ದೇ ಎದ್ದೇಳಬೇಕು. 3 ಸಾಗರ, 3 ಮಂದಿರ, ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಹೊರ ಹಿಮಾಲಯವಿದ್ದರೆ ಏನು ಸಾರ್ಥಕ? ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ ಇದನ್ನು ಎಚ್ಚೆತ್ತುಕೊಳ್ಬೇಕಲ್ಲ. ಆತ್ಮವಿಸ್ಮೃತಿಯಿಂದ ನಿದ್ದೆಯನ್ನು ಹೇಳದಿದ್ರೆ ಭಾರತವಾಗಿ ಉಳಿಯುವುದಿಲ್ಲ. ಮತ್ತೆ ಅಖಂಡ ಭಾರತದ ಕಲ್ಪನೆ ಸಾಕಾರಗೊಳ್ಳಬೇಕಾದ್ರೆ ಆತ್ಮವಿಸ್ಮೃತಿಯ ನಿದ್ದೆಯನ್ನು ಎಚ್ಚೆತ್ತುಕೊಳ್ಳೋಣ. ಒಂದೇ ಮಾತರಮಿನ ಜೊತೆಗೆ ತಾಯಿ ಭಾರತಿಗೆ ಜೈಕಾರವನ್ನು ಹಾಕೋಣ. ಆ ಮೂಲಕ ದೇಶದ ಗಡಿಯಲ್ಲಿ ಕಾಯುವಂತ ಸೈನಿಕರಿಗೆ, ರಾತ್ರಿ ಹಗಲು ನಮ್ಮನ್ನು ಕಾಯ್ತಾ ಇರುವಂತ ನಮ್ಮ ಪರಿಚಯವೇ ಇಲ್ಲದ ಸೈನಿಕರಿಗೆ ಕೇಳುವಂತೆ ಒಂದ್ಸಲಿ ಭಾರತ ಮಾತಾಗಿ ಜೈ ಹೇಳೋಣ. ಸ್ವಾತಂತ್ರ್ಯ ಹೋರಾಟದ ಸಮಾಜದ ಮುಂದಿರುವಂತಹ ಸನಾತನ ಧರ್ಮ, ದೇಶ, ಹಿಂದೂ ಸಮಾಜ ರಕ್ಷಣೆಯ ಪ್ರಾರಂಭವ ನಿಶ್ಚಯ ಮಾಡುತ್ತಾ ಅಖಂಡ ಭಾರತ ಸಂಕಲ್ಪದ ದಿಕ್ಸೂಚಿ ಭಾಷಣ ಮಾಡಿದಂತಹ ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಕಟದ ಅಧ್ಯಕ್ಷರಾದಂತಹ ಶ್ರೀ ಪ್ರಸಾದ್ ಕುಮಾರ್ ಇವರಿಗೆ ವಂದನೆಗಳನ್ನು ಸಲ್ಲಿಸಿದ ಇದೀಗ ಅಧ್ಯಕ್ಷ ಮಾರ್ಗಗಳನ್ನು ಮಾಜಿ ಸೇನಾನಿಗಳು, ಮಾಜಿ ಸೈನಿಕ ಸಂಘ ಅಧ್ಯಕ್ಷರಾದಂತಹ ಕ್ಯಾಪ್ಟನ್ GS ಪ್ರಸಾದ್ ಕುಮಾರ್ ಅವರಿಗೆ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದಾರೆ.
ಕಠಿಣ ಭಾಗದಲ್ಲಿ ಸಂಪಾದನೆ ಹಾಗೂ ಭಾರತ ಮುಂದಿನ ಮೆರವಣಿಗೆ ವಿಶ್ವ ಪರಿಷತ್ತು ಗಜಾಂತರ ಇಲ್ಲಿ ಬಂದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲ ಭಾಷಣವನ್ನು ನಮ್ಮ ಪ್ರೊಫೆಸರ್ನವರು ಮಾಡಿ ಮುಗಿಸಿದ್ದಾರೆ. ನೀವು ಕುಟುಂಬ ಕೇಳಿಕೆ ನಿಮ್ಮ ಕಾಲಕ್ಕೆ ನೋವಾಗಿರಬೇಕು. ನಾನು 2 ಮಾತು ಮಾತಾಡಲು ಜಾಸ್ತಿ ಮಾತಾಡಕ್ಕೆ ಹೋಗುವುದಿಲ್ಲ. ನಮ್ಮ ಪ್ರೊಫೆಸರ್ನವರು ಹೇಳಿದ್ರು ಸನಾತನ ಧರ್ಮ ನಮ್ಮ ಉಳಿಬೇಕಾದರೆ 2 ಮಕ್ಕಳು ಇದ್ದರೆ ಸಾಕು. 2 ಮಕ್ಕಳಾದರೂ ಸಾಕಾಗುವುದಿಲ್ಲ, 3 ಮಕ್ಕಳಾದರೂ ಮಾಡಬೇಕು. 2 ನಮಗೆ, 1 ದೇಶಕ್ಕಾಗಿ. 1 ದೇಶಕ್ಕಾಗಿ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ವಿಷಯ ಮಾಡಬೇಕು. ಭಾರತ ದೇಶದ ಒಂದು ಭಕ್ತಿಯನ್ನು ನಮ್ಮ ಈಗ ಸ್ಕೂಲಲ್ಲಿ, ಯಾವ ಸ್ಕೂಲಲ್ಲಿ ಸಹ ದೇಶ ಪ್ರೇಮದ ಪಾಠವೇ ಇಲ್ಲ. ನಾನು ಇರುವಾಗ ಸಹ ಪಾಠದಲ್ಲಿ, ನಾನು ಆಗ ಶಾಲೆಗೆ ಹೋಗ್ತಾ ಇದ್ದೆ, RSS ಶಾಲೆ ಸಣ್ಣದಿರುವಾಗ. ಅಲ್ಲಿ ನಮಗೆ ದೇಶದ ಭಕ್ತಿಯನ್ನು ಹೇಳ್ಕೊಡ್ತಿದ್ರು. ಕತೆ, ಸ್ಟೋರಿ ವಿಜಯದವರಿದ್ದಾರೆ, ಶಿವಾಜಿ ಮಹಾರಾಜರು, ನಮ್ಮ ದೇಶದ ಆ ಭಕ್ತಿಯಿಂದಲೇ ನಮ್ಮ ಆರೋಗ್ಯ ಕೇರಳ ಸಿಕ್ಕಿದೆ. ಆದ ಕಾರಣ ನೀವು ನಮಗಿವತ್ತು 14ನೇ ಆಗಸ್ಟ್ 14ನೇ ದಿನ ನಮಗೆ ದುಃಖದ ವಿಚಾರ. ಏಕೆಂದರೆ ಈ ಅಧಿಕಾರ ಗ್ರಹ ಅಂತಲ್ಲ ನಮಗೆ ಬೇಕಾದಷ್ಟಿದೆ. ಏಕೆಂದರೆ ನಮ್ಮ ಅಧಿಕಾರದಿಂದಲೇ ನಾವು ಪಾಕಿಸ್ತಾನವನ್ನು ಬಿಟ್ಟುಕೊಟ್ಟರು. ಅಷ್ಟು ದೊಡ್ಡ ನಮ್ಮ ಅಖಂಡ ಭಾರತವನ್ನು ನಾವು ಕಲ್ಪನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಸಹ ನಮಗೆ ತುಂಬ ದುಃಖ ಆಗ್ತಾ ಇದೆ. ಮತ್ತೆ ನೀವೇನು ಹೆದರ್ಬೇಡಿ, ಆರ್ಮಿಯವರು ಎಲ್ಲಿ ಬಾರ್ಡರ್ ಇದ್ದಾರೆ, ಯಾವ ಏರಿಯಾದಲ್ಲಿದ್ದಾರೆ, ಆ ಏರಿಯಾವನ್ನು ಯಾರು ಕಬ್ಜೆ ಮಾಡಲಿಲ್ಲ. ಆ ಏರಿಯಾ ಅದೇ ಇದೆ. ಆರ್ಮಿ ಹೇಳಿಸ್ತನಕ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಾಡ್ತಾ ಇದ್ದೇವೆ. 24 ಗಂಟೆ ನಮ್ಮ ಕಣ್ಣು ಮುಚ್ಚದೆ ನಾವು ಆ ಗಾಡಿಯನ್ನು ಭದ್ರವಾಗಿ ನೋಡ್ಕೊಳ್ತಾ ಇದ್ದೇವೆ. ನೀವು ಯಾರು ಅದಕ್ಕೆ ನಾವು ಕಷ್ಟಪಟ್ಟು 30 ವರ್ಷ ಸರ್ವಿಸ್ ಮಾಡಿ ಅದೇ ಬಾರ್ಡರಲ್ಲಿ, ಪಾಕಿಸ್ತಾನ ಬಾರ್ಡರ್, ಚೈನಾ ಬಾರ್ಡರ್, ನೀವು ಹೇಳ್ತಿರೋದು ನೀವು ನೋಡಿಲ್ಲ. ನಮ್ಮ ರಾಜಕೀಯದವರಿಂದಾಗಿ ನಾವು ಹೇಳ್ಬಾರ್ದು, ಕೆಲವು ರಾಜಕೀಯದವರು ಪಟ್ಕೊಂಡಿದ್ದಾರೆ. ಆದರೂ ರಾಜಕೀಯದವರ ಏನು ಹೇಳ್ತಾರೆ ಆಸೆಯಿಂದಾಗಿ ನಮ್ಮ ದೇಶ ವಿಭಜನೆ ಆಯಿತು. ಅದು ನಿಮಗೆ ಹೇಳಿದ್ರೆ ಗೊತ್ತಾಗುದಿಲ್ಲ. ಅಂತ ಮೋಸ ಅಲ್ಲಿದ್ದ ಬರ್ಕಂದ್ರೆ ಹಿಮ ಬೀಳುವಂತ ಇಲಾಖ, ಮಳೆ, ಚಳಿ ನೋಡಿದ್ರಿ. ನಮ್ಮ ಮೊನ್ನೆ 26ನೇ ತಾರೀಕಿಗೆ ನಮ್ಮ ಕಾರ್ಗಿಲ್ ದಿವಸ ಬಂದಿದ್ದು. ಅಲ್ಲಿ ನಮ್ಮ ಪರಮೇಶ್ವರ ಚಕ್ರ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ನಮ್ಮ ಜೊತೆ ಇದ್ದರು. 3 ತಿಂಗಳವರು ಮರಣ ಅದರಲ್ಲಿದ್ದು ಬದುಕಿ ಬಂದರೆ ನಮ್ಮ ಮಣ್ಣು ಭೂಮಿ ಭಾರತ ಮಣ್ಣಿನ ಶಕ್ತಿ ಅಂತದ್ದು. ಅವರಿಗೆ ಪರಮೇಶ್ವರ ಚಕ್ರ ಸಿಕ್ಕಿತ್ತು, ನಮಗೆ ಯಾರೇ ಸಿಕ್ಕಿಲ್ಲ. ಮರಣ ನಂತರ ಸಿಕ್ಕುದು, ಅವರು ಬದುಕಿ ಬಂದಿದ್ದಾರೆ. ಅಂತ ಭಾರತ ನಮ್ಮ ದೇಶ. ಅದಕ್ಕಾಗಿ ನೀವೆಲ್ಲ ಒಗ್ಗಟ್ಟಾಗಬೇಕು. ನಮ್ಮ ವಿಶ್ವ ಹಿಂದೂ ಪರಿಷತ್ ಭಜನೆ ಉಂಟಲ್ಲ, ನೀವು ಇಷ್ಟೇ ಅಲ್ಲ, ಇನ್ನೂ ಸಹ ಮುಂದೆ ಬರ್ತಾರೆ ಕೆಲವರು. ನಾವೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಿದ್ದರೆ ಬರ. ನಮ್ಮಲ್ಲಿ ಆಮೇಲೆ ಸಹ ಇದೆ, ಒಂದೊಂದು ಬೆಟಲಿಯನ್ ಇದೆ. ಆ ಬೆಟಲಿಯನ್ ಸಹ ನಮಗೆ ಜಾತಿ ಮತ ಇರುವುದಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಬೆಟಲಿಯನ್ಗೆ ಹೆಸರು ತರ್ತೇವೆ. ಏಕೆಂದರೆ ನಮ್ಮ ಒಗ್ಗಟ್ಟು. ಅದಕ್ಕೆ ನಾವು ಕರ್ನಾಟಕದವರಿದ್ದಾರೆ, ಕೇರಳದವರಿದ್ದಾರೆ, ಆಂಧ್ರ, ಪಂಜಾಬ್ ಎಲ್ಲ ಜಾತಿಯವರಿದ್ದಾರೆ. ಆ ಜಾತಿ ಭೇದ ಬಿಟ್ಟು ಬಿಡಿ. ಯಾವ ಮನೆ ಒಳಗಿರಲಿ ನಿಮ್ಮ ಜಾತಿ, ಹೊರಗೆ ಬಂದಾಗ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಭಾರತೀಯ, ನಮಗೊಂದು ಶಕ್ತಿ ಬೇಕು. ನೀವೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾದರೆ ಬಲ. ಅದಕ್ಕಾಗಿ ನೀವು ನಮ್ಮ ಜಾತಿಗಿಂತ ನಾವು ಹೇಳ್ತೀವಿ ಕುತಂತ್ರ, ನಮ್ಮ ಕುತಂತ್ರಗಳು ಜಾಸ್ತಿ ಇದೆ. ಜಾತ್ಯತೀತ ಅಂತ ಒಂದು ಎಲ್ಲ ಜಾತ್ಯತೀತ, ಯಾವ ಜಾತ್ಯತೀತ ಅಂತ ಹೇಳಿಲ್ಲ ಸರಿಯಾಗಿ, ಎಲ್ಲ ಜಾತ್ಯತೀತ ಅಂತ. ಅದನ್ನು ನೀವು ಮಾಸ್ಕ್ ಇಟ್ಕೊಳ್ಬಿಡಿ. ನಮ್ಮ ಪಾಠ ಪುಸ್ತಕದಲ್ಲಿ ನೋಡಿರ್ಬೋದು, ಯಾವ ಪಾಠ ಪುಸ್ತಕದಲ್ಲಿ ನಮ್ಮ ವೀರ ಯೋಧರನ್ನು ಯಾರು ಸ್ಮರಿಸುತ್ತಿಲ್ಲ. ಯಾರಿಗೋ ಒಬ್ಬರದು ಮಾತು ಒಂದು ಹೆಸರಿಟ್ಕೊಂಡು ಅವರ ರಾಜಕೀಯವನ್ನು ಬೇಯಿಸ್ತಾ ಇರ್ತಾರೆ. ಒಳ್ಳೊಳ್ಳೆ ಕಾರ್ಯಕ್ರಮ ಒಳ್ಳೊಳ್ಳೆ ಭಗತ್ ಸಿಂಗ್ ಹೇಳಿದ್ರು. ಭಗತ್ ಸಿಂಗ್ ಒಳ್ಳೆ ಕ್ರಾಂತಿಕಾರಿ ಯೋಧ. ಅವರದ್ದು ಆ ಪಾಠ ಪುಸ್ತಕದಲ್ಲಿ ಇಲ್ಲವೇ ಇಲ್ಲ. ಒಬ್ಬರದ ಹೆಸರು ಮಹಾತ್ಮ ಗಾಂಧಿ. ಅವರೇ ನಮ್ಮ ದೇಶಗಳನ್ನು ಆಳಿಕೊಂಡು ಬಂದವರು. ಒಬ್ಬರದ್ದು ಕುಟುಂಬವೇ ನಮ್ಮ ಜಾತಿ ಆಗಿರ್ತದೆ. ಅದಕ್ಕಾಗಿ ಹೇಳ್ತಿದ್ದಾರೆ, ಇಲ್ಲಿ ಹುಡುಗಿನ ನಾಡಿಯವರಿದ್ದಾರೆ. ನಾನು ಜಾಸ್ತಿ ನನಗೆ ಮಾತು ಕಮ್ಮಿ. ಯಾಕಂದರೆ ಆರ್ಮಿಯವರಿಗೆ ಮಾತು ಕಮ್ಮಿ, ಪ್ರಾಕ್ಟಿಕಲ್ ಜಾಸ್ತಿ. ನಾವು ಏನೇ ಮಾಡಿ ಅದೇ ಒಪ್ಪಿ ಸಿಂಧೂರ ಮಾಡಿದ್ರು. ಯಾರಿಗಾದ ತೊಂದರೆ 24 ಗಂಟೆ ಬಿಟ್ಟು
ಒಂದು ಅವರ ಬಾಂಬ್ ಸಹ ಗಿರ್ಬಿಟ್ಟು ಬಂದು ನಮ್ಮ ಭೂಮಿ ಬೀಳಿಲ್ಲ. ಅಂಥ ಶಕ್ತಿಶಾಲಿ ನಮ್ಮಲ್ಲಿದೆ. ನೀವೆಲ್ಲ ಬರಬೇಕು. ಅದೇ ಅಗ್ನಿವೀರ್, ಈಗ ಒಂದು ಅಗ್ನಿವೀರ್ ಮಾಡ್ತಾ ಇದ್ದಾರೆ ನಾವು ಪ್ರಧಾನಮಂತ್ರಿ. ನೋಡಿ, ಈ ಯುವಕರಿದ್ದಾರೆ. ನಾವು ಆವತ್ತು ನಮ್ಮ ಅಬ್ದುಲ್ ಕಲಾಂದಿಂದ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಏನು ಅಗ್ನಿವೀರಿಗೆ ಒಂದು ಸೇರಿ ಅಂತ. ಆನ್ಲೈನಲ್ಲಿ ನಾವು ಕರ್ತೇವೆ, ಪೇಪರಲ್ಲಿ ಹಾಕಿದ್ದೇವೆ, ಎಲ್ಲದರಲ್ಲಿ ಹಾಕಿದ್ದೇವೆ, ವಾಟ್ಸಪ್ಪಲ್ಲಿ. ಒಬ್ಬರು ಬರಲಿಲ್ಲ. ನಾವು ಏಕೆ ಕರೀತೀವಿ ಅಂದರೆ, ನೀವು ಆರ್ಮಿ ಬಂದರೆ ನಿಮಗೆ ಆ ಶಕ್ತಿ ನಿಮಗೆ ಬರ್ತದೆ, ನಿಮಗೆ ಭಕ್ತಿ ಬರ್ತದೆ. ನೀವು ಇಲ್ಲಿ ಬಂದು ನಿಮ್ಮ ಶಕ್ತಿಯನ್ನು ತೋರಿಸ್ಬೋದು, ನಿಮ್ಮ ಒಗ್ಗಟ್ಟನ್ನು ತೋರಿಸ್ಬೋದು. ನೀವೇನು ಬರೋದಿಲ್ಲ, ನಾನು ಇಲ್ಲಿ ಆರ್ಮಿಗೆ ಬರೋದು, ಅದೇನು ತೊಂದರೆ ನಿಮ್ಮ ಮನಸ್ಸಲ್ಲಿದೆ. ಆರ್ಮಿ ಬರ್ತದೆ, ನಾನೇ ಹೆಚ್ಚಿನ ಮಕ್ಕಳನ್ನು ನಾನು ಜಾಗೃತಿ ತಯಾರು ಬೇಕಾಗಿದ್ದಾನೆ. ಯಾರು ಸಾಯುವುದಿಲ್ಲ. ಸಾಯುವುದಿದ್ದರೆ ದೇವರ ಪ್ರತಿಫಲ ಮಾತ್ರ ಅವರು ಸಾಯೋದು. ಅದಕ್ಕಾಗಿ ನಿಮ್ಮ ದೇಶಭಕ್ತಿಯನ್ನು ಬೆಳೆಸಿ, ನಿಮ್ಮ ಮಹಿಳೆಯರು ಇದ್ದರೆ ಮಕ್ಕಳಿಗೆ ದೇಶಭಕ್ತಿಯ ಪಾಠವನ್ನು ಅವರು ಹೇಳಿಕೊಡಿ. ನೀವು ಒಂದು ಸಂಘ ಸಂಸ್ಥೆ ಮಾಡಿ ಆ ಮಕ್ಕಳನ್ನು ಕರೆದು ಅವರಿಗೆ ದೇಶಭಕ್ತಿಯನ್ನು ಹೇಳಿಕೊಟ್ರೆ ಭಾರಿ ಉತ್ತಮ. ಮತ್ತು ಬೇರೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನಗೆ ಮಾತಾಡಲಿಕ್ಕೆ ಎರಡು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಧನ್ಯವಾದ. ಈಗ ಸಭಾ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ. ಬಜರಂಗದಳ ಉಳ್ಳಾಲ ಪ್ರಕರಣದ ಸಂಚಾಲಕರಾಗಿರುವಂತಹ ಶ್ರೀ ಪ್ರದೀಪ್ ಅವರು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಉಳ್ಳಾಲ ಪ್ರಕರಣದ ವತಿಯಿಂದ ನಡೆದಂತ ಇವತ್ತಿನ ಪಂಚಿನ ಮೆರವಣಿಗೆ, ಅದೇ ರೀತಿ ಅಖಂಡ ಭಾರತ ಸಂಕಲ್ಪ ದಿನದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತ ಕ್ಯಾಪ್ಟನ್ GS ಪ್ರಸಾದ್ ಕುಂಬಾರ, ಮಾಜಿ ಸೇನಾನಿ ಅಧ್ಯಕ್ಷರು, ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ವಿಶ್ವೇಶಿ ಭಾಷಣವನ್ನು ಮಾಡಿದಂತ ಶ್ರೀ ಪ್ರಸಾದ್ ಕುಮಾರ್ ರೈ, ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಕರಣ, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಚಂದ್ರಾಸ ಫಂಡ್ ಹೌಸ್ ಅಧ್ಯಕ್ಷರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಬಂದಂತ ಎಲ್ಲ ಸಂಘ ಪರಿವಾರದ ಎಲ್ಲ ಜವಾಬ್ದಾರಿಯುತ ಕಾರ್ಯಕರ್ತ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ದೃಶ್ಯ ಹಾಗೂ ಮಾಧ್ಯಮದ ಎಲ್ಲ ಮಿತ್ರರಿಗೂ ಧನ್ಯವಾದಗಳು. ಅದೇ ರೀತಿ ರಕ್ಷಣೆಯನ್ನು ಒದಗಿಸಿದಂತ ಆರಕ್ಷಕರನ್ನೇ ಉಳ್ಳಾಲ ಇದರ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶವನ್ನು ನೀಡಿದಂತ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಇದರ ಆಡಳಿತ ವರ್ಗಕ್ಕೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಸೌಂಡ್ಸ್, ಲೈಟ್ಸ್ ಅಂಡ್ ಸೌಂಡ್ಸ್ ಇದರ ವ್ಯವಸ್ಥೆಯನ್ನು ಮಾಡಿದಂತ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಧ್ವಜ ಆರೋಹಣ, ಅದೇ ರೀತಿ ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಧ್ವಜಾರೋಹಣ ಮಾಡಿ ನಂತರ ಶಾಂತಿ ಮಂತ್ರವನ್ನು ಕೂಡ ಕಾರ್ಯಕ್ರಮವನ್ನು ಮುಕ್ತಾಯಗೊಂಡಿದ್ದೇವೆ. ಇದರಲ್ಲಿ ಯಾವ ಬೇಡ. ಓಂ ಪೂರ್ಣಮದ ಪೂರ್ಣಮಿದಂ गंगा माता की जय।